ಪ್ರಶಾಂತ್ ಅವರು ಬಂದರು. ಹಾಯ್ ಪ್ರಶಾಂತ್ ಅವರು, ವೆಲ್ಕಮ್. ಒನಸಾಂಡೆ ಊಟ ಆಯ್ತಾ? ದಾದಿ ಸ್ಪೆಷಲ್ ಇನ್ನು ಲೈಕ್ ಕೊಡ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಒನಸಾಂಡೆ ಊಟ ಆಯ್ತಾ? ಬೋನಿಯನ್ನ, ಓಕೆ ಓಕೆ. ಮನಸ್ಸು ಡನ್. ಮನಸ್ಸಂದ ಅದೇ ತರಕಾರಿಯಾ? ತರಕಾರಿ. ಅಭಿ ಸುವರ್ಣ ಅವ್ರು ಬಂದರು. ಹಾಯ್ ವನಸಾಂಡೆ ಆಂಡ್ ಅಭಿ ಇರ್ನಾಂಡೆ ವನಸ್ ಎನ್ನ ಆಂಡು ದಾದಿ ಸ್ಪೆಷಲ್ ವನಸ್ಗೆ. ಹಾ ಆಂಡೆ ದಾದಿ ಸ್ಪೆಷಲ್ ಎಂಕಿ ನೀನು ಮುರುಮೀನ್ ಫ್ರೈ, ದಾಲ್ ರೈಸ್. ಈಗಿನ ಊರು ಅಲ್ಪ ಸುರತ್ಕಲ್, ಮಂಗಳೂರಿನಲ್ಲಿ ಸುರತ್ಕಲ್. பிரசாந்த் ப்ரோ போயிரா? பிரசாந்த் ப்ரோ போயிரா? தால பார்த்துருச்சு. போயிடுங்க போப்பினீங்க. ಅಭಿ போயிரா?
ದುರ್ಗಾ ಪ್ರಸಾದ್ ಬರ್ತೀರಿ, ನಮಸ್ಕಾರ ಮೇಡಮ್. ಹಾಯ್ ದುರ್ಗಾ ಪ್ರಸಾದ್, ವೆಲ್ಕಮ್. ಮೊನಸಾಂಡೆ ಮೊನಸಾಂಡ ఆండి నిన్న అండి దాది స్పెషల్ మనసుకి దాది స్పెషల్ వాయి పనదు లేదు ఓపినా దానే బిజీయా ఓకే ఓకే బిజీ అండ్ టైమ్ ఆన్ ఓకే ఓకే బాయ్ 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 ಥ್ಯಾಂಕ್ ಯು ಸೋ ಮಚ್ ಬರ್ತಿದ್ದು ಲೈಕ್ ಕೊಡ್ನಿ ಥ್ಯಾಂಕ್ ಯು. ಕುಂದಾಪುರದ ಪೋಂದುಲ್ಲೆ ಅಂಚೆ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಊಟಿರುಲ್ಲೆ ಅಕ್ಕ ಓಕೆ ಓಕೆ. ಯಾನ ಸುರತ್ಕಲ್ ಅಂದೆ ಅಭಿ ಸುರತ್ಕಲ ಇರ್ನ ಉಲ್ಲೆ ಪಲ್ಮಿಲ್ ಓಕೆ ಓಕೆ. ಚಾನಲ್ ಉಂಡ ತೀರ್ನ ಅಭಿ ಸುವರ್ಣ ನಿಖಿಲ್ ಬರ್ತೀರಿ. ಹಾಯ್ ನಿಖಿಲ್ ವೆಲ್ಕಮ್. ನಿಖಿಲ್ ಒಣಸಾಂಡೆ ದಾದ ಸ್ಪೆಷಲ್ ಮನಸ್ಸಿಗೆ ಮನಸ್ಸಿಗೆ ದಾದ ಸ್ಪೆಷಲ್ ಕೋಪವಾ ಇಲ್ಲಪ್ಪ ಕೋಪ ಇಲ್ಲಪ್ಪ. ಯಾಕೆ ಕೋಪ? ಶಿವರಂಜನ್ ಅವ್ರು ಬಂದು ಕನ್ನಡಕ್ಕಿಲ್ಲವಾ ಅದು ಹಾಳಾಗಿದೆ. ನೋಡಿ ಪಾಡ್ದಲ್ಲ ಗ್ಲಾಸ್ ಪಾಡ್ಲೆ
ಅಯ್ಯೋ ವಿಜ್ಜಿ ಅವು ಬಾಲೆ ಹಾಲು ಮಲ್ದೆ ಮೀನು ಹಾ ಮೀನಾ ಲೈಕ್ ಕೊಡಿ ಆಯ್ತಾ, ಲೈಕ್ ಕೊಡದವ್ರು ಲೈಕ್ ಕೊಡಿ. ಈರು ಪೊಕ್ಕಡೆ ಪನೋಡ್ಚು ಉಂಡು ಈರಡ ಅಯ್ಯೋ ಹಾ ತೂಲೆ ಹೊರ ಪಾಡ್ದೆ ಅವು ಅವು ಎಡ್ಡೆ ತೋಜ್ಜಿ ಉಂಡ ತೂದಾರ್ಮೆ ಫಸ್ಟ್ ಹೊರ ಪಾಡ್ಲಿತ್ತೆ ಅವು ಇಜ್ಜಿ ಎಬ್ಬಂಜಿ ಏನಕ್ಕೆ ಪಾಡ್ನು ಕಣ್ಣು ತೋಜು ನಿಂಗೆ ನೀನು ಅರಕ್ಕ ತೋಜು ಮಾರೆ ಮಲ ಮಲ್ಲ ಈತಿತ್ತು ಕಣ್ಣಕ ಎಡ್ಡೆ ಎಡ್ಡೆ ತೋಜು ಅವು ಎಡ್ಡೆ ತೋಜು. ಊಟ ಆಯ್ತಾ ಅಕ್ಕ ಹೊರಪಾಡಿ ಓಕೆ. ಹಾಯ್ ಸಂಗೀತ ಅಂತ ಹೇಳ್ರಿ. ಹಾಯ್ ಸುಜಾತಮ್ಮ ವೆಲ್ಕಮ್. ಸುಜಾತಮ್ಮ ಊಟ ಆಯ್ತಾ? ಒಂದು 10 ಅವಿಜ್ಜಿ ಅವು 5 ಹಾಕದೆ ಬಾಲೆ ಶಿವರಂಜನ್ ಮುರಣಿ ಬೇತೆ ಅವು ಎಲ್ಲ ನಾಡ್ದೀಪ ಎಲ್ಲೇ ಪಾಡುವೆ ಇತ್ತೆ ಒಂದೇ ಎಪ್ಪುನ್ ಸತ್ಯ ಮುರಣಿ ಬೇತೆ ಅವಿತ್ತೆ ನಾಡ್ರೆ ಪೋಣ ಲೈವ್ ಮುಂದಾಪುನ್. ಸುಜಿತಮ್ಮ ಊಟ ಆಯ್ತಾ? ಶಿವರಂಜನ್ ಅವರೇ ಊಟ ಆಯ್ತಾ ನಿಮ್ದು? ಲೈಕ್ ಕೊಡದವ್ರು ಲೈಕ್ ಕೊಡಿ ಆಯ್ತಾ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಪ್ರೀತಿಯಲ್ಲಿ ನೊಂದವರು ಯಾರಪ್ಪ ಅನಿಲ್ ಬಂದ್ರು. ಹಾಯ್ ಅನಿಲ್ ವೆಲ್ಕಮ್. 5ನೇ ಲೈಕ್ ನನ್ನ. ಥ್ಯಾಂಕ್ ಯು ಸುಜಿತಮ್ಮ, ಥ್ಯಾಂಕ್ ಯು ಸೋ ಮಚ್. ಎತ್ತಿಂದ ಒಂತೆ ಪೊತ್ತು ಪಾಡ್ಲೆಗೆ ಅವು ತಾಯಿ ಓದೋ ಚಿಂಕ್ ಮಾರ್ರೆ ಓದೋಡಿಂಕ್ ಸ್ವಲ್ಪ ಸುರತ್ಕಲ್ ತುಳು ಬರ್ಪುಣೆ ಬರ್ಪುಣು ತುಳು ಬರ್ಪುಣು ಪನ್ನು ಒಲ್ಪ ಸುರತ್ಕಲ್ಡ್ ಪನೊಂದುಲ್ಲೇರು ಯಾವ ಈರ್ನ ಪನೊಂದುಲ್ಲೇರು ಪಕ್ಕ ಹೆಂಚಿನಿ ಕರ್ಮ ಎಂಕು ಓದರೆ ಆಪುಜಿ ಮಾರ್ರೆ ಅವೆಂದು ಇದು ಕಷ್ಟ ಆಪುಂಡು ಒನಸ್ಲ ಆಂಡ್ ಪೂರ ಆಂಡ್ಗೆ ಬಕ್ಕ ಪಾಡ್ಲೆ ಒಚ್ಚಿ ಅವು ಕಷ್ಟ ಆಪುಂಡು ಮಾರ್ರೆ. ಬಕ್ಕ ಸಪ್ತಗಿರಿ ಅಗ್ರಿಕಲ್ಚರ್ ಫಾರ್ಮಿಂಗ್ ಒಂಜಿ ಸಾಂಗ್ ಪಲ್ಲೆ ಓ ಸಾಂಗ್ ಬೋಡಿ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ಉಂಡು ಮುರಣಿ ಪಂತ್ ಲೈಕ್ ಕೊರ್ಲೆ ಸಬ್ಸ್ಕ್ರೈಬ್ ಮಲ್ಪ್ಲೆ ಪಂದ್ ಮಂದ್ ಜರ್ ಅಂದಂದು ಲೈಕ್ ಕೊಡಿ. ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತಾ. ಬರಕ್ ಬುರಕ್ ಸಿದ್ಧ ಅವ್ರು ಬಂದು. ಸಿದ್ಧ ಅವರೇ ವೆಲ್ಕಮ್ ಅಕ್ಕೋ ಅಂತ ಕರ್ತಿದ್ದೆ. ಮತ್ತೆ ಏನು ಸಮಾಚಾರ ಸುಜಾತ ಅವರೇ? ನೀವು ಹೇಳ್ಬೇಕು ಎಂತ ಸಮಾಚಾರ. ಊಟ ಆಯ್ತಾ ನಿಮ್ಮದು? ಎಂತ ಸ್ಪೆಷಲ್? ಯಾವ ಪರತೀರ್ನ ಸಾಂಗ್ ಬಕ್ಕ ಓ ಸಾಂಗ್ ಬೋಡಿ. ಹೇಗಿದ್ದೀರಾ ಅಕ್ಕ? ನಾನು ಚೆನ್ನಾಗಿದ್ದೇನೆಯಾ ಸಿದ್ಧ ಅವರೇ. ನೈಸ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸಪ್ತಗಿರಿ ಅವರೇ ಚಾನಲ್ ಇದೆಯಾ? ನಮಕ್ ನೀವು ಬೋಡಿ ಸಾಂಗ್ ನೀವು ಗೊತ್ತುಜ್ಜಿ ಮಾರ್ರೆ ಸಾಂಗ್ ನೀವು ಬರ್ಪುಜಿಂಕ್ ಸೂಪರ್ ಸಾಂಗ್ ಅಂತ ನೋಡಿ. ಸುಜಾತಮ್ಮ ಹೇಳ್ತಾ ಇದ್ದಾರೆ ಸೂಪರ್ ಸಾಂಗ್ ಅಂತ. ನೀವು ಚೀನದ ನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ ಅಷ್ಟೇ ಬರುದು, ಮತ್ತೆ ಬರುವುದಿಲ್ಲ. ನಾರಾಯಣ ಕುಲಲ್ ಅವ್ರು ಬಂದ. ಹಾಯ್ ನಾರಾಯಣ್ ಬ್ರೋ ವೆಲ್ಕಮ್. ಅಕ್ಕೋ ನೋಡಿ ಇವಾಗ ಲೈಕ್ ಅಂತ ಹೇಳ್ತೆ. ಥ್ಯಾಂಕ್ ಯು ಸಿದ್ಧಾರ್ಥ, ಥ್ಯಾಂಕ್ ಯು. ಸಪ್ತಗಿರಿ ಚಾನಲ್ ಇದೆಯಾ? ಎಬ್ಬ ಒಂದು ಸಾಂಗ್ ಒಂದು ಸಾಂಗ್ ಬಕೋ ಓ ಸಾಂಗ್ ಮಾರೆ ಪೊಸ ತಿಂಕ್ದಾಲ ಬರ್ಪುಜಿ ಮಾರೆ ಯಾನ್ ಪೊಸತ್ ಬರ್ ತೂಪುಜತೆ. ಬಂದರು ಬಾವ ಬಂದರು ಬಾವ ಬಂದರು ಬಾವ ಬಂದರು ಅಷ್ಟೇ ಬರುದು. ನಾರಾಯಣ್ ಕುಲರ್ ಹಾಯ್ ವನಸಾಣಿ ನಾರಾಯಣ್ ಬ್ರೋ. ದಾದಿ ಕಜಿಪ್ಪು ಎಂತ ಸ್ಪೆಷಲ್ ನಾರಾಯಣ್ ಬ್ರೋ? ಒಂದು ಏರು ಕರಣ್ ಸಿಂಗ 6 ನಂಬರ್ ವಿದ್ಯಾರ್ಥಿ ಹಾಜರಾಗಿದೆ ನಿಮ್ಮ ಸ್ಕೂಲಲ್ಲಿ. ಥ್ಯಾಂಕ್ ಯು ಅನಿಲ್, ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಶರತ್ ಕನ್ನಡಿಗ ಅವರು ಬಂದರು. ಹಾಯ್ ಶರತ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ನಮ್ಮ ಕೇರಳ ಸಿಸ್ ಬಂದರು. ಕೇರಳ ಸಿಸ್ ವೆಲ್ಕಮ್. ಲೈಕ್ ಕೊಡಿ ಅಪ್ಪನೊಂದುಲ್ಲೇರು.
ಥ್ಯಾಂಕ್ ಯು ನಾರಾಯಣ್ ಬ್ರೋ, ಥ್ಯಾಂಕ್ ಯು. ಬಾವೆ ಅಂದಂದು ಬಾವೆ ಬಂದರು ಬಾವ ಬಂದರು. ಕೇರಳ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಶೆಟ್ಟಿ ಬತ್ತೆ ಹಾಯ್ ಪರಂದ್ರೆ ಹಾಯ್ ವೆಲ್ಕಮ್. ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತಾ. ಲೈಕ್ ಸಬ್ಸ್ಕ್ರೈಬರ್ ಮಲ್ಪಲೆ ಇರು. ಯಾರು ಮಾಡಿದೆ ಅಭಿ? ನಾನು ಮಾಡಿದ್ದೇನೆ ಅಭಿ. ಮತ್ತೆ ನಿನಗೆ ಡೌಟ್ ಇದ್ರೆ ಒಂದು ಕಮೆಂಟ್ ಹಾಕಾಯ್ತಾ, ಮತ್ತೆ ನಾನು ಹೇಳ್ತೇನೆ ಎಂತಂತ. ಯಾನ್ ಪೋಪೆ ಬೇಲೆ ಉಂಡು. ಓಕೆ ಥ್ಯಾಂಕ್ ಯು ಶಿವರಂಜನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಲೈಕ್ ಕೊಟ್ಟಿದೆ, ಥ್ಯಾಂಕ್ ಯು. ವನಸ ಒಂದುಂಡು ದಾದಿ ಕಜಿಪ್ಪು ವನಸ ಆಂಡೆ ಇರ್ನಾಂಡೆ ಶೆಟ್ರೆ ದಾದಿ ಕಜಿಪ್ಪು ಎಂತ ಪದಾರ್ಥ? ಎನ್ನಾಂಡು ಇಂಕ್ ಫಿಶ್ ಫ್ರೈ. ಸಪ್ತಗಿರಿಯ ಧರ್ಮಸ್ಥ ಅಂದಿಗೆತೆ. ಶಿವರಂಜನ ಬಾಯ್ ಓಕೆ ಥ್ಯಾಂಕ್ ಯು ಸೋ ಮಚ್ ಶಿವರಂಜನ ಅವರೇ, ಥ್ಯಾಂಕ್ ಯು. ಸತೀಶ್ ರಾಮಾಚಾರಿ ಯಶ್ ಅಭಿಮಾನಿ ಅವರು ಬಂದರು. ಧನ್ಯವಾದಗಳು ಕನ್ನಡಿಗರು ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಸತೀಶ್ ಅವರೇ, ವೆಲ್ಕಮ್. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ. ಥ್ಯಾಂಕ್ ಯು ಕೇರಳ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದದಕ್ಕೆ, ಸಪೋರ್ಟ್ ಮಾಡುತ್ತಿರೋದಕ್ಕೆ ಥ್ಯಾಂಕ್ ಯು. ಲೈಕ್ ಕೊಡೋದವ್ರು ಲೈಕ್ ಕೊಡಿ. ಅನಿಲ್ ಇದ್ದೀರಾ? ಊಟ ಆಯ್ತಾ ಅನಿಲ್ ಇದ್ದೀರಾ? ಕಮೆಂಟ್ ಮಾಡಿ. ಕಮೆಂಟ್ ಕಾಣುದಿಲ್ಲ ಮಾರ್ರೆ, ಸ್ಟಾಪ್ ಆಗಿದೆಯಾ? ಸುರೇಶ್ ಶೆಟ್ಟಿ ಅವರು ಅಲ್ಪ ಊರು ಮಂಗಳೂರು ಸುರತ್ಕಲ್ ವನಸಾಡೆ. పనదులేరు మేకప్ ఇస్తున్న పూర పన్నే పిలి పెయింట్ మల్పోరా అందే ಏತ್ ದೇತೋನ್ವಾರ್ ಪೇಂಟ್ ಮಲ್ತಿನಿಕ್ ಪಿಲಿಕ್ ಪೇಂಟ್ ಏತ್ ದೇತೋನ್ವಾರ್? ಪೂರ ಪಾಡ್ದೆ ತೂಲೆ. ಓಕೆ ಖಂಡಿತ ತೂಕ ಈರೊಂಜಿ ಕಮೆಂಟ್ ಮಲ್ಪ್ಲೇವೆ ದಯಪಂಡ ಚಾನಲ್ ನಾಂಡಾಗ ಚಾನಲ್ ತಿಕ್ಕುಜಿ ಅಚ್ಚ ಕಮೆಂಟ್ ಮಲ್ಪ್ಲೆ. ಅಶು ಅವ್ರು ಬಂದರು. ಹಾಯ್ ಅಶು, ವೆಲ್ಕಮ್. ಅಶು ಅವರೇ ಊಟ ಆಯ್ತಾ? ಸುಜಾತಮ್ಮ ಹೋದ್ರಾ? ಲೈಕ್ ಅಂತಾರೆ. ಥ್ಯಾಂಕ್ ಯು ಸೋ ಮಚ್ ಅಶು, ಥ್ಯಾಂಕ್ ಯು. ಎನ್ನಲ ಎಣ್ಣೆ ಟಿಕ್ಕೆಂಡು ಇಪ್ಪುನ ಅಂದೆ ಇಲ್ಲ ಎಣ್ಣೆ ಟಿಕೆಟ್ ಉಪ್ಪುನ. ಓಹೋ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ. ಯೋಗೀಶ್ವರ ಆಯಕ್ಕ ವನಸಾಂಡೆ ಇರ್ನಾಂಡೆ ವನಸು ದಾದಿ ಸ್ಪೆಷಲ್ ಎಂತ ಅಷ್ಟು ಊಟಕ್ಕೆ ಎಂತ ಸ್ಪೆಷಲ್?
ಕನಸಿಗೆ ಚಂದಾದಾರನು ಚಂದ ಬಾಕಿ ನೀಡಲು ಬಂದೇ ಬರುವೆನು ನಾನೇರ ಹೃದಯದ ವರದಿಗಾರನು ನಿನ್ನ ಕಂಡ ಕ್ಷಣದಲ್ಲಿ ಮಾತೆ ಮರೆವೆನು ಇವತ್ತಿನ ವಿಶೇಷ ಏನಂದರೆ ದುರ್ಗಕ್ಕನ ಬಗ್ಗೆ ನಡಿ ಪಾಸಿಟಿವ್ ಬಗ್ಗೆ ಹೇಳಿ. ನನ್ನ ಬಗ್ಗೆಯಾ? ಅಯ್ಯೋ ದೇವ, ಎಂತ ಹೇಳುದು. ಕೇರಳ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಕೇರಳ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಂತ ಹೇಳುದು, ನನ್ನ ವಿಷಯ ಎಂತಾರೆ ನನಗೆ ಗೊತ್ತಿಲ್ಲ. ಕೃಷ್ಣಣ್ಣ ಬಂದರು, ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕೃಷ್ಣಣ್ಣ, ವೆಲ್ಕಮ್. ಕೃಷ್ಣಣ್ಣ, ಊಟ ಆಯ್ತಾ ನಿಮ್ಮದು? ತಂಗಿ ಹಾಯ್, ಊಟ ಆಯ್ತಾ? ಆಗಿದೆ ಅಣ್ಣ, ಊಟ ಆಗಿದೆ. ಇವತ್ತು ರಜೆಯಾ ಅಣ್ಣ? ಇವತ್ತು ರಜೆಯಾ? ರೌಡಿ ಬೇಬಿ ಇವತ್ತು ಯಾರಿಗೆ ಸ್ಕೆಚ್ ಹಾಕಿದ್ದೀರಾ? ಯಾರು ನಾನ? ಯಾರಿಗಿಲ್ಲಪ್ಪ, ಯಾರಿಗೆ ನಾವು ಸ್ಕೆಚ್ ಹಾಕೋದಿಲ್ಲ ಹಾಗೆ. ಊಟ ಆಯ್ತು ತಂಗಿ, ಆಫೀಸ್ ವರ್ಕ್. ಹೌದಾ ಅಣ್ಣ? ಓಕೆ. ಈಗ ಫ್ರೀ ಇದ್ದೀರಾ? ಸ್ವಲ್ಪ ಆಫೀಸಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಕಾಣ್ಬೇಕಲ್ಲ ಕೃಷ್ಣಣ್ಣ? ಅത്ര ಹುಷಾರಾಗಿರ್ಬೇಕು. ಹೌದೌದು, ಇವತ್ತು ರೌಡಿ ಬೇಬಿ. ಹೌದು. ಎಂತ ರೌಡಿ ಬೇಬಿ ಅಣ್ಣ? ಏನಿಲ್ಲಪ್ಪ, ನಾವು ಯಾವಾಗ ರೌಡಿ ಬೇಬಿ ಆಗಿರ್ತೀವಿ? ಎಂತ ಮತ್ತೆ ಸ್ಪೆಷಲ್ ಎಂತ ಇತ್ತು ಇವತ್ತು ಊಟಕ್ಕೆ ಅಣ್ಣ? ಏನ್ ತಿಂದ್ರಿ ಸ್ಪೆಷಲ್ ಊಟಕ್ಕೆ? ವೆಜ್ಜಾ ನಾನ್ ವೆಜ್ಜಾ? ನಮ್ಮ ಬ್ಯಾಂಕ್ನಲ್ಲಿ ಬರ್ತ್ಡೇ ಊಟ ಪಾರ್ಟಿ ಇತ್ತು, ವೆಜ್ ಊಟ ಆಯ್ತು ತಂಗಿ. ಹೌದಾ? ಅಪರಂಜಿ ಚಿನ್ನವೋ ಸಾಂಗ್. ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವರು, ಗುಣಗಂಜಿ ದೋಷವೋ ಇರದ ಬಾಡೋ ಮಲ್ಲಿಗೆ ಹೂವ್ಯಾಕೆ ಶಿಲೆಯ ಬಾಳಿಗೆ ಅವನ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವರು. ನೋಡಿ ರೌಡಿ ಬೇಬಿ ಎರಡು ಓಡಿ ಹೋಯ್ತು ತಂಗಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು. ಪ್ರೀತಿ ಎಲ್ಲಿ ತಂಗಿ? ಪ್ರೀತಿ ಸಿಸ್ ಈಗ ಲೈವ್ ಆದದಷ್ಟೆಲ್ಲ. ಲೈವ್ ಎಂಡ್ ಆಯ್ತು ಅವರದು. ನಾನು ಬರುವಾಗ ಎಂಡ್ ಆಗಿರ್ಲಿಲ್ಲ ಅವ್ರದ್ದು ಲೈವ್. ಈಗ ಲೈವಲ್ಲಿದ್ರೆ ಸ್ವಲ್ಪ ಹೊತ್ತಿನ ನಂತರ ಬರ್ಬೋದು. ಅಭಿ ಅವರು ಜೋಡಿಗೆ 3500 ಪೇಂಟ್ ಪಾರ್ದು ಮಂಡೆ ಪುರ ನಿಕುಲು ಕೊರ್ಪಾರ ಅಂದೆ ಅಭಿ ಪಿರಿತ ಮಂಡೆ ಕೊರ್ಪಾರ ನಿಕುಲು 34 ಕಾಣುತ್ತಾ ಉಂಟು ತಂಗಿ. ಹೌದೌದು, 34 38 ಉಂಟು ಅಣ್ಣ. 4 ಇಟ್ಟಿದ್ದೇನೆ ಹೆಚ್ಚು. ಎಲ್ಲರ ಗಮನಕ್ಕೆ ಕೇಳಿ. ಈಶಾ ಅಮ್ಮ ನಮ್ಮ ಇದು ಸಪೋರ್ಟಿಂಗ್ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲನೆ ಗಿಳಿಯೇ. ಶ್ರೀರಾಮ ಎಲೆಕ್ಟ್ರಿಕಲ್ ರಾಮದುರ್ಗ ಅವ್ರು ಬಂದ್ರು. ಹಾಯ್ ಶ್ರೀರಾಮ್ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ ಶ್ರೀರಾಮ್ ಅವರೇ? ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯ್ತಾ? ಮಂದಿನ ಉಂಡು ಪೇಂಟಿಂಗ್ ತೂಲೆ. ಮಂದಿನ ಪೇಂಟಿಂಗ್ ಉಂಡು ತೂಲೆ. ಓಕೆ ಅಭಿ ಬಕ್ಕ ತುಪ್ಪ ಈರೊಂದು ಕಮೆಂಟ್ ಮಾಡ್ಲಿಂಕ್
ವಿಡಿಯೋಗೊಂದು ಕಮೆಂಟ್ ಮಾಡಿ ಅಪ್ಪ ಗೊತ್ತಪ್ಪ. ನಮ್ಮಿಸ್ ಅಬ್ಬಿಸ್ ಅವ್ರು ಬಂದರೆ ಹಾಯ್ ಸಂಗೀತ ಅಂತ ಹೇಳ್ತಾ ಇದ್ದಾರೆ. ಹಾಯ್ ನಮ್ಮಿಸ್ ಅವರೇ, ವೆಲ್ಕಮ್. ಸಂಗೀತ ಲೈಕ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಮ್ಮಿಸ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಊಟ ಆಗಿದೆ, ನಿಮ್ದಾಯ್ತಾ ಊಟ? ಕೃಷ್ಣ ಅವರು ಕೃಷ್ಣನ ತಂಗಿ ಅಂತ ಹೇಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಹೌದಣ್ಣ. ಸಂಗೀತ ಹಾಯ್ ಅಂತೆ. ಹಾಯ್ ಸಂಗೀತ, ವೆಲ್ಕಮ್. ಊಟ ಆಯ್ತಾ ಸಂಗೀತ? ಸೂಪರ್ ಅಂತ ಹೇಳ್ತೇನೆ ನಮ್ಮ ಮಿಸ್ಸಿಸ್. ವರ್ಕ್ ಬ್ಯುಸಿ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಬಂದದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ, ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು. ಕೃಷ್ಣ ಬ್ರದರ್ ದಾದಿ ಕಮೆಂಟ್ ಪಂಡ ಏನಲ್ಲ ಚಾನಲ್ಗೆ ಹೋದು ವಿಡಿಯೋಗೊಂದು ಹಾಯ್ ಬಂದು ಕಮೆಂಟ್ ಮಾಡಲಿ. ಓ, ನೀವು ವೇಷ ಆಗ್ತಾ ಇದ್ದೀರಾ? ಓಕೆ ನಿಖಿಲ್ ಅವರೇ, ಬ್ಯುಸಿ ಇದ್ದೀರಾ? ಓಕೆ ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಅವರೇ. ನೀವು ಬ್ಯುಸಿ ಇರುವಾಗ ಕೂಡ ಬಂದು ನನಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮಿಸ್ ಅವ್ರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಊಟ ಆಯ್ತಾ ಅಂತ ಕೇಳ್ತಾ ಇದ್ದೀರಾ ನಮ್ಮಿಸ್ ಅವರ ಹತ್ರ. ಕೃಷ್ಣಣ್ಣ ಅಲ್ಲಿ ಸಪೋರ್ಟ್ ಮಾಡಿದೆ, ನನಗೆ ಮರ್ಯಾದೆ ಇಲ್ಲ ಅಲ್ಲಿ ಅಂತ ಹೇಳ್ತೆ. ಅಯ್ಯೋ ದೇವ ಸಂಗೀತ ಎಂಥದ. ನಿಖಿಲ್ ಅವರು ಓಕೆ ಅಂತ ಹೇಳ್ತಾ ಇದ್ದಾರೆ. ಆಯಿತು ಬ್ರದರ್, ನಿಮ್ಮದು ಅಂತ ಕೇಳ್ತಾ ಇದ್ದಾರೆ ನಮ್ಮ ಮಿಸ್ಸಿಸ್. ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿಸ್ಸಿಸ್. ಹೌದು, ಎಲ್ಲರೂ ಬೈಯೋದು. ಯಾಕೆಯ ಬೈಯೋದಿಲ್ಲ ಯಾರು ಕೂಡ. ನೀನು ಸಪೋರ್ಟ್ ಮಾಡು ಆಯ್ತಾ. ಕದಮ್ ಅವ್ರು ಬಂದರು. ಹಾಯ್ ಕದಮ್ ಅವರೇ, ವೆಲ್ಕಮ್. ಲೈಕ್ ಕೊಡಿ, ಒಂದು ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ. ನಮ್ಮಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ನಮ್ಮ ಮಿಸ್ಸಿಸ್ನ ಲೈವ್ ಪ್ರತಿದಿನ ಸಂಜೆ 6:30ಕ್ಕೆ ಲೈವ್ ಇದೆ, ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಆಯಿತಾ. ಹಾಯ್ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿಸ್ಸಿಸ್. ಎಲ್ಲರೂ ನನ್ನ ಲೈವ್ಗೆ ಬನ್ನಿ ಅಂತ ಕರೀತಾ ಇದ್ದಾರೆ ನಮ್ಮ ಮಿಸ್ಸಿಸ್. ಅವ್ರದ್ದು 6:30ಕ್ಕೆ ಲೈವ್ ಉಂಟು, ಹೋಗಿ ಸಪೋರ್ಟ್ ಮಾಡಿ ಆಯಿತಾ. ಸಪೋರ್ಟ್ ಮಾಡಿದ್ರು ಬೈತಾರೆ. ಎಂಥ ಜಗತ್ತು. ಇಲ್ಲವಾ, ಬೈಯುವುದಿಲ್ಲವಾ ಸಂಗೀತ? ಬೈಯುವುದಿಲ್ಲ. ಸಂಗೀತ ತಂಗಿ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅವರ ಬೆಳದಿಂಗಳ ಬಾಲೆ. ಹೌದೌದು, ಕೊಟ್ಯಂ ನಗರ, ಕೊಟ್ಯಂ ಅವರ. ನೀವು ಓಕೆ ಲೈಕ್ ಕೊಡಿ ಆಯಿತಾ ಸಂಗೀತ ಅವರೇ. ಅಲ್ಲ ಕದಮ್ ಅವರೇ, ಲೈಕ್ ಕೊಡಿ, ಪಾಡಿಯ ಕಮೆಂಟ್. ಓಕೆ ಅನ್ನ ಕನೆಕ್ಟ್ ಆಗಿದ್ರೆ ಕನೆಕ್ಟ್ ಆಪ್ಪೆ. ಓಕೆ ಬಕೀರ್ ಪೇಂಟ್ ಬಲ್ದಾರ್ದೆ ಅವು ತೂಪೆ. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕದ ಚೆಲುವೆ, ಒಲವು ಕಂಡಾಗ ಬಳಿಗೆ ಬಂದಾಗ ಛಲವು ನಿನ್ನಲ್ಲಿ ಏಕೆ. ನಾನೇ ನಿಮ್ಮ ಚಾಟಿಂಗ್. ಓಕೆ ಇವತ್ತು ಬ್ಯುಸಿ ಅಲ್ಲ. ಓಕೆ ನಾನು ಇವತ್ತು ಇನ್ನೂ ಲೈವ್ಗೆ ಬರ್ತೀನಿ. ನಾಳೆ ಲೈವ್ಗೆ ಬರ್ತೇನೆ ಬೆಳಿಗ್ಗೆ. ನಾಳೆ ಬೆಳಿಗ್ಗೆ ನೋಡಬೇಕು 8 ಗಂಟೆಗೆ ಬರ್ತೇನೆ ಲೈವಿಗೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಭಾರತ್ ನಗರ್ ಕಾ. ಓಕೆ आप ಭಾರತ್ ನಗರ್ ಕಾ ಹೇ. ಓಕೆ ಕೇರಳ ಸಿಸ್, ಥ್ಯಾಂಕ್ ಯು. ಸೂಪರ್ ಅಂತ ಹೇಳ್ತಾರೆ ನಮ್ಮ ಮಿಸ್ಸಿಸ್ ಕೂಡ. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಬೆಳದಿಂಗಳ ಬಾಳೆ ಅಂತ ಹೇಳ್ತಾರೆ ನಮ್ಮ ಮಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ನಮ್ಮ ಮಿಸ್ಸಿಸ್, ಥ್ಯಾಂಕ್ ಯು ಸೋ ಮಚ್. ಸಂಗೀತ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಂಗೀತ, ಥ್ಯಾಂಕ್ ಯು. ಎಲ್ಲೆಲ್ಲಿ ನೋಡಲಿ. ಅದು KFC ಬಸ್ ಅಲ್ಲವಾ, ಅದು ಸ್ಟ್ರೀಟ್ ಲೈಟ್ನವರು ಬಂದರು, ಅವರದ್ದು ಗಾಡಿ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಹೀಗೆ ತಾನೇ ಬೆಳಗುವಗಳಿಗೆ. ನಲಿ ಬೇಳೆ ಅಂತ ಹೇಳ್ತಾ ಇದ್ದಾರೆ. ಕಿರಣ್ ಅವರು ಬಂದರು. ಹಾಯ್ ಕಿರಣ್ ಅವರು, ಒಂದು ಲೈಕ್ ಕೊಡಿ ಆಯ್ತಾ. ಕಿರಣ್ ಒಂದು ಲೈಕ್ ಕೊಡಿ. ಸಮ್ಮರಿ ರೈಟಿಂಗ್ ಅಂತ ಹೇಳ್ತಾರೆ. ಎಂತ ಮುಖದಮ್ಮ ಅವರೇ, ಅರ್ಥ ಆಗಿಲ್ಲ ನನಗೆ. ಕಿರಣ್ ಅವರು ಓಕೆ ಅಂತ ಹೇಳ್ತಾರೆ, ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಮೀಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಹೊಸಬರು ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಲಾಂಗ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ,
ಹೃದಯವು ಅರಳುವ ವೇಳೆ ಸವಿ ನೆನಪಲ್ಲಿ ಬರೆದೆನೋಲೆ. ಮುಂಜಾನೆಯ ಮಂಜು, ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ. ಪ್ರಶಾಂತ್ ಅವರು, ಅಯ್ಯೋ ದೇವ ಅಂತ ಹೇಳಿದ್ರೆ ಏನಾಯ್ತು ಪ್ರಶಾಂತ್ ಅವರು, ಎಂತಾಯ್ತು? ನೀನು ಹಾಕಿದೆ ನಿಜವಾಗಿದೆ, ಅದು ಸತ್ಯ. ಹೌದೌದು, ಅದು ಸತ್ಯ. ಹೌದು, ಅದಕ್ಕೆ ಹಾಕಿದ್ದು ಪಾರಿವಾಳ ಮಗನ. ಹೌದೌದು, ಮಗ ಸ್ಕೂಲಿಂದ ಬಂದದ್ದೀಗ. ಶೇಖರ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶೇಖರ್ ಅವರು, ವೆಲ್ಕಮ್. ಒಂದು ಲೈಕ್ ಕೊಡಿ ಶೇಖರ್ ಅವರೇ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಆಯಿತಾ. ಪಾರಿವಾಳ ವೆಲ್ಕಮ್, ಲೈಕ್ ಅಂತ ಹೇಳಿದ್ರೆ. ಈರ್ ಸಿಂಗರ ಇಚ್ಚಪ್ಪ, ಯಾನ್ ಸಿಂಗರ್ ಯಾನ್ ಇಲ್ಲಡ್ ಸಿಂಗರ್ ಹೌಸ್ ವೈಫ್ ಪೂರ ಒಟ್ಟಿಗೆ. ಸಿಂಗರ್ ಬಿದೈಡ್ ಸಿಂಗರ್ ಇದ್ದಿ ಮೈಕ ಬೋಡೆ ಮೈಕ ಬೊಚ್ಚಿ ಮೂಲ್ ಗಾಡಿದ ಶಬ್ದನೇ ಜಾಸ್ತಿ ಉಂಟು. ಮೈಕ ಬಣ್ಣ ಇಡೀ ಊರ್ದಕ್ಕೂ ಒಟ್ಟುಗೋಗಿರ್ ಬರ್ರೆ. ಒಂದು ಓಲು ಪದ ಬರ್ಪಿನಿಂದ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ರವಿಯವರು ಬಂದರು. ಹಾಯ್ ರವಿಯವರು, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ ರವಿಯವರೇ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ. 6:30ಕ್ಕೆ ನನ್ನ ಲೈವ್ ಇದೆ, ಬನ್ನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿಸ್ಸಿಸ್. ಓಕೆ ಸಿಸ್, ಬರ್ತೇವೆ, ಖಂಡಿತ ಬರ್ತೇನೆ. ನಮ್ಮ ಮಿಸ್ ಅವ್ರು ಸಪೋರ್ಟಿಂಗ್ ಹೇಳಿದ್ದಾರೆ. ಥ್ಯಾಂಕ್ ಯು. ಅವ್ರು ರವಿ ಅವರೇ ಒಂದು ಲೈಕ್ ಕೊಡಿ. ರವಿ ಅವರೇ ಬಂದು ನಮೀಸ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಮೀಸ್ ಅವರೇ, ಥ್ಯಾಂಕ್ ಯು. ಓ ಹಿಮಾಲಯ ಶಿವನಿಗೂ ಗಿರಿಜಗು ದೇವಾಲಯ, ನವವಧುವರರಿಗೆ ಪ್ರೇಮಾಲಯ. ನಮಿಸ್ ಅವರು ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು ರಮಿಸಿಸ್, ಥ್ಯಾಂಕ್ ಯು. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಬೆಳದಿಂಗಳ ಬಾಲೆ, ಮುಂಜಾನೆಯ ಮಂಜು, ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು. ನಿನ್ನ ಈ ಪ್ರೀತಿ ಸ್ಪರ್ಶಕ್ಕೆ ತಾನೆ ಹೃದಯವು ಅರಳಿತು. ಕಾಂಚನ ಗಂಗಾ ಏರಲಿ ಪ್ರೀತಿ, ಚಂದ್ರಮಂಡಲ ಸುತ್ತನೆ ಪ್ರೀತಿ. ನಿನಗಾಗಿ ಪ್ರಾಣ ನೀಡುವೆ, ಕೊನೆವರೆಗೂ ಪ್ರೀತಿನ ಉಳಿಸಿಕೊಳ್ಳುವೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶೇಖರ್ ಅವರು. ಥ್ಯಾಂಕ್ ಯು ಶೇಖರ್ ಅವರು, ಥ್ಯಾಂಕ್ ಯು ಸೋ ಮಚ್. ನಮಿಸಿಸ್ ಥ್ಯಾಂಕ್ ಯು ನಮಿಸಿಸ್. ಈರ್ನ ವಾಯ್ಸ್ ಒಂದು ಸಾಂಗ್ ರಿಲೀಸ್ ಮಲ್ಪೊಡು. ಈರ್ನ ಸಾಂಗ್ ಸೂಪರ್ ಹಿಟ್ ಆಗ್ಬೋದು ಎಂಬ ನನ್ನ ಕನಸು ಅಂದೇ. ಅಯ್ಯೋ ದೇವರೇ, ಥ್ಯಾಂಕ್ ಯು. ರಾತಾಳಲ್ಲ ಪಂಡರತ್ತೆ ಅವೇ ಮಲ್ಲ ವಿಷಯ ಕೊಂಚ. ಥ್ಯಾಂಕ್ ಯು ಕೇರಳ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ನಮ್ಮಿಸ್ ನಿಮಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ, ಚೆಲುವ ರಾಜಕುಮಾರ. ಓಕೆ ನಮಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಲೈಕ್ ಕೊಡೋದಕ್ಕೆ ಥ್ಯಾಂಕ್ ಯು. ನಗು ನೀನಾದರೂ ಚೇನಂತ ಮಾತಾಡು ನೋವಾದರೂ, ಬಿಡು ನೀ ಬೇಸರ, ದಾಂಪತ್ಯದಿ ಮಾನವಿ ಸೋದರ, ಬಾಳಿಗೆ ಉದುರೆ ಆಯ್ತೆ ಅದು ಕತ್ತೆ. ಹೌದೌದು. UK ಟ್ರ್ಯಾಕ್ಟರ್ ಅವ್ರ ವಿಡಿಯೋಸ್ ಅವ್ರು ಬಂದರು. ಹಾಯ್ UK, ವೆಲ್ಕಮ್. ಒಂದು ಲೈಕ್ ಕೊಡಿ UK ಅವರೇ, ಒಂದು ಲೈಕ್ ಕೊಡಿ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಶಶಿಕಾಂತ್ ಬರ್ತೇರು. ಗುಡ್ ಆಫ್ಟರ್ನೂನ್ ಪಡೋದಲ್ಲೇರು.
ಹಾಯ್ ಶಶಿಕಾಂತ್ ಬ್ರೋ, ಗುಡ್ ಆಫ್ಟರ್ನೂನ್. ಊಟ ಆಯ್ತಾ ನಿಮ್ಮದು? ಯು ಕೆ ಅವರೇ ಊಟ ಆಯ್ತಾ ನಿಮ್ಮದು? ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಲೈಕ್ ಕೊಡದವ್ರು ಲೈಕ್ ಕೊಡಿ. ನಿಮ್ಮದು ಆಗಿದೆ, ನಂದಾಗಿದೆ ಊಟ. ನಾನು ಊಟ ಮಾಡಿ ಬಂದದ್ದು ಮಾರಿ, ನನಗೆ ಇಲ್ಲಿ ಎಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೆ? ನನಗೆ ಊಟ ಎಲ್ಲ ಟೈಮ್ ಟೈಮ್ ಮಾಡಬೇಕು. ಶಶಿಕಾಂತ್ ಬ್ರೋ, ದಾದಿ ಸ್ಪೆಷಲ್ ಇನ್ನೇ ಎಂತ ಸ್ಪೆಷಲ್? ಟ್ರ್ಯಾಕ್ಟರ್ ವಿಡಿಯೋಸ್ ನಿಮ್ಮದು. ನಂದು ಊಟ ಆಯಿತು, ನನಗೆ ಫಿಶ್ ಫ್ರೈ. ಅಕ್ಕ ಈರು ಅಂದು ಯಾನೆ ದಾದೆ ಯೋಗೀಶ್ ಬ್ರೋ ಎಕಡೆ ಬೈದಿತ್ತರ ಒಡೆಪೋಯಿ ನೀರು ಯಾಂತುಪಿನಿ ಯೋಗೀಶ್ ಬ್ರೋ ಎಕಡೆ ಬೈದಿರ ಒಡೆಪೋಯಿ ನಿಂದು. ಶಾರದಮ್ಮ ಶಾರದಾ ಭಾರತ್ ರಾಜ್ ವಿಶ್ಮಿ ಯಾರ್ದು ಬರ್ತ್ಡೇ? ಭರತ್ ರಾಜ್ ಬರ್ತ್ಡೇ ವಿಶ್ಮಿ. ಭರತ್ ರಾಜ್ ಅವ್ರ ಬರ್ತ್ಡೇವಾ? ಹ್ಯಾಪಿ ಬರ್ಡೇ ಭರತ್ ರಾಜ್, ಹ್ಯಾಪಿ ಬರ್ಡೇ. ಶ್ರೀನು ಮಣಪಳ್ಳಿ ಅವ್ರು ಬಂದರು. ಹಾಯ್ ಶ್ರೀನು, ವೆಲ್ಕಮ್. ವಾಯ್ಸ್ ಪೂರ ಶೋಕುಂಡು ಎಡ್ಡೆ ಫನ್ಪರ್ ಸಾಂಗ್. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಲ್ಲ ಎರಡೆರಡು ಲೈನ್ ಮಾತ್ರ ಬರ್ತೀನಿ ಅಭಿ, ಎರಡೆರಡು ಲೈನ್ ಮಾತ್ರ ಬರೋದು. ಅಕ್ಕ ಇರಿಗೆ ಥ್ಯಾಂಕ್ ಯು ಯೋಗೀಶ್ವರಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. आई डोंट नो कन्नड़. ओके ओके श्रीनु, आप सपोर्ट कीजिए श्रीनु, मुझे आपकी भाषा नहीं आता है श्रीनु. थैंक यू. लाइक रन, थैंक यू. ओनली तेलुगु? ओ तेलुगु मुझे नहीं आता है, मुझे थोड़ा थोड़ा हिंदी तो थोड़ा थोड़ा आता है, और कन्नड़ आता है, फिर तुलु भी आता है. वो तेलुगु नहीं आता है मुझे, आपका भाषा नहीं आता है श्रीनु जी, सॉरी. ಕಲ್ಪೆಲೆ ಮಾತ ಭಾಷೆ ಮನಸ್ಸುಂಡು ಮಾರ್ರೆ, ನಮಕ್ ಕಲ್ಪೊಡತ ಮಾರ್ರೆ, ಹೆಂಚ್ ಕಲ್ಪುಂಡು. ಆರ್ಕೆಸ್ಟ್ರಾಗ ಪೋಪರ ಇಜ್ಜಿ ಒಡೆಲ ಪೋಪುಜಿ అని ಅನಿಲ್ಲಡೆ ಬನ್ಪಿನ್ ಪದ್ಯ ಕುಲೊಂದು ಒಡೆಲ ಪೋಪುಜಿ ಇಲ್ಲಡೆ ಆರ್ಕೆಸ್ಟ್ರಾ ಅಚ್ಚಿಚ್ಚಿ ಪೋನ ಕೊಜ್ಜಿ ನಾಲ್ ಪದ್ಯ ಬನ್ಪಿನಿ ಅವು ಬೇ ಆರ್ಕೆಸ್ಟ್ರಾಗ್ಲೆ. ಗಗನ ವಿಭಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ ಯಾರೂ ಬಂದಿರದ ಮನಸ್ಸಿನಲ್ಲಿ ನಿನ್ನ ಆಗಮನ ಈ ದಿನ ನೀಡುವ ಮುನ್ನ ನಾನೇ ಆಮಂತ್ರಣ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ. ನೈಸ್ ಅಂತ ಹೇಳ್ತಾ ಇದ್ರೆ ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಸೋ ಮಚ್. आए वो मेरी जिंदगी में तुम बहार बन के, मेरे दिल में यूं ही रहना तुम प्यार प्यार बन के. आए वो मेरी जिंदगी तुम बहार बन के. ಕಮಲೇಶ್ ಮದಭಾವಿ ಅವರು ಬಂದರು. ಹಾಯ್ ಮದಭಾವಿ ಅವರೇ, ವೆಲ್ಕಮ್. ಸೂಪರ್ ಅಕ್ಕ ಅಂತ ಹೇಳಿ ಥ್ಯಾಂಕ್ ಯು. ಕಮಲೇಶ್ ಅವರೇ ಒಂದು ಲೈಕ್ ಕೊಡಿ ಆಯ್ತಾ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ, ಮತ್ತು ಸಬ್ ಆಗದಿದೆ ಸಬ್ ಆಗಿ ಆಯಿತಾ. ಥ್ಯಾಂಕ್ ಯು. ಅಕ್ಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ವಾ, ಪಕ್ಕದ ಮನೆ ಪದ್ಮಾವತಿ ಜೋಡಿ ಆಗಲ್ವಾ. ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ವಾ, ಪಕ್ಕದ ಮನೆ ಪದ್ಮಾವತಿ ಜೋಡಿ ಆಗಲ್ವಾ. ನೋಡಿ ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಸಬ್ ಆಗದವ್ರು ಸಬ್ ಆಗಿ ಆಯ್ತಾ.
ಅಕ್ಕ ಊಟ ಊಟ ಆಗಿದೆ, ನಿಮ್ದಾಯ್ತಾ ಊಟ? ನನಗೆ ಫಿಶ್ ಫ್ರೈ. ನಿಮ್ಗೆಂತ ಊಟಕ್ಕೆ? ಎಂತ ಸ್ಪೆಷಲ್ ಊಟಕ್ಕೆ? ಬಿರಿಯಾನಿಯಾ? ವೇಷ ಆಯಿತು. ವೇಷ ಆಂಡ ಪಾಡ್ದು ಅಂದೆ ಆಂಡ. ಎಷ್ಟು ಗಂಟೆಗೆ ಈಗ ಸ್ಟಾರ್ಟ್? ನಿಖಿಲ್ ನಿಖಿಲ್ ಬ್ರೋ, ಎಷ್ಟು ಗಂಟೆಗೆ ಸ್ಟಾರ್ಟ್? ಲೈವಿಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. ಬೀರಪ್ಪ ಅವ್ರು ಬಂದರು. ಹಾಯ್ ಬೀರಪ್ಪ, ವೆಲ್ಕಮ್ಮು. ಒಂದು ಲೈಕ್ ಕೊಡಿಯ ಬೀರಪ್ಪ. ಬೀರಪ್ಪ ಅವರೇ, ಊಟ ಆಯ್ತಾ ನಿಮ್ಮದು? ನಿಖಿಲ್ ಅವರು 6. ಓ ದೇವರ, ಆತ್ಲೇಟ್ ಉಂಡೇ, ಆತ್ಲೇಟ್ ಉಂಡ ಇದು ಬೇಗ ವೇಷ ಪಾಡ್ನೆ ಇದು ಮಸ್ತ್ ಪೊರ್ತುಂಡತೆ ನನ್ನೊಂಜಿ 3 ಗಂಟೆ ಉಂಡಿ ನಿಖಿಲ್ ಮತ್ತೆ ವೇಷ ಪಾಡ್ದಾಂಡಿರ್ರ ಒಲಿ ಮಾರ್ರೆ. ನಿಖಿಲೆ ಪಾಂಡತೆ ವೇಷ. ಈರ್ ವಿಡಿಯೋ ಪೂರ ದೆತ್ತು ಪಾಡೋಡಿಯೇ ನಿಖಿಲ್. ಇರ್ನ ವಿಡಿಯೋದಲ್ಲಿ ಇಜ್ಜತೆ ಇರ್ನ ಒಂದಿಟ್ಟು. ಸುದೀಪ್ ಅವರು ಆಯ್ ವನಸಾಗಿದೆ. ಇದು ಯಾರಪ್ಪ? ಬೀರಪ್ಪ. ನನಗೆ ಕೂಲೆ ಓದಿಗಿ ಎಂಕದೆ ಕೂಲೆ ಅವನು ಬೀರಪ್ಪ. ಬೀರಪ್ಪ ಏನಾಯ್ತು? ಏನಕ್ಕೆ ಎಂಚರ ಮಲ್ಪೆ ಮಾರ್ರೆ ಗೊತ್ತೌದು. ಆಯ್ ವನಸಾನ್ ಸುದೀಪ್ ಇರ್ನಾಂಡೆ ಅದು ಲೈಕ್ ಕೊಡಿದವ್ರು ಲೈಕ್ ಕೊಡಿ, ಅದು ಸಬ್ಬಾಗದವ್ರು ಸಬ್ಬಾಗಿ. ಬೀರಪ್ಪ ಹೀಗೆ ಮಾಡ್ತಾರೆ ನನಗೆ, ನನಗೆ ಬರ್ತಿಲ್ಲ ಅಂತ. ಎನ್ನ ಆಂಡು ಅಕ್ಕ, ಎನ್ನಲ್ಲ ಆಂಡಿಯೇ ಸುದೀಪ್. ದಾದ ಸ್ಪೆಷಲ್ ಇತ್ತಂಡು. ಬೀರಪ್ಪ ಊಟ ಆಯ್ತಾ? ಆಜಿ ಗಂಟೆ ಅಂದಿಯೇ, ಆಜಿ ಗಂಟೆ ಗತೆ ಏಸ ಪಾಡ್ದು ತೊನ್ನ ಅಂತ ಕೊಡ್ತು. ಆಜಿ ಗಂಟೆ ಊಟ ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸುದೀಪ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಖಿಲ್ 6 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ. ಓ ತುಂಬ ಹೊತ್ತುಂಟಲ್ಲ ನಿಖಿಲ್. ಬದನೆ ನುರ್ಗೆ ಸೌತೆ ಸಾರು ಸೂಪರ್ ಹಾಕೊಂಡಿಯವು ಸಾಂಬಾರ್ ಲೈಕ್ ಹಾಕೊಂಡು. ಇರೇಗ ವೆಜ್ ಎಂಕ್ ವೆಜ್ ಎತ್ತಿ ಯಾ ನಾನ್ ವೆಜ್ ಮಾರ್ರೆ. ಎಂಕ್ ನಾನ್ ವೆಜ್ 2 ದಿನ ವೆಜ್ ತಿನ್ನಿಯ ಎಂಕ್ ಸಾಕಂಡು. ಮೊನ್ನೆ ಸೋಮವಾರ ಕೋಡೆ ಸಂಕಷ್ಟಾರ ಚತುರ್ಥಿ ಅತೆ 2 ದಿನ ವೆಜ್. ನೀಂದು ಫಿಶ್ ಫ್ರೈ ಮುರುಮೀನ್ ಸೂಪರ್ ಪಂದುಲೆ. ಥ್ಯಾಂಕ್ ಯು ಥ್ಯಾಂಕ್ ಯು. 2 ದಿನ ವೆಜ್ ತಿನ್ನಿ, 2 ದಿನ ವೆಜ್ ತಿನ್ನಿ ಬಾರಿ ಬಂಗೋಡು ತಿನ್ಬಿನಿ ವೆಜ್ ಮಾರ್ರೆ. ಮುರುಮೀನ್ ಇತ್ತಂಡೆ ಅಂದಂದು ಇತ್ತನು ಮುರುಮೀನ್ ಇತ್ತನು. ಇನಿ ಗೊತ್ತುಜ್ಜಿ ಎಂಕ್ ಇನಿ ಅಂದೆ ತುಂಚಿ ಕೋಡೆದೆ ತೊಂದಿತ್ತೇನು ಮುರುಮೀನ್. ಕೋಡೆದೆ ತೊಂದು ದಿತ್ತೀನಿ. ಕೋಡೆ ಸಂಕಷ್ಟ ಅತೆ ಅಂಚ ಮಲ್ತುಜಿ ಹಸ್ಬೆಂಡ್ ಮಲ್ತಿತ್ತೆ. ಅಣ್ಣ ಎಂಕ್ ಅಂತ ತಿಂತಜಿ ಅಂಚೆ ಇನಿ ಫ್ರೈ ಮಲ್ತೀನಿ. ಬೈಯಗ್ ಲವ್ವಿ ಲೈಕ್ ಡನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುದೀಪ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಂದೆ ಬಂದ ಅಂದಂದು ಮುರುಮೀನು ಉಂಡತಿ. ಮುರುಮೀನು ಡಿಸ್ಕೋ ಮೀನು ಅಪುರ ಪಾರಿ ಶೋಕುದ ಮೀನು ಗೊತ್ತುಂಡೆ. ಒಂದು ನಿಖಿಶ್ ಪೂಜಾರಿ ಬರ್ತೀರಿ. ಹಾಯ್ ನಿಖಿಶ್ ಪೂಜಾರಿ, ವೆಲ್ಕಮ್. ತೆಲ್ತೊಂದುಲ್ಲೇರು ಬನ್ನನೆ ತೆಲ್ತೊಂದು ಬರೋಂದುಲ್ಲೇರು.
ದಾದಿ ನಿಗಿಶ್ ಪೂಜಾರಿ ಒಂಜಿ ಲೈಕ್ ಕೊರ್ಲಿ ತುಕ ಬೊಕ ಸಬ್ಬಾತ್ ಚಿರ ಸಬ್ಬಾಲೆ ಒಂಜಿ ಡಬಲ್ ಟ್ಯಾಪ್ ಮಲ್ಪೆ ಸ್ಕ್ರೀನ್ಗ್ ಲೈಕ್ ಪಂದ್ ಬರ್ಪುನು ಲೈಕ್ ಕೊರ್ಲೆ ಅವೆ ಬೊಕ ಸಬ್ಸ್ಕ್ರೈಬ್ ಉಂಡಲ್ಪ ಸಬ್ಸ್ಕ್ರೈಬ್ ಒತ್ತಿಲೆ ಆಲ್ ಪಂದ್ ಕೊರ್ಲೆ ಆಲ್ ಪಂಡೆಲ್ಲ ಮಾಡಿತ್ತು. ನೀವು ಯಕ್ಷಗಾನಕ್ಕೆ ಬರುತ್ತೀರಾ ಮೇಡಮ್? ಇಲ್ಲವ ನಿಖಿಲ್, ನಾನು ಬರುವುದಿಲ್ಲವ, ಇವತ್ತು ಬರುವುದಿಲ್ಲ. ನಾವು ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲಿಯಾದ್ರೂ ಇದ್ರೆ ಬರ್ತೇನೆ ಖಂಡಿತ. ಇವತ್ತು ನೀವು ಮಂಗಳೂರಲ್ಲ. ಇಲ್ಲಪ್ಪ ಬರುವುದಿಲ್ಲ. ಲೈಕ್ ಮೀನು ಮುರುಮೀನು, ಮುರುಮೀನಿಗೆ ಲೈಕ್, ಓಕೆ ಓಕೆ, ಮುರುಮೀನು ಡನ್ ಡನ್, ಲೈಕ್ ಮುರುಮೀನು, ಲಾಯ್ಕ್ ಮುರುಮೀನು ಅಂದಂದು ಮುರುಮೀನು ಲಾಯ್ಕ್ ಮಾಸನೆ ಬಾರಿ ಫ್ರೈ ಮಲ್ತುಂಡ ಮಸ್ತ್ ಲೈಕ್ ಮುರುಮೀನು, ಡಿಸ್ಕೋ ಮೀನು, ಕೊಡಂದೆ ಬಕ್ಕ ಕೆಲವು ಅಂಜಲ್ ಬಕ್ಕ ಏತ್ ಮೀನು ಉಂಡು ಗೊತ್ತುಂಡೆ ಪಂಡ್ರೆ ಪೋಂಡ ಅಂಜಲ್, ಕಡುವಾಯಿ, ಕೊಡ್ಡೆಯಿ ಬಕ್ಕ ಬೂತಾಯಿ, ಬಂಗುಡೆ ಬಕ್ಕ ನಂಗು ಓಕೆ ಅಂತ ಹೇಳ್ತಾ ಇದ್ದಾರೆ ನಿಖಿಲ ಅವರು. ಕೊಡ್ಡೆಯಿ ಅಂದು ಕೊಡ್ಡೆಯಿ ಮಸಾಲ ಫ್ರೈ ಮಲ್ಪೋಡು. ಕೊಡ್ಡೆಯಿ ಮಸ್ತ್ ಲಾಯ್ಕ್ ಆಪುಂಡು, ಸೂಪರ್ ಆಪುಂಡು ಫ್ರೈ ಮಲ್ತದ್ದು. ಬಕ್ಕ ನೀರುಳ್ಳಿ ಟೊಮೆಟೊ ಪೂರ ಪಾಡ್ದೊಂಜಿ ಸೋಕುದೊಂಜಿ ಮಸಾಲೆ ಮಲ್ತದ್ದು ಐಟ್ ಪಾಡ್ದು ಬಿಡೋಡು ಕೊಡ್ಡೆಯಿ. ಬಕ್ಕ ಒಂತೆ ಪುಟ್ಟ ತೆಕ್ಕೊನೋಡು ಮೊಡಂಗ್ ಅತ್ತಾವ ಮನಂಗ್ ಬಕ್ಕ ಕುರ್ಚಿ ಬಕ್ಕ ಕುಡೊಂಡು ಒಂದುಂಡು ತಿದುಮ ಬಕ್ಕ ಸ್ವಾಡಿ ಏತ್ ಪುದರುಂಡು ಗೊತ್ತುಂಡೆ, ಏತ್ ಮೀನುಂಡು ಬಕ್ಕ ಬಲ್ಚಟ್ ಕೊಡಂದೆ ಶೋಕ್ ಆಪುಂಡು. ಕೊಡಂದೆ ಫ್ರೈ ಮಲ್ಪೊಡು ಲಾಯ್ಕ್ ಆಪುಂಡು. ಬೊಕ ನಂಗು ಬರು ನಂಗು ಬಂಗುಡೆ ಅಂದಂದು ಬಂಗುಡೆ ನಿಖಿಲ್ಗೆ ಬಂಗುಡೆ ಪಂಡ ಬಾರಿ ಅಂದು ಬಂಗುಡೆ ನೆನೆ ಪಾತು ಅದೇ ನಿಖಿಲ್ ಬಂಗುಡೆ ಮಾತಿಕ್ಲ ಲಾಯ್ಕ್ ಆಪುಂಡು. ಫ್ರೈ ರಸ ಬಕ್ಕ ಪುಲಿ ಮುಂಚಿ ಬಕ್ಕ ಮಸಾಲ ಫ್ರೈ ಪೂರ ಎಲ್ಲದಕ್ಕೆ ಒಳ್ಳೆದಾಗ್ತದೆ ಬಂಗುಡೆ. ಕೆಲವು ಉಂಡ ಅಕ್ಕ ಅನ್ನೊಂದು ಪೂರುಂಡು ಯಾನ್ ತಿನ್ಪಿನ ಪೂರ ಪಂಡೆ ನಾವು ಪೂರ ತಿನ್ಪೆ ಮೀನು ಹಾಗೆ ಹೇಳಿದೆ ನಿಮ್ಮ ಹತ್ರ ಹೆಸರು. ಕುಡಲುಂಡು ಮೀನು ಎಟ್ಟಿ ಬೊಂಡಾಸು ಕೆಲವುಂಡು ಕುಡಲ ಪಾಪ್ಲೆಟ್. ನಿತಿನ್ ಹಾಯ್ ಅಕ್ಕ ಬರೋದಿಲ್ಲ. ಹಾಯ್ ನಿತಿನ್, ಲೈಕ್ ಕೊಡಿ ಒಂದು. ನಮಸ್ತೆ ಅಕ್ಕ, ನಮಸ್ತೆ ನಿತಿನ್ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯ್ತಾ. ಐ ಲೈಕ್ ಯು, ಸಬ್ಸ್ಕ್ರೈಬ್ ಯು ಅಕ್ಕ. ಓಕೆ ಓಕೆ, ಥ್ಯಾಂಕ್ ಯು ನಿತಿನ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸಂಗೀತ ಊಟ ಆಯ್ತಾ ಸಿಸ್? ಆಗಿದೆಯಾ ಸಂಗೀತ, ನಿಮ್ದಾಯ್ತಾ ಊಟ? ಪ್ಲೀಸ್ ದುಪ್ಪಟ್ಟ ಕಟ್ಕೊಳ್ಳಿ ಅಕ್ಕ. ಆಯ್ತಾಯ್ತು ಕಟ್ಕೊಳ್ತೇನೆ. ಈಗ ಎಲ್ಲಿ ಹೋಗುದು ಮಾರ್ರೆ? ನಿಮ್ಮ ಸ್ಕೂಲು ಸೂಪರ್ ಅಕ್ಕ ಅಂತ ಹೇಳ್ತೇನೆ ನಾನು. ಓಕೆ ಒಂದು ನಿಮಿಷ ಬರ್ತೇನೆ. ನಾನು ದುಪ್ಪಟ್ಟ ಹಾಕದೆ ಹೊರಗೆ ಹೋಗುದಿಲ್ಲ, ಆದರೆ ನನಗೀಗ ಸ್ವಲ್ಪ ನೆನಪಾಗಲಿಲ್ಲ ಹಾಗೆ ತರಲಿಕ್ಕೆ, ಇಲ್ಲದೆ ದುಪ್ಪಟ್ಟ ಹಾಕ್ತೇನೆ. ಒಂದು ನಿಮಿಷ ಬರ್ತೇನೆ. ಈನ ಪುದರ್ ಸಂಗೀತ ಅತ್ತೆ ಅಂದು ಏನಪುದ ಸಂಗೀತ ಯಾವ ಕುಡಂಜಿ ಸಂಗೀತ ಏರ ಬೇತೆಲ್ಲೇರು ಕುಡಂಚುಲೆ. ನಮಸ್ಕಾರಕ್ಕೆ ಎಂಚೊಲ್ಲರು ವನಸಾಂಡಿ ಆಂಡಿಯೇ ವನಸಾಂಡಿ ಮುರುಮೀನ್ ಅಂದ್ ಮುರುಮೀನ್ ಎನಿಕಿಲಿನಿ. ಒಂದು ರಿಕ್ವೆಸ್ಟ್ ಹೇಳಿ ಸಂಗೀತ, ಎಂತ ಹೇಳಿ? ಅಕ್ಕ ನಮಸ್ತೆ. ಜಗದೀಶ್ ಅವರೇ ನಮಸ್ತೆ. ಒಂದು ಲೈವ್ಗೆ ಒಂದು ಲೈಕ್ ಕೊಡಿ ಆಯ್ತಾ ಅಕ್ಕ. ಹಾ ಆಗಿದ್ದೇನೆ ದುಪ್ಪಟ್ಟ. ಓ ಅಂದೇ ಪನೊಂದುಲ್ಲೇರು ಅಂದಿಯೇ ಎನ್ನ ಪುದರ್ ಸಂಗೀತ ಕುಳಂಜಿ ಬೇತೇರ ಸಂಗೀತ ಬಂದ ಹಿಡಿದಿದ್ದಾರೆ ಅಲ್ಲಿ ಮೇರು. ಎಂತದ ರಿಕ್ವೆಸ್ಟ್ ಸಂಗೀತ? ಎಂತ ರಿಕ್ವೆಸ್ಟ್? ಬೇಸಿಗೆ ಯಾಕೆ ದುಪ್ಪಟ್ಟ ಕಟ್ಕೊಳ್ಳೋದು ನಮ್ಮ ಮಂಡೆಗೆ? ಬೇಸಿಗೆ ಯಾಕೆ ಕಟ್ಕೊಳ್ಳೋದು ದುಪ್ಪಟ್ಟ? ಅದು ಯಾಕೆ? ಅದೆಲ್ಲ ನಾವು ಕಟ್ಕೊಳ್ಳೋದಿಲ್ಲ. ಅದು ಯಾರು ಕಟ್ಕೊಳ್ಳೋದು? ಶಾಲಿಗೆ ಹಾಕ್ತೇವೆ, ಬೇಸಿಗೆ ಯಾಕೆ? ನಿನ್ನ ಮಂಡೆಗೆ ಹಾಕ್ಬೇಕು ದುಪ್ಪಟ್ಟವನ್ನೆಲ್ಲ.
ಮತ್ತೆ ಎಂತ ನಿಂತೀನಿ ಎಂತ ಹೇಳೋದು ನೀನು? ಅದು ಫೇಸ್ಗೆ ಮಾಸ್ಕ್ ಹಾಕ್ಕೊಳ್ಬೇಕು. ಸ್ಕೂಲಿ ಇದ್ದೀರಾ ಅಕ್ಕ? ಇಲ್ಲವಾ, ನಾನು ಮನೆಯಲ್ಲಿದ್ದೇನೆ. ಎಲ್ಲಿ ಸ್ಕೂಲು? 2 ಜನ ಉಳ್ಳೇರು ಅಂದಿಯೇ. ಊಟ ಏನು ಅಕ್ಕ ಇವತ್ತಾ? ಫಿಶ್ ಫ್ರೈಯಾ ನಮಗೆ? ಅನಿಲ್ ಅನಿಲ್ ಮೊನ್ನೆ ಮನೆ ದೇವರಿಗೆ ಹೋಗಿ ಬಂದ್ರಾ ನೀವು? ನಿತಿನ್ ನಾದಿ ಸುದೀಪ್ తెలుతున్నారు ಎಂತಾಯ್ತು ಸುದೀಪ್? ಲೈಕ್ ಕೊಡದವ್ರು ಲೈಕ್ ಕೊಡಿ ಆಯ್ತಾ? ಯಾರೆಲ್ಲ ಲೈಕ್ ಕೊಡ್ಲಿಲ್ಲ ಲೈಕ್ ಕೊಡಿ, ಮತ್ತೆ ಸಬ್ಬಾಗದವ್ರು ಸಬ್ಬಾಗಿ. ನಿತಿನ್ ಪ್ಲೀಸ್ ಫೇಸ್ಗಿಲ್ಲ ದುಪ್ಪಟ್ಟ ಮಾಸ್ಕ್ ಹಾಕೊಳ್ಳಿ. ಇಲ್ಲವ, ಫೇಸ್ಗೆ ಮಾಸ್ಕ್ ಹಾಕೊಳ್ಳೋದಿಲ್ಲ. ಅದು ಮಾಸ್ಕ್ ಯಾವಾಗ ನಮಗೆ ಕೊರೋನಾ ಬಂದಾಗ ಹಾಕುವ, ಆಗ ಆಗ್ತದೆ. ಸೇಫ್ ಎಂಚಿನ ಸೇಫು ಮಾರೆ, ಸೇಫ್ ಉಳ್ಳೆ ಅಲ್ಲ ಮೂಲೆ ಎನ್ನ ಇಲ್ಲಡುಳ್ಳೆ ಮಾರೆ ಒಡೆ ಸೇಫು ಕಾರ್ಮ ಪೇ. ನೀವು ಹೇಳಿದಾಗ ಎಲ್ಲ ಹೇಳಿಕೆ ಕಿಳಿಕೆ ಆಗುದಿಲ್ಲವ ನಿತಿನ್. ಮೋನೆ ಪಂಡರತ್ತ ಮೋನೆ ಪಾಡ್ನು ಪಂಡರತ್ತ ಎಂಚಿನಿ ಎಂಕ ಅರ್ಥ ಆಯ್ತು ನನಗೆ. ಆದರೆ ನೀವು ಯಾರನ್ನು ಕೂಡ ಹೈಡ್ ಮಾಡಬಾರ್ದು, ಟೈಮ್ ಔಟ್ ಕೊಡಬಾರ್ದು ಸಂಗೀತ ಆಯ್ತಾ? ಫಿಶ್ ಯಾವುದು? ಬಂಗುಡೆನಾ? ಅಲ್ಲ, ಮುರ್ಮೀನ್. ನನಗೆ ಮುರ್ಮೀನ್. ಸಂಗೀತ ಬ್ಯಾಡ್ ಕಮೆಂಟ್ ಹಾಕೋದಿಲ್ಲ, ನೀವು ಗೊತ್ತುಂಟು. ಆದರೆ ಯಾರನ್ನು ಕೂಡ ಹೈಡ್ ಮಾಡಬಾರ್ದು, ಟೈಮ್ ಔಟ್ ಕೊಡಬಾರ್ದು. ಓಕೆ ಹಾಗಿದ್ರೆ ಡಿಲೀಟ್ ಮಾಡಬೇಕಾದ್ರೆ ಮೆಸೇಜ್ ಆಗಿದ್ರೆ. ಅದೇ ಅಷ್ಟು ಬರುವುದಿಲ್ಲ, ಇಲ್ಲ ನನ್ನಲ್ಲಿ ಅಷ್ಟು ವೈರಲ್ ಇಲ್ಲ. ಆದರೆ ಹೇಳಿದ್ದು ನಾನು ಹೋಗಿ ಬಂದೆ ಅಕ್ಕ. ಹೌದಾ? ನನಗೆ ಬಂಗುಡೆ ಭಾಳ ಇಷ್ಟ. ಹೌದು, ನನಗೆ ಕೂಡ ಬಂಗುಡೆ ಇಷ್ಟವಾ. ನನಗೆ ಕೂಡ ಬಂಗುಡೆಗೆ ಎಂತ ರೇಟ್ ಉಂಟು ಗೊತ್ತುಂಟ ಮಾರ್ರೆ, 400 ರೂಪಾಯಿ ಉಂಟು ಬಂಗುಡೆಗೆ. ಅದು ಕೂಡ ತಂದು ತಿನ್ಬೇಕಲ್ಲ, ತಿನ್ಲಿಕ್ಕಿದ್ರೆ ಅಲ್ವಾ? ಬಂಗುಡೆ ಪುಳಿ ಮುಂಚಿ ಚಂದಾಗ್ತದೆ. ಬ್ಯಾಡ್ ಕಮೆಂಟ್ ಬಂದರು ಹೈಡ್ ಮಾಡಲ್ಲ. ಸಂಗೀತ ಕಡೆ ಫೇಮಸ್ ಯಾವುದು? ನಮ್ಮ ಕಡೆ ಫೇಮಸ್ ಬಂಗುಡೆ ಬೂತಾಯಿ ಅದೆಲ್ಲ ಬರ್ಪೆ ಇತ್ತೆ ಒಂತೆ ಬೇಲೆ ಉಂಟು. ಓಕೆ ಸುದೀಪ್, ಓಕೆ ಪೋದ್ ಬಲೆ ಅವೇ. ಥ್ಯಾಂಕ್ ಯು ಸೋ ಮಚ್. ಮತ್ತು ಲೈಕ್ ಅವ್ರು ನೆಕ್ಸ್ಟ್ ಸಪೋರ್ಟ್ ಮಾಡ್ತೀನಿ, ಥ್ಯಾಂಕ್ ಯು. ರಜನೀಶ್ ಅವ್ರು ಬಂದರು. ಹಾಯ್ ರಜನೀಶ್, ವೆಲ್ಕಮ್. ಬಯ್ಯಾಗ ಉಂಡೆ ಲೈವ್ ಇಜ್ಜಿ ಸುದೀಪ್, ಬಯ್ಯಾಗ ಇಜ್ಜಿ ನಾನು ಬಯ್ಯಾಗ ಮಲ್ಪುರನೇ ಇತ್ತೆ ಮಲ್ತೀನಿ. ಬಯ್ಯಾಗ ಒಂಚೂರು ಬೇಲೆ ಉಂಡು ಅಂಚೆಲ್ಲ ಕಾಂಡೆ ಎನ್ಮಾಂಟೆಗುಲ್ಲೆ ಲೈವ್ ಉಡು ಎಲ್ಲ ಕಾಂಡೆ ಎನ್ಮಾಂಟೆ ಲೈವ್ ಎನ್ಮ ಇಜ್ರೆ ಒರ್ಂಬ ಕಾಂಡೆ ಒರ್ಂಬ 10 ಗಂಟೆದಲ್ಲೇ ಬರ್ಪೆ. 10 ಎನ್ಮಾಂಟೆಗೆ ಶಾರ್ಪ್ ಎನ್ಮಾಂಟೆ ಬರ್ಪೆ. ಓಕೆ ಬಯ್ಯಾಗುಂಡಲೆ ಬಯ್ಯಾಗಿಜ್ಜಿ, ಥ್ಯಾಂಕ್ ಯು. ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯುವ ಈಗವಾ? ನನಗೆ ಹೆದರಿಕೆ ಮಾರೆ, ಸಮುದ್ರ ಅಂದರೆ ಹೆದರಿಕೆ. ಅದು ಅಲೆಗಳು ಬರ್ತದಲ್ಲ, ಆಗವೇ ನಾನು ಹೋಗೋದಿಲ್ಲ. ನಾನು ದೂರ ನಿಂತ್ಕೊಂಡು ನೋಡೋದು ಸಮುದ್ರವನ್ನು. ನನಗೆ ಮತ್ತೆ ಮೀನು ಇಡ್ಲಿಕ್ಕೆ ಹೇಗೆ ಹೋಗೋದು ನಾನು ಮೀನಲ್ಲಿ ಬದಿಯಲ್ಲಿ ತಂದು ಮಾಡ್ತಾರಲ್ಲ, ಅದು ಮೀನನ್ನು ತಗೊಳ್ತೇನೆ ನಾನು. ಸುದೀಪ್ ಬಲ್ತೊಂದಿಲ್ಲ ಮೆಲ್ಲ ಬಲಿ ಪ್ಲೇಸ್ ಸುದೀಪ್ ದಯಪಡ ಬರ್ಸೊಂಡು ಜಾರ್ದು ಪೂರ್ಣ ಮಾತಾ ಚಾನ್ಸಸ್ಲು ಉಂಡು. ಆಯ್ತು ಮೆಲ್ಲ ಪೋಲಿ ಮೆಲ್ಲ, ನೀವು ತೆಗಿಬೇಡಿ, ಅವರಿಗೆಲ್ಲ ಹೊಟ್ಟೆ ಕಿಚ್ಚು ನನ್ನ ಮೇಲೆ ಅಂತ ಹೇಳ್ತಾರೆ. ನೋಡುವ ಯಾರು ಬರ್ತಾರೆ ಅಂತ ಬ್ಲೂ ತೆಗಿಲಿಕ್ಕೆ. ಅಲ್ಲ ನೀವು ಏನು ಇದು ಮಾಡೋದಿಲ್ಲಲ್ಲ, ನೋಡುವ. ಅಲ್ಲ ಅವರು ಇದು ಫೋರ್ಸ್ ಮಾಡಿದರೆ ಮತ್ತೆ ತೆಗಿಬೇಕಾಗ್ತದೆ ಮಾರ್ರೆ. ಸಂಗೀತ ನೀವು ಅವರನ್ನು ಇದು ಮಾಡಬೇಡಿ, ಅವರಷ್ಟಕ್ಕೆ ಇರಲಿ, ನೀವು ನಿಮ್ಮಷ್ಟಕ್ಕೆ ಇರಿ ಆಯಿತಾ? ಅಕ್ಕ ನನಗೆ ನಾಯಿ ಕಡಿದಿದೆ. ಎಂತದ ನೀನು ಅನಿಲ್, ಎಂತ ಹೇಳ್ತಿ? ಯಾವಾಗ ಇಂಜೆಕ್ಷನ್ ತಗೊಂಡಿಯಾ? ಯಾವಾಗ ಅನಿಲ್ ಇಂಜೆಕ್ಷನ್ ತಗೊಳ್ಳ ಹೋಗಿ ಆಯಿತಾ? ಕಾಸಿಗೆ ಹೋಗಿ ಬನ್ನಿ. ಓಕೆ ಅದು ಎಷ್ಟು ಇಂಜೆಕ್ಷನ್ ಉಂಟಲ್ಲ ಅದು ತಗೊಳ್ಬೇಕು ಆಯಿತಾ? ಅದು ಯಾವ ಡೇಟ್ ಹೇಳ್ತಾರಲ್ಲ ಹಾಗೆ ಹೋಗಿ ತಗೊಳ್ಬೇಕು. ಅವು ಪೇರು ಪಾರ್ಪರ್ ಓ ತಣ್ಣೀರಿಗೆ ಹೋಗಿ ಮೀನು ಹಿಡಿಯುವ ಬನ್ನಿ. ತಣ್ಣೀರು ಬೀಚಿಗೆ ಹೋಗುವನಾ? ನನಗೆ ಹೆದರಿಕೆ, ಬೀಚ್ ಅಂದರೆ ಹೆದರಿಕೆ. ಈಗ ಬೀಚ್ ದೊಡ್ಡದಾಗಿರ್ಬೇಕಲ್ಲ ಮಳೆಗಾಲಕ್ಕೆ. ನಾನು ಬೀಚಿಗೆ ಹೋಗೋದಿಲ್ಲ ಮಾರ್ರೆ, ಬೀಚಿಗೆ ಹೋಗೋದಿಲ್ಲ ನಾನು. ನನಗೆ ಬೀಚಿಗೆ ಹೆದರಿಕೆ ಜಾಸ್ತಿ. ಹಾಗೆಲ್ಲ ಸಂಗೀತ. ಮನು ಫಿಶ್ ಫಾರ್ಮ್ ಅವ್ರು ಬಂದರು. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ನಮ್ಮ ಸಂಗೀತಕ್ಕನ ಮುಖದಲ್ಲಿ ನಗು ತುಂಬಿದೆ. ಹೌದೌದು ಮನುಬ್ರು, ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ,
ಉಂಡೆ ಉಂಡೆ ಚಕ್ಲಿ ಚಕ್ಲಿ ಡಬ್ಬದಲ್ಲಿದೆ. ಸುವರ್ಣ ಪ್ರಾಪರ್ಟೀಸ್ ಅವ್ರು ಬಂದರು. ಹಾಯ್ ಜೈ ಅಂತ ಹೇಳ್ತಾ ನೋಡಿ. ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಕೊಟ್ಟೆ ಮನು ಅಣ್ಣ ಕೊಟ್ಟಿದ್ದೇನೆ ನೋಡಿ. ಇನ್ನೊಮ್ಮೆ ಒಂದು ಕಮೆಂಟ್ ಹಾಕಿ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ. ಬೆಂಡೆಕಾಯಿ ತೊಂಡೆಕಾಯಿ ಊಟದಲ್ಲಿದೆ, ಕಮೆಂಟ್ ಮಾಡೋರೆಲ್ಲ ಹೈಡ್ನಲ್ಲಿದೆ. ಹೌದೌದು, ಕಮೆಂಟ್ ಮಾಡೋರೆಲ್ಲ ಬರ್ಬೇಕಾಯ್ತಾ ಕೆಳಗೆ. ಲಕ್ಕಿ ಕೇಳಬೇಡಿ ಹಾಗೆಲ್ಲ. ಸಂಗೀತ ಏನು ಗೊತ್ತಾ, ನಾವು ಬೇರೆಯವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತೇವಲ್ಲ, ಕೆಲವು ಕಡೆ ಎಂತಾಗ್ತದೆ ನಮಗೆ ಗೊತ್ತಿಲ್ಲ. ಕೆಲವು ನಮ್ಮವ್ರು ಹೇಳಿದ್ದು ಕೇಳಲೇಬೇಕಾಗ್ತದೆಯಾ ಸಂಗೀತ. ಕೋಪ ಅಂದರೆ ಕೋಪ, ನಾಯಿ ಮಾರಿ ಪಾಪ, ಗೋಡೆ ಮೇಲೆ ದೀಪ, ನಮ್ಮ ಸಂಗೀತ ಅಕ್ಕ ಪಾಪ. ಓಪ್ಪ ಎಂಚಿನ ಮನು ಅನ್ನೊಂದು. ರಾಘವೇಂದ್ರ ಸಿ ಅವ್ರು ಬಂದು. ರಾಘವೇಂದ್ರ ಅವ್ರಿಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಅಂಬರಂ ಚುಂಬಿತ ಪ್ರೇಮ, ಅಂಬರ ಚುಂಬಿತ ಪ್ರೇಮ ಪ್ರೇಮ, ನಿರ್ಮಲ ಮನಸ್ಸಿನ ಗಾಯನ, ಇದು ಕವಿವಾಣಿಯೋ. ಅಷ್ಟೇ ಬರೋದದು. ಮಹೇಶ್ ಬ್ರದರ್ಗೆ ಗೊತ್ತು ನಾನು ಹೇಗೆ ಅಂತ. ಹೆಂಗೆ ನಾವು ನೀವು ಸೂಪರ್ ರೀ ಬಿಡಿ. ಮನು ಬ್ರೋ ನೀವು ಸೂಪರ್. ನಿಮಗೆ ಸಂಗೀತ ಗೊತ್ತಾ ಮನು ಬ್ರೋ? ಇಲ್ಲಿ ಸಂಗೀತ ಇದ್ದಾರಲ್ಲ, ಗೊತ್ತಾ? ಹಾಯ್ ರಾಘವೇಂದ್ರ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿದೆ. ಓಕೆ ಥ್ಯಾಂಕ್ ಯು ನಿಖಿಲ್ ಅವರೇ, ಥ್ಯಾಂಕ್ ಯು. ಒಳ್ಳೊಳ್ಳೆ ಹಾಡು ಹಾಕ್ತಿರಲ್ಲ, ಅದಕ್ಕೆ ಥ್ಯಾಂಕ್ ಯು. ದಿನೇಶ್ ಮಡಿವಾಳ ಅವರು ಬಂದರು. ಹಾಯ್ ಅಂತ ಹೇಳ್ತಾರೆ. ಹಾಯ್ ದಿನೇಶ್ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿಯಾ, ಮತ್ತೆ ಸಬ್ ಆಗದಿದ್ರೆ ಒಂದು ಸಬ್ ಆಗಿ ಆಯ್ತಾ. ಮನು ನೀವು ಲೈವ್ ಬರ್ತೀರಲ್ವಾ, ನಾನು ನೋಡಿದ್ದೇನೆ ನಿಮ್ಮ ಲೈವ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಹೌದು, ಅವ್ರು ಚಂದ ಲೈವ್ ಮಾಡಿ ಕೊಡ್ತಾರೆ. ಯಾರು ಮನು ಬ್ರೋ ಇದ್ದಾರಲ್ಲ, ಕಾಮಿಡಿ ಲೈವ್ ಅವರದು. ನನಗೆ ಹೋಗ್ಲಿಕ್ಕೆ ಪುರ್ಸೋತಿಲ್ಲ ಅಷ್ಟೇ. ಅಕ್ಕೋ ನಾನು ಬಂದೆ, JCB ಬಂದ. ಹಾಯ್ JCB, ವೆಲ್ಕಮ್. ಮಹೇಶ್ ಬ್ರದರ್, ನಿಮ್ಮ ಲೈವ್ನಲ್ಲಿ ನಾನೇನಾದರೂ ಪ್ರಾಬ್ಲಮ್ ಮಾಡಿದ್ದೀನಾ ಅಂತ ಕೇಳ್ತಾ ಇದ್ದಾರೆ. ದಿನೇಶ್ ವನಸಾಂಡಿ, ದಿನೇಶ್ ಬ್ರೋ ವನಸಾಂಡ್, ಒಂದು ಲೈಕ್ ಕೊಡಲಿ. ಅವೇ ಲೈಕ್ ಕೊಡ್ತಿದ್ದೀರಾ? ಊಟ ಆಯ್ತಕ್ಕ? ಆಗಿದೆ JCB. ರವಿಯವರೇ ಊಟ? JCB ಬರೋದು ನನಗೆ ಮಾರೆ. ರವಿ JCB ಬರೋದು. ಊಟ ಆಗಿದೆಯಾ? ಬಾ ಅಕ್ಕ ಮನೆಗೆ ಊಟ ಮಾಡು. ರೊಟ್ಟಿ ಪಲ್ಯ, ರೈಸ್ ಸಾಂಬಾರು. ವಾವ್ ಸೂಪರ್ಯಾ. ನಂದು ಊಟ ಆಗಿದೆಯಾ? ಈಗ ಹೊಟ್ಟೆ ತುಂಬಿದೆ ಮಾರ್ರೆ. ಇನ್ನೊಮ್ಮೆ ಬರ್ತೇನೆ JCB ಅವರ. ರವಿಯವರು ಇನ್ನೊಮ್ಮೆ ಬರ್ತೇನೆ. ಸಂಗೀತಕ್ಕ ನೀವು ಸರಿಗಮಪ್ಪ ಹೋಗಿ ಉಪುರ ಬಡ್ಚಿ ಮನು ಬ್ರೋ. ನಮ್ಮ ಚೂರು ರಡ್ ಲೈನ್ ಪದ್ಯ ಬಂದ್ವಿ ಆತೆ. ಓಕೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ ದಿನೇಶ್ ಮಡಿವಾಳ ಅವರು. JCB ಅಲ್ಲ ರವಿ ನಾನು. ಹೌದೌದು, ನೀವು JCB ಅಲ್ಲವ. ಬನ್ನಿ ಮಾರ್ರೆ ಅಲ್ವಾ, ಹೊಟ್ಟೆ ತುಂಬಿದೆ ಮಾರ್ರೆ. ಈಗ ಇನ್ನೊಮ್ಮೆ ಬರ್ತೇನೆ, ಖಂಡಿತ ಬರ್ತೇನೆ. ನಿಮ್ಮ ಊರಿಗೆ ಬರುವಾಗ ಖಂಡಿತ ಬರ್ತೇನೆ ನಾನು. ಅಕ್ಕ ಸ್ಕಿಪ್ಪಾ? ಫುಲ್ ಸ್ಕಿಪ್. ಇಲ್ಲಿ ಮಹೇಶ್ ಬೋದು ಮನ್ ಪುಷ್ಪಾರಾಮ ಅಥವಾ ಈ ಹಾಡು ಅರ್ಜುನ್ ಜನ ಕೇಳಿದರೆ ಸತ್ಯ ಹೋಗ್ತಾನೆ. ಹೌದೌದು, ಅವನು ಕೇಳಿದರೆ ಸತ್ಯ ಹೋಗ್ತಾನೆ. ಅವ್ರು ಕೇಳೋದು ಬೇಡ ಮಾರ್ರೆ, ಅವರಿಲ್ಲಿಗೆ ಬರುವುದಿಲ್ಲವಾ, ಅರ್ಜುನ್ ಜನ ಬರುವುದಿಲ್ಲ. ಅದಕ್ಕೆ ನಾನು ಹೇಳಿದೆ ನಾನು ಸರಿಗಮಪ್ಪಾಗೆ ಹೋಗುದಿಲ್ಲ ಅಂತ. ಬರ್ತೇನೆ, ಖಂಡಿತ ಬರ್ತೇನೆ. ಯಾವಾಗ ಮಾರ್ರೆ? ಬಾವ ಎಲ್ಲಿ ಮಾರ್ರೆ? ಬಾವ ಕೆಲ್ಸಕ್ಕೆ ಹೋಗಿದ್ದಾರೆ, ಬರ್ತಾರೆ ಈಗ. ಮಿತ್ತು ಓದ್ಯಾ 5 ಮಿತ್ತುಂಡ ಕೂಡ ಈ ಆತ ಮಿಸ್ ಮಾಡಿದ್ದೇನೆ ಮಾರ್ರೆ. ನಾನು ಮೂಲು ಸ್ಕಿಪ್ ಆತನ. ಅರ್ಜುನ್ ಜನ್ಯ ಅಣದ ಹೆಂಗೆ ನಾವು ಅಂತ ಹೇಳ್ತಾರೆ. ನೀವು ಸೂಪರ್ ಬಿಡ್ರಿ, ನೀವು ಸೂಪರ್. ಕೋಪ ಅಂದರೆ ಕೋಪ ಅದಾಯ್ತಲ್ಲ, ಅದಲ್ಲ. ಹೆಂಗೆ ನಾವು, ನೀವು ಸೂಪರ್. ಬಾವ ಎಲ್ಲಿ ಮಾರೆ? ಮಿತ್ತು ಓದ್ಯ 35 ಲೈಕ್ ಡನ್. ಥ್ಯಾಂಕ್ ಯು ಸರೋವರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಗುಡ್ ಆಫ್ಟರ್ನೂನ್. ನೀವು ನನ್ನ ಲೈವ್ಗೆ ಬನ್ನಿ. ಹೌದು ಸರ್ ಅವರೇ, ಖಂಡಿತ ಬರ್ತೇನೆ. ನನಗೆ ಏನು ಗೊತ್ತಾ, ನಿಮ್ದು ಎಷ್ಟು ಗಂಟೆ ಅಂತ ಗೊತ್ತಿಲ್ಲಲ್ಲ ನನಗೆ. ನೀವು ಗಂಟೆ ಹೇಳಿ ಎಷ್ಟು ಗಂಟೆಗೆ ಅಂತ.
ನಾನು ಬಂದವರ ಲೈವಿಗೆ ಖಂಡಿತ ಹೋಗ್ತೇನೆ. ಕೆಲವರು ಹೇಳ್ತಾರೆ ನಾನು 10 ನಿಮಿಷದ ಸಪೋರ್ಟ್ ಮಾಡಿದ್ದೇನೆ, 20 ನಿಮಿಷ. ನಾನು ಹುಡುಕಿಕೊಂಡು ಹೋಗುದು ಮಾರ್ರೆ, ಎಲ್ಲಿ ಉಂಟು ಅವರದ್ದು ಲೈವ್ ಅಂತ. ಅವರದ್ದು ಅದೇ ಕೆಲವರದ್ದು ಟೈಮಿಂಗ್ಸ್ ಫಿಕ್ಸ್ ಇರ್ತದೆ. ಖಂಡಿತ ಖಂಡಿತ. ಈಗ ಸ್ವಲ್ಪ ನೋಟಿಫಿಕೇಶನ್ ಪ್ರಾಬ್ಲಮ್ ಉಂಟು ಕಾಣಬೇಕು ಮಾರ್ರೆ. ನನ್ನ ನೋಟಿಫಿಕೇಶನ್ ಕೆಲವರಿಗೆ ಹೋಗುದೇ ಇಲ್ಲ ಅಂತೆ, ಕೆಲವರು ಹೇಳ್ತಾರೆ. ಮನುವನ್ನ ಪೋಯರಾ ಮನಬ್ರೋ, ಊಟ ಆಯ್ತಾ ನಿಮ್ದು? ಎಂತ ಸ್ಪೆಷಲ್? ರಾಹುಲ್ ಅಲ್ಲ, ರವಿ ಅವರೇ ಊಟ ಆಯ್ತಾ? ಸುನಿಲ್ ಅವರೇ ಊಟ ಆಯ್ತಾ? ಸೂಪರ್ ಸಪೋರ್ಟ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಸರೋವರ್ ಅವರು. ಥ್ಯಾಂಕ್ ಯು ಸರ್ ಅವರು. ಖಂಡಿತ ಬರ್ತೇನೆ. ನಿಮ್ಮದು ನೋಟಿಫಿಕೇಶನ್ ಬಂದದ್ದು ನಾನು ನೋಡಿದರೆ ಖಂಡಿತ ನಿಮ್ಮ ಲೈವಿಗೆ ಬರ್ತೇನೆ ಆಯ್ತಾ ಸರೋವರ್ ಅವರೇ. ನಿಮ್ಮದು ಮೋನ ಆಯ್ತಾ ಚಾನಲ್? ನಿಮ್ಮದು ಇದು ಸಬ್ಸ್ಕ್ರೈಬ್ ತುಂಬ ಉಂಟಲ್ಲ. ಊಟ ಆಯ್ತಕ್ಕ? ಆಗಿದೆ ಅನಿಲ್. ನೀನು ಎಂತ ತಿಂದಿ? ಅನಿಲ್, ನೀನು ಎಂತ ತಿಂದಿ ಈಗ ಊಟಕ್ಕೆ? ಅಂದಿಗೆ ನೋಟಿಫಿಕೇಶನ್ ಬರ್ಪುಜಿ ಅಂದ್ ಮನಬ್ರು ದಯಪಡ ನೋಟಿಫಿಕೇಶನ್ ಬರ್ಪುಜಿ. ಬಾರಿ ಸಮಸ್ಯೆ ಉಂಡು ತೋಜುಂಡು ನೋಟಿಫಿಕೇಶನ್. ನಿಂಗೆ ಕೆಲವು ಜನ ಪಂಡೇರಿಂಗ್ ಈಗ ನೋಟಿಫಿಕೇಶನ್ ಬರ್ಪುಜಿ ಅಂದು. ನೋಟಿಫಿಕೇಶನ್ ಬಾರಿ ಬರ್ಪುಜಿ. ಅಂಚಾಕುಲಿಗೆ ಬರ್ರಲ್ಲ ನೋಟಿಫಿಕೇಶನ್ ಬರ್ತನ. ನಮ್ಮ ಅವರಪ್ಪ ಅವು ನೋಟಿಫಿಕೇಶನ್ ತೂದು ಪೋಪ. ಅನಿತ್ ಪೂಜಾರಿ ಅವರು ಬಂದ್ರು. ಹಾಯ್ ಅನಿತ್ ಪೂಜಾರಿ, ವೆಲ್ಕಮ್. ಒಂದು ಲೈಕ್ ಕೊಡಿ ಅನಿತ್ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಆಯ್ತಾ. ಊಟ ಆಯ್ತಾ ಅನಿತ್ ಅವರೇ? ಜೋಳದ ರೊಟ್ಟಿ ಬದನೆಕಾಯಿ ಪಲ್ಯ ಅಕ್ಕ ಅಂತ ಹೇಳ್ತಾರೆ ಬೀರಪ್ಪ ಅವರೇ ಲೈಕ್ ಕೊಟ್ರಲ್ಲ ನೀವು. ಥ್ಯಾಂಕ್ ಯು. ಜೋಳದ ರೊಟ್ಟಿ ಬದನೆಕಾಯಿ ಪಲ್ಯ. ಇಂಜೆಕ್ಷನ್ ತಗೊಂಡಾಯ್ತಾ ಅನಿಲ್? ಇಂಜೆಕ್ಷನ್ ತಗೊಂಡ್ಯಾ? ಲಕ್ಷ್ಮಣ ಎಸ್ ಅವ್ರು ಬಂದರು. ಹಾಯ್ ಲಕ್ಷ್ಮಣ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಸೂಪರ್ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ ಮನುಬ್ರು. ಏತ್ ಗಂಟೆ ಲೈವ್ ಪಲ್ಲೆ ಬೈಯಡ ಮನುಬ್ರು? ರಂಜಿತ್ ಬರ್ಪೇರೆಜ್ಜಿನ ಲೈವ್ ಹೋಗುತ್ತೆ ತೆಗೆದುಕೊಂಡು ಬಂದೆ ಅಕ್ಕ. ನೆನೆಪಲ್ಲಿ ಇನ್ನು ಎಷ್ಟು ಇಂಜೆಕ್ಷನ್ ತೆಗೆದುಕೊಳ್ಳಿಕ್ಕುಂಟು ಹೇಳಂತೆ ಅನಿಲ್. ಇನ್ನು ಯಾವಾಗ ಕರೆದಿದ್ದಾರೆ? ನೆನೆಪಲ್ಲಿ ಹೋಗಿ ತಗೊಳ್ಬಾ ಆಯ್ತಾ. ಯಾವ ಇಂಜೆಕ್ಷನ್ ಕೂಡ ಬಿಡಬೇಡ, ಇದು ಎಲ್ಲ ತಗೊಳ್ಬೇಕು. ಒಂದು ಇಂಜೆಕ್ಷನ್ ಕೂಡ ಮಿಸ್ ಆಗಬಾರ್ದು ಇದಕ್ಕೆ ಆಯ್ತಾ. ಅದು ಇದಲ್ಲ, ನಾಯಿ ಇದು ಮಾಡಿದಲ್ಲ ಅದಕ್ಕೆ. ಬಂದರು ಮಹೇಶ್ ಅಣ್ಣ ಬಂದರು. ಹೌದೌದು, ಬಂದರು ಮಹೇಶ್ ಅಣ್ಣ ಬಂದರು ಮಹೇಶ್ ಅಣ್ಣ ಬಂದರು ಬಾವ ಬಂದರು ಆಯ್ತು. ಕಾಲಿಪ್ಪು ನವ್ವಿ ಪದ್ಯತಿ ಲಾಯ್ಕಾತ್ರ ಮಾತ್ರ ಪದ್ಯೊಡೆ ಹಿಟ್ಟಾಂಡ್ ಪಿಕ್ಚರ್ ಅತಿ ತುಯ್ಯರಾ ಮನುಬ್ರು? ಪಿಕ್ಚರ್ ತುಯ್ಯರಾ? ನೆನಪಲೇ ನಾ ಕಳೆದು ಹೋಗುವೆ, ಅದು ಎಲ್ಲಿ ನಾನಿದ್ದರು. ಮಾತಾಗಲಿ ಹಾಡಾಗಲಿ ನಿನ್ನ ದನಿಯಿಂದ ಎಲ್ಲಾನು ಚಂದವೋ. ನಾಚಿಕೆ ಆಗುತ್ತೆ ಅಂತ ಹೇಳ್ತಾರೆ. ಹೋಗಿಪ್ಪ, ನನ್ನ ಹೊಗಳು ಬಿಟ್ಟು ನಾಚಿಕೆ ಆಗ್ತದೆ. ನಾಚಿಕೆ ಮಾರ್ರೆ. ಬನ್ನಿ ಜನರೇ, ಲೈವ್ಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಲೈವ್ಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮನುಬ್ರು ಅವ್ರು ಸಂಗೀತ ಇರ್ತಿರತ್ತೆ. ಆರಿನ ಲೈವ್ ಬರ್ಪೇರಾ? ನಾಯಿ ಕಚ್ಚಿದ್ರೆ ರೇಬಿಸ್ ಇಂಜೆಕ್ಷನ್ ತಗೊಳ್ಳಿ, ಇಲ್ಲ ಅಂದ್ರೆ ತುಂಬಾ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಹೌದು, ಅವರ ಅದಕ್ಕೆ ಹೋಗಿದ್ದು ಹಾಸ್ಪಿಟಲ್ಗೆ, ತಗೊಂಡ್ರಂತೆ. ಇಂಜೆಕ್ಷನ್ ತಗೊಳ್ಳಿಕ್ಕೆ ಹೋದ್ರು, ತಗೊಂಡ್ರಂತೆ ಅವರು. ಈಗ ನಾಯಿ ಸ್ವಲ್ಪ ಹೀಗೆ ಮಾಡಿದ್ರು, ಉಗುರು ಸ್ವಲ್ಪ ತಾಗಿದ್ರು ಕೂಡ ಇಂಜೆಕ್ಷನ್ ತಗೊಳ್ಬೇಕಂತೆ ಈಗ. ಯಾವ ಊರು ಅಕ್ಕ? ಮಂಗಳೂರು ದಿನೇಶ್ ಅವರೇ, ನಮ್ದು ಮಂಗಳೂರು. ನಿಮ್ದು ಯಾವ ಊರು? ಹಾ ಸಂಗೀತ, ಹೊರ ಬರ್ಪೇರು ಪನದಲ್ಲಿ. ವಿಡಿಯೋ ಪಾಡ್ತಾರೆ ಮನಬ್ರು, ವಿಡಿಯೋ ಪಾಡ್ದಾರ?
ದಿನಾಲ ವೀಡಿಯೋ ಮಾಡುವರಾ ಎಂಕ್ ತಿಂಗಳ ವೀಡಿಯೋ ಪಾಠ ಕಂಟೆಂಟ್ ತಿಕ್ಕುಜಿ ಮಾರ ಅಂಚಾದ ಒಂಜಿ ವೀಡಿಯೋ ಉಂಡು ವರಮಹಾಲಕ್ಷ್ಮಿ ಪೂಜೆದ ಒಂಜಿ ವೀಡಿಯೋ ಪಾಠ ಉಂಡು ಎಡಿಟಿಂಗ್ ಕೊರೋಡು ಮಾಡೆ ಎಡಿಟಿಂಗ್ ಮಲ್ಪನಾಗನೆ ಟೈಮ್ ಆಪುಂಡು ಅಲೆ ಬತ್ತೇರು ಸಂಗೀತಕ್ಕ ನಾನು ಉಲ್ಲೇರುಲ್ಲೇರು ನನಗೂ ಕಚ್ಚಿತ್ತು ಒಮ್ಮೆ ನಾನು 6 ಮಂತ್ ನಾಯಿ ಥರನೇ ಎಂತದ ಹಾಗೆ ಈ ಮಂಡೆ ಈ ಸಂಗೀತನ ಎಂತ ಹಾಗೆ ಹಾಗೆ ಎಲ್ಲ ಆಗುದಿಲ್ಲ ಅದು ಕಚ್ಚಿದ ತಕ್ಷಣ ಇಂಜೆಕ್ಷನ್ ತಗೊಳ್ಬೇಕು ದಿನೋಲ ಪಾಡುವೆ ಅಂದೆ ದಿನೋಲ ಪಾಡುವಾರಾ ನಾನೇ 8 ಗಂಟೆ ಲೈವ್ ಇರ್ನ ಪಲ್ಲೆ ಈರು 8 ಗಂಟೆಗೆ ಹೊರ ಲೈವ್ ಮಲ್ಪಾರ ಪಲ್ಲೆ ಮೂಜಿ ಪೊಡ್ತುಂಡತೆ ಲೈವ್ ಇರ್ನ ಬೊಕ್ಕ ಒಂಜಿ ಪಾಡುವೆ ತೂಲೆ ಓಕೆ ಓಕೆ ತುಪ್ಪ ನೋಟಿಫಿಕೇಶನ್ ಬಂದರೆ ಖಂಡಿತ ನೋಡುದೆ ನೋಟಿಫಿಕೇಶನ್ ಬರೆದಿದ್ರೆ ಇಲ್ಲ ಹಾಗೆ ಬಿಂದಿದೆ ಬೈದೆ ಗೌಜಿ ಡೈದಿನನೆ ಪೋಪುಜಿ ಕಣ್ಣದರೆ ಪೆಲ ಮುಚ್ಚಂದೇನೆ ಅಲೆನು ತೂಪಿನಿ ಕಾಜಿದ ಕಣ್ಣೋಟ ಸೂಜಿದ ರಂಪಾಟ ಹೇಗಿದ ಕಂಡೋಡು ನವಿಲೊಂಜಿ ಬರ್ಪಿನ ಡೆನ್ನಾಡೆನ್ನಾನ ಭಿನ್ನಗವಾರಿ ತಮ್ಮನ 6 ಮಂದಿ ನಾನು 15 ಜನಕ್ಕೆ ಹಚ್ಚಿದೆ ಅವರಿಗೂ ಕೂಡ ಈ ಸಂಗೀತನ ಮಂಡೇ ಪಾಡೋಡು ಮಾರ್ರೆ ಎಂತದ 7 ಉಂಟು 9 ಓಕೆ ಓಕೆ ನಾನು ಈಗ ನಿನಗೆ ಕಚ್ಚೆ ಸಂಗೀತ ಅನಿಲ್ ವೆಚ್ಚದಲ್ಲಿದ್ದಾರೆ ಈಗ ಈ ಸಂಗೀತನ ಮಂಡಿಗೆ ಹಾಕ್ಬೇಕು ಅಯ್ಯೋ ಸಂಗೀತ ನಿನ್ನ ನಿಜವಾದ ಜೊತೆ ಸಂಗೀತವಾ ನೀನ್ ಬೇರೆ ಹೆಸರು ಇಟ್ಕೊಂಡು ಬಾರವ ನನ್ಗೆ ಸಂಗೀತ ಅಂತ ಕರೀಲಿಕ್ಕೆ ಇಷ್ಟ ಇಲ್ಲ ನಿನ್ನನ್ನು ನನ್ನ ಹೆಸರು ನಾನು ಕರಿಬೇಕಲ್ಲ ಮಾರಾಯರೆ ಅದು ಬೇರೆ ಹೆಸರು ಇಲ್ವಾ ನಿನ್ಗೆ ನಿಜವಾದ ಹೆಸರೆಂತ ನಿಂದು ಸಂಗೀತ ನಿಜವಾದ ಹೆಸರೆಂತ ನಿಜವ ನುಡಿಯಲೆ ನನ್ನಾಣೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ ಪ್ರೀತಿಯ ರಂಗು ಬಾಳಿನ ರಂಗು ಏನನ್ನು ಹೇಳುತ್ತಿದೆ ಇಂಚ ಪೂರ ಪದ್ಯ ಪನೋರ್ಚಿ ಮಾರೆ ಬಾವಿ ಕೆಂಡಾತೆ ಅಯ್ಯೋ ಅವು ಪದ್ಯ ಮಾರ್ರೆ ಅವು ಪುರ ಯಾರ್ಯಾರಕ್ಕೇನು ಜೇರಾರು ಆರೇನ ಪದ್ಯಗೇನು ಜೇ ಬಾವೆ ಯಾನ್ ಆರನೇದ್ರ ಪದ್ಯನೇ ಒಂದು ಪೂಜಿದ ಯಾನೆನ್ನ ಆತಿಗೆ ಪದ್ಯ ಅನ್ವಿ ನೋಡ್ತು ತುಳು ಸಾಂಗ್ ಸೂಪರ್ ಥ್ಯಾಂಕ್ ಯು ಅನಿಲ್ ಗೋಪಾಲ್ ಅಂತ ಹೇಳ್ತಾ ಇದ್ದಾರೆ ಆ 15 ಜನ ಬೇರೆಯವರಿಗೆ ಕಚ್ಚಿದ್ರು ಈಗ ನಮ್ಮೂರಲ್ಲಿ ಎಲ್ಲರಿಗೂ ಗೊತ್ತು ಗೋಪಾಲ್ ಅಂತ ಹೇಳ್ತಾ ಇದ್ದಾರೆ ಜೆ.ಸಿ.ಬಿ ಚಾನ್ಸ್ ಬಾ ಅಕ್ಕ ಎಲ್ಲಿ ಕೊಡ್ತೀಯ ಚಾನ್ಸ್ ಮಾರಾಯ ಇದು ಸಿಂಗಿಂಗಾ ಬೇಡ ನಾನು ಇಲ್ಲಿ ಸೂಪರ್ ಆಗಿದ್ದೇನೆ ನನಗೆ ಯಾವ ಚಾನ್ಸ್ ಕೂಡ ಬೇಡ ಮಾರೆ ನೀವು ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ರೆ ಅಷ್ಟೇ ಸಾಕು ರವಿ ಅವರು ನಗ್ತಾ ಇದ್ದಾರೆ ಊಟ ಏನು ಊಟವ ನಮಗೆ ಫಿಶ್ ಫ್ರೈ ಸೂಪರ್ ಅಂತ ಹೇಳ್ತಾ ಇದ್ರಿ ಬಾಯ್ ಅಕ್ಕ ಮನು ಬ್ರೋ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ 7 ಗಂಟೆಗೆ ತೀರ್ನ ಲೈವು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಜೆ.ಸಿ.ಬಿ ಅವರು ಈಗ ನಮ್ಮೂರಲ್ಲಿ ನಾನೊಬ್ಬಳೇ ಸರಿಯಾಗಿರೋದು ಹೌದು ಅದಕ್ಕೆ ನೀನು ಇಲ್ಲಿಗೆ ಬಂದದ್ದು ನಮ್ಮನ್ನು ಸರಿ ಮಾಡಲಿಕ್ಕೆ ಅಲ್ವಾ ಸಂಗೀತ ಇಲ್ಲಿ ಇದ್ದಾಳೆ ಸಂಗೀತ ಓ ದೇವ್ರೆ ಎಷ್ಟು ಮೀನುಂಟವಾ RCB ಅವರೇ ಜೆ.ಸಿ.ಬಿ ಅವರೇ RCB ಅವರದ್ದು ಕಾರಣ ಜೆ.ಸಿ.ಬಿ ಅವರೇ ಇದು ಯಾವೆಲ್ಲ ಮೀನು ಮಾರ್ರೆ ಒಂದು ತೇಡೆ ಒಂದು ತಾಟೆ ಮತ್ತೊಂದು ವೇಲ್ ಫಿಶ್ ಮತ್ತೊಂದು ತಿಮಿಂಗಿಲ ಎಲ್ಲ ಉಂಟು ಮಾರ್ರೆ ಅದೆಲ್ಲ ತಿನ್ನೋದಿಲ್ಲವ ನಾನು ಬಂಗುಡೆ ತಿಂತೇನೆ ತಾಟೆ ತಿಂತೇನೆ ಬಲ್ಯಾರ್ ತಿಂತೇನೆ ಮತ್ತೆ ಕೊಡನ್ನೆ ತಿಂತೇನೆ ಮತ್ತೆ ಇದು ತಿಂತೇನೆ ಯಾವುದು ಬಲ್ಚಟ ತಿಂತೇನೆ ಮತ್ತೆ ಮುರುಮೀನು ತಿಂತೇನೆ ಕೆಲವು ನಾನು ತಿನ್ನೋದು ಮಾತ್ರ ಕಡಿಮೆ ಮಧುಮಲ್ ತಿನ್ನುವುದಿಲ್ಲ ಮಾಲ ತಿನ್ನುವುದಿಲ್ಲ RCB ಅಲ್ಲ ಮಾರ್ರೆ ರವಿ ಹೌದು ರವಿ ಅದು ಜೆ.ಸಿ.ಬಿ ನನಗೆ RCB ಬರುದು ಮಾರ್ರೆ ನಿಮ್ಮನ್ನು ಕಂಡಾಗ ಅದು ಜೆ.ಸಿ.ಬಿ ಒಮ್ಮೆ ಜೆ.ಸಿ.ಬಿ ಬರುದು ನಿಮ್ಮದೇ ರವಿ ಅಂತ ಬರುದೇ ಇಲ್ಲ ಬೇಜಾರು ಮಾಡಬೇಡಿ ಆಯ್ತಾ ಸಂಗೀತ ಊಟಕ್ಕೆ ಏನು
ಸಂಗೀತವನ ಆ ಸಂಗೀತ ಹತ್ರ ಅಲ್ಲ. ಅದು ಊಟಕ್ಕೆ ಎಂತ ತಿಂದಿದೆಯೋ ಗೊತ್ತಿಲ್ಲ. ಅದು ಎಂತದ ಊಟಕ್ಕೆ? JCB ಅಲ್ಲ ಮಾರ್ರೆ. ಹೌದು, JCB ಅಲ್ಲ, RCB ಅಲ್ಲ, ರವಿ ರವಿ ಹೌದು. ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು, ಬಾಳಲ್ಲಿ ಕತ್ತಲೆ ತುಂಬಿ ನೀ ಓಡದೆ. ನಾನು ನಿಮ್ಮ ಲೈವ್ಗೆ ಬರಲ್ಲ ಮಾರ್ರೆ. ಯಾಕೆ ರವಿ, ಯಾಕೆ ಬರೋದಿಲ್ಲ? ಯಾಕೆ ರವಿ ಅವರೇ, ನೀವು JCB ಅಂತ ತೆಗಿಬೇಕಾಯ್ತಾ? ಆಗ ನನ್ಗೆ ನೆನಪಾಗ್ತದೆ ನೀವು ರವಿ ಅಂತ. ನಿನ್ನೆಗೆ ನಾಳೆ ನಾಳೆಗೆ. JCB ಅಲ್ಲ ಮಾರ್ರೆ. ಹೌದೌದು, ಅದು JCB. ನಿಮ್ಮ ಹೆಸರು ರವಿ ಅಲ್ಲ, ನೆನಪಾಗ್ತದೆ ರವಿ ರವಿ. ಎಸ್, ಕರೆಕ್ಟ್, Ravi. Everyone has their own taste. I do not eat non-veg. ನಿನ್ನ ಇಂಗ್ಲಿಷ್ ನನಗೆ ಬರುದಿಲ್ಲ ಮಾರೆ. ನನಗೆ ಇಂಗ್ಲಿಷ್ ಬರುದಿಲ್ಲವಾ ಸಂಗೀತ? ಐ ಡೋಂಟ್ ನೋ ಇಂಗ್ಲಿಷ್, ಓನ್ಲಿ ತುಳು ಆ್ಯಂಡ್ ಕನ್ನಡ. ನಾನು ಮಾರೆ ರವಿ, ನಾನು ಮಾರೆ. ಹೌದೌದು, ರವಿ ನೀವೇ. ರವಿ 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 ರವಿ. ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೇಗೌಡ ಮೇರೆದಿದ್ದ. तू ही रे तेरे बिना मैं कैसे जियूं. ಇವತ್ತು ಬಸ್ಸಾರ್ ಮುದ್ದೆ, ಬಸ್ಸಾರ್ ಮುದ್ದೆ, ಮುದ್ದೆ ಬಸ್ಸಾರ್. ನಾವು ಕನ್ನಡಿಗರು. ಹೌದೌದು, ನಾವು ಕೂಡ ಕನ್ನಡಿಗರು. ಕನ್ನಡ ನಾಡಿನ ವೀರರ ಮನೆಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕಣ ಕಣದೆ ಶಾರದೆ ಕಲೆತಿಗಳು ಕಾಣದೆ. ಅವಿನಾಶ್ ಅವರು ಬಂದರು ಬಂದರು ಬಾಬಾ ಬಂದರು, ಅದಷ್ಟೇ ಬರುದಾ? ಮತ್ತೆ ಅದರ ಲಿರಿಕ್ಸ್ ಬರುದಿಲ್ಲ. ಬಂದರು ಬಂದರು ಬಾಬಾ ಬಂದರು, ಬಂದರು ಬಂದರು ಬಾಬಾ ಬಂದರು. ಸಂಗೀತ ಓಕೆ ಅಂತ ಹೇಳ್ತಾ ಇದ್ದಾರೆ. ಅದಷ್ಟೇ ಬರುದು ಅವಿನಾಶ್. ನಾನು ಕನ್ನಡಿಗಳ 7 ಇಯರ್ ನಾನು UK ನಲ್ಲಿದ್ದೆ. ಹೌದಾ, 7 years UK ನಲ್ಲಿದ್ರಾ? ಓಕೆ ಓಕೆ. ಆವು ಆವು ಆವು, ಥ್ಯಾಂಕ್ಸ್ 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 ದಯ್ಯ ಚೂರೆ ಬನ್ನಿ. ಬಂದರು ಬಂದರು ಬಾವ ಬಂದರು, ಬಂದರು ಬಂದರು ಬಾವ ಬಂದರು. ಟ್ರೆಂಡಿಂಗ್ ಸಾಂಗ್ ಅತ್ತಿತ್ತೆ. ನಿಮ್ಮ ಭಾಷೆ ಸಂಗೀತ ಅವರೇ, ನಿಮ್ಮ ಭಾಷೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅವರು ತುಳು ಕೂಡ ಮಾತಾಡ್ತಾರೆ, ಕನ್ನಡ ಕೂಡ ಮಾತಾಡ್ತಾರೆ. ಅನಿಲ್, ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ, ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ, ಅಂದುಕೊಂಡ ಹಾಗೆ ಎಲ್ಲ ಕಟ್ಟಿಕೊಂಡ ಸುವಾಲಿ ಜೋಜೋ. ಮೆಸೇಜ್ ಎಲ್ಲ ಸ್ಟಾಪ್ ಆಯ್ತಾ ಎಂತ ಅಂತ ಗೊತ್ತಾಗುದಿಲ್ಲ ಮಾರೇ. ನಿಮ್ಮ ಭಾಷೆ ಯಾವುದು? ಉಂಡತ್ತಿ ಪಲ್ಲೆ ಅದು ಗೊತ್ತಿಲ್ಲವಾ? ತಮಿಳಿದೆಲ್ಲ ಗೊತ್ತಿಲ್ಲ ನಮ್ಗೆ.
ತಮಿಳಿದು ಗೊತ್ತಿಲ್ಲ. ಸಂಗೀತವೇ ನೀನು ಆಡೋ ಮಾತೇನು. ಬ್ಯಾಡ್ ಡ್ಯಾಡ್ ಅವರು ಒಂದು ಲೈಕ್ ಕೊಡಿಯಾ? ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಸಂಗೀತವೇ ನೀನು ಆಡೋ ಮಾತೆಲ್ಲ ನನ್ನ ಭಾಷೆ ತುಂಬ ಇದೆ ಅನಿಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ತುಂಬ ಅಂದರೆ ಯಾವುದು? ಸಂಗೀತವೇ ನನ್ನ ಉಸಿರು, ಚಪ್ಪಾಳೆಯೇ ನನ್ನ ದೇವರು. JCB ಅವರು ಹೋದ್ರಾ? ಹಾಂ ಸಾರಿ, ಅದು JCB ಬರುದು ಮಾರ್ರೆ. ರವಿ ಅವರು ಹೋದ್ರಾ? ಅವ್ರದ್ದು ನನಗೆ ರವಿ JCB ಅಂತ ಉಂಟಲ್ಲ, ಅದು JCB ಬರುದು, ಒಂದು RCB ಅಂತ ಬರುದು. ಅವ್ರದ್ದು ರವಿ ಅಂತ ಅಪ್ಪ ಬರುದಿಲ್ಲ ಸರ್. ಕನ್ನಡಮ್ಮನ ದೇವಾಲಯ ಕಂಡೇ ಹೆಣ್ಣಿನ ಕಂಗಳಲ್ಲಿ, ಕನ್ನಡ ನಾಡಿನ ಚರಿತೆಯನೇ ಕಂಡೇ ಆಕೆಯ ಹೃದಯದಲ್ಲಿ. ವಂದನೆ ಆ ಹೆಣ್ಣಿಗೆ, ಅಭಿನಂದನೆ ಆ ಕಣ್ಣಿಗೆ. ಮಲಯಾಳಂ, ತಮಿಳು, ಗುಜರಾತಿ, ಮರಾಠಿ, ಪಂಜಾಬಿ, ಕನ್ನಡ, ಹಿಂದಿ, ಕೊಂಕಣಿ ಅಷ್ಟು ಭಾಷೆ ಬರ್ತದೆ ಮಾರ್ರೆ. ಆ್ಯಂಡ್ ಇಂಗ್ಲಿಷ್. ಅದು ಗುಜರಾತಿಯಲ್ಲಿ ಹೇಗಿದ್ದೀರಾ ಅಂತ ಎಂತ ಕೇಳುದು? ಹೇಗಿದ್ದೀರಾ, ನೀವು ಹೇಗಿದ್ದೀರಾ ಅಂತ ಕೇಳಿದಕ್ಕೆ ಎಂತ ಹೇಳುದು ಹೇಳಿ ಅಂತೆ ಒಮ್ಮೆ ಗುಜರಾತಿಯಲ್ಲಿ. ಸಂಗೀತ, ಗುಜರಾತಿಯಲ್ಲಿ ನೀವು ಹೇಗಿದ್ದೀರಾ ಅಂತ ಕೇಳೋದಕ್ಕೆ ಎಂತ ಹೇಳುದು? ಮತ್ತೆ ಅದಕ್ಕೆ ಉತ್ತರ ನಾನು ಚೆನ್ನಾಗಿದ್ದೇನೆ ಅಂತ, ಅದಕ್ಕೆ ಉತ್ತರಕ್ಕೆ ಏನು ಎಂತ ಹೇಳುದು ಹೇಳಿ ಒಮ್ಮೆ. पूछो जरा पूछो मुझे क्या हुआ है, कैसी बेकरारी है, क्या कैसा नशा है, तुमसे दिल लगाने की सजा है, राजा जी तुमसे दिल लगाने की सजा है. ಸಚಿನ್ ಅವರು ಬಂದರು. ಹಾಯ್ ಸಚಿನ್ ಅವರೇ, ವೆಲ್ಕಮ್. ಸಚಿನ್ ಅವರೇ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ. ಲೈಕ್ ಕೊಡದಿದ್ದರೆ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಆಯಿತಾ. ಸಬ್ ಆಗದಿದ್ರೆ ಸಬ್ ಆಗಿ ಆಯಿತಾ. ಶುಕ್ರಿಯಾ ಮೆಹರ್ಬಾನ್, तू कहे तो नाम तेरे कर दे सारी जवानी. ಲೈಕ್ ಕೊರ್ಪುಜಿ. ಓಕೆ ಓಕೆ ಮಲ್ಲಿಜ್ ಮಲ್ಲಿ, ಥ್ಯಾಂಕ್ ಯು ಸೋ ಮಚ್. ಲೈವ್ ಮತ್ತು ಸಪೋರ್ಟ್ ಮಾಡ್ತೀನಿ ಸಚಿನ್, ಥ್ಯಾಂಕ್ ಯು ಥ್ಯಾಂಕ್ ಯು. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಷ್ಟೇ ಬರೋದದು. ಕಂಗ್ರ್ಯಾಚುಲೇಷನ್ ಜಾನು, ಈ ಹೃದಯಕ್ಕೆ ನೀನೆ ಕ್ವೀನು. ಅದು ಅಷ್ಟು ಬರೋದಿಲ್ಲ, ರಿಲಿಕ್ಸ್ ಬರೋದಿಲ್ಲ. ಎಲ್ಲ ಲೈಕ್ ಕೊಡ್ತೆ. ಓಕೆ ಓಕೆ ಥ್ಯಾಂಕ್ ಯು. ಲೈಕ್ ಕೊರ್ನ ಥ್ಯಾಂಕ್ ಯು. ಕೊರ್ಜಿಡಲ ಮಲ್ಲೆಜ್ಜಿ ಬರ್ಪರತೆ ಸಪೋರ್ಟ್ ಮಾಡಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅವೇ ಥ್ಯಾಂಕ್ ಯು. ಲೈಕ್ ಕೊರ್ನೆಗೆ ಥ್ಯಾಂಕ್ ಯು ಸೋ ಮಚ್. ತಮೆ ಕೇಮ್ ಚೋ. ಹಾಂ ಹಾಂ, ಉತ್ತರ ತಮೆ ಕೇಮ್ ಚೋ ಉತ್ತರ. ಅನೀಶ್ ಅವ್ರು ಬಂದರು. ಹಾಯ್ ಅನೀಶ್, ವೆಲ್ಕಮ್. ಲೈಕ್ ಕೊಡಿ, ಒಂದು ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ವದಿ ಸಾಂಗ್, ವಡಿ ಸಾಂಗ್ ಬರೋದಿಲ್ಲ. ವಾಡಿ ವಾಡಿ ನಾಟಿಕಟ್ಟೆ ಬಸ್ಮಾವನ್ನು ಮಾತಿಕಟ್ಟೆ ಅದಷ್ಟೇ ಬರೋದು. ಲೈಕ್ ಕೊಡ್ತೆ ಆತಾ, ಕೊಡ್ತೆ ಆತಾ. ಓಕೆ ಥ್ಯಾಂಕ್ ಯು. ಈರು ದಾದೆ ಮಾಲೆ ಒಂತೆ ಪನ್ಪರ್ ಫುಲ್ಲು ಸಾಂಗ್ ಪಲ್ಲಿ ಫುಲ್ಲು ಬರ್ಪುಜ್ಜಿಯೇ. ಕೆಲವರು ಪನ್ಪೇರು ಫುಲ್ಲು ಪನೊಚ್ಚಿ ಫುಲ್ಲು ಬರ್ಪುಜಿ ಮಾತ್ರ. ಪ್ರದೀಪ್ ಪೂಜಾರಿ ಅವ್ರು ಬಂದರು. ಹಾಯ್ ಪ್ರದೀಪ್, ವೆಲ್ಕಮ್. ಒಂದು ಲೈಕ್ ಕೊಡಿ ಪ್ರದೀಪ್ ಬ್ರೋ, ಒಂದು ಲೈಕ್ ಕೊಡಿ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಹೆಂಗೆ ಚೂರಿ ಬರ್ತೀನಿ ಅವಿನಾಶ್ ಅವರೇ. ಹೈದರ್ ಮಾರ್ವ ಅವ್ರು ಬಂದು. ಮಾರ್ವ ಅವರೇ, ಒಂದು ಲೈಕ್ ಕೊಡಿ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಆಯಿತಾ. ಅಮಿ ಟೀಕ್ ಚೋ ಅತ್ತಿಯವು ಅವತ್ತು ಗುಜರಾತಿದು. ತೊಮೆ ಕೇಮ್ ಚೋ ಕೇನ್ವಿರ, ನೀವು ಹೇಗಿದ್ದೀರಾ? ಓಕೆ. ಪಿರ ತಿರ್ಗದು ಉತ್ತರದಾದ ಬನ್ಪಿನಿ ಅವತ್ತು ಅಂತ ನೀರಿಗೆ ಗುಜರಾತಿ ಗೊತ್ತುಜ್ಜಿ. ಮೋನಿಕಾ
ಪ್ರವೀಣ್ ಅವರು ಬಂದರು. ಪ್ರವೀಣ್ ಅವರೇ, ಪ್ರವೀಣ್ ದೇವಾಡಿಗ ಪ್ರವೀಣ್ ದೇವಾಡಿಗ ಅವರೇ ಒಂದು ಲೈಕ್ ಕೊಡಿ. ಮತ್ತೆ ಸಬ್ಬಾಗಿ ಆಯ್ತಾ. ಮೋನಿಕಾ ಅನೀಶ್ ಎಂಚೋಲರ್ ಯಾನು ಹುಷಾರುಲಿ ನಿಶಾಂತ್ ಬರ್ತೀರಿ ಯಾನ್ ಲೈಕ್ ಕೊರಿಯ ನನ್ನ ಜೆಪ್ಪು ಕುಟ್ಟ ಈ ನಿಶಾಂತ್ ನಾಯಿಚಿ ಮಾರ್ರೆ ಇಲ್ಲ ಜೆಪ್ಪುಲಿ ಪೋಲಿ ಓಕೆ ಅಲ್ಲ ಜೆಪ್ಪು ನನ್ನ ಗೊತ್ತಾಯ್ತಾ. ಅಂದ್ರೆ ತಮೆ ಕೇಂಚು ಅಂತ ನೀವು ಹೇಳ್ತೀರಲ್ಲ, ಅಂದ್ರೆ ನೀವು ಹೇಗಿದ್ದೀರಾ ಅಂತ, ಅದಕ್ಕೆ ಎಂತ ಹೇಳುದು ಉತ್ತರ ಎಂತ ಗೊತ್ತಲ್ಲ, ಮಜಾಮ ಅಂತ ಹೇಳುದು. ನಾನು ಹುಷಾರಾಗಿದ್ದೇನೆ ಮಜಾಮ ಚು ಅಂತ ಹೇಳುದು. ನಮ್ಗೆ ಬರೆದಿದ್ದವರು ಮಜಾಮ ಅಂತ ಹೇಳ್ತಾರೆ. ಹಾಗೆ ಬೊಕ್ಕ ಸಮಾಚಾರ ಇನಿ ಕಪ್ಪೆದ ಎಂಚಿನ ನಿಶಾಂತ್ ಪಿನ್ ಕೊರ್ಲಿ. ಅನೀಶ್ ಅವರಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯ್ತಾ, ಪಿನ್ ಮಾಡಿದ್ದೇನೆ. ಅನೀಶ್ ಅವರಿಗೆ ಯಾರೆಲ್ಲ ಗಿಫ್ಟ್ ಕೊಡಲಿಲ್ಲ ಎಲ್ಲರೂ ಕೊಡಿ. ಬಾಯ್ ಟಾಟಾ ದಾಯಿ ನಿಶಾಂತ್ ತಿನಿಯಾರ. ಮೋನಿಕಾ ಸಾಂಗ್ ಬರುದಿಲ್ಲವಾ? ಮೋನಿಕಾ ಓ ಮೈ ಡಾರ್ಲಿಂಗ್ ಅದ ನಂತರದ ಲಿರಿಕ್ಸ್ ಬರುದಿಲ್ಲ. ಬಾಯ್ ಹೆಬ್ಬಿ ಪಿನ್ ಮಾಡಿ ಹೋಗ್ಲಿಕ್ಕಿಲ್ಲವಾ? ಪಿನ್ ಮಾಡಿದ ನಂತರ ಒಂದು 15 ನಿಮಿಷ ಆದ್ರೂ ನಿಲ್ಬೇಕು ಅನೀಶ್, ಇಲ್ಲದಿದ್ರೆ ಪಿನ್ ತೆಗಿಬೇಕಾಗ್ತದೆ. ಬಾಯ್ ಅಂತ ಹೇಳ್ತೀರಿ ಮತ್ತೆ ಪಿನ್ ಕೊರ್ನೆಕ್. ಓಕೆ ಅದು ಮೋನಿಕಾ ಬರುದಿಲ್ಲವ ಸಾಂಗ್ ಬರುದಿಲ್ಲ. ಅದು ಮೋನಿಕಾ ಸಾಂಗ್ ನೋ ಸಾಂಗ್ ಗೊತ್ತಿಲ್ಲ. ಬೇರೆ ಏನಾದರೂ ಇದ್ರೆ ಕೇಳಿ ಹಿಂದಿ ಕನ್ನಡ ಓಲ್ಡ್ ಸಾಂಗ್ ಆದರೆ ಓಕೆ ಬರ್ತದೆ. ಮತ್ತೆ ಕನ್ನಡ ನ್ಯೂ ಸಾಂಗ್ ಎಲ್ಲ ಬರುದಿಲ್ಲ ನನಗೆ. ಈರಿ ಎನ್ನ ಪನ್ನಗ ಪಿನ್ ಕೊರ್ಪುಜಾರ್ ಬೊಕ್ಕ ಕೊರಿಯರ್ ಅತೆ ಅಂದೆ ಔಟೇಜು ಟೈಮ್ ತಾಗೋಣದೆ ಪಿನ್ ಕೊರ್ನಾಗ ಟೀಕ್ ಚೋ ಆಗ್ತದೆ, ಸಾರು ಚೋನು ಆಗ್ತದೆ. ಹೌದಾ? ಓಕೆ ಟೀಕ್ ಚೋ ಆಗ್ತದೆ, ಸಾರು ಚೋನು ಆಗ್ತದೆ, ಎಲ್ಲ ಆಗ್ತದೆ ಮಾರ್ರೆ. ಪಿನ್ ಐಡಿಗೆ ಗಿಫ್ಟ್ ಇದ್ದಾನೆ, ಪ್ಲೀಸ್ ರಿಟರ್ನ್ ಮಾಡಿ. ಹೌದು ನೋಡಿ, ಅನಿಲ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಪಿನ್ ಐಡಿ. ರಾಹುಲ್ ಲೈವ್ಗೆ ಬಂದ ಈಗ 5ವರೆಗೆ ಬರ್ತೇನೆ ಅಂತ ಹೇಳಿದ್ದಾರೆ. 8ವರೆಗೆ ಯಕ್ಷಗಾನದ ಸಾಂಗ್ ಪಲ್ಲೆ ಯಕ್ಷಗಾನದ ಬಿಲ್ಕುಲ್ ಬರ್ಪುಜಿ. ತಾನಿ ತಂದಾನೋ ತಂದನಾನೋ ತಾನಿ ತಂದಾನೋ ತಂದನಾನೋ ಅನಿ ತಂದಾನೋ ತಂದನಾನೋ ಆತೆ ಬರ್ತೀನಿ. ಯಕ್ಷಗಾನದ ಬರೋದಿಲ್ಲ ನನಗೆ. ನೀವು ರಿಲೀಕ್ಸ್ ಹಾಕಿದ್ರೆ ಮಾತ್ರ ಆಡ್ತೇನೆ. ಬಕ್ಕ ಎಂಚೋಲ್ಲರಕ್ಕ ಅನುಷಾರಲ್ಲ ಬಾಯ್ ಅಕ್ಕ. ಸಚಿನ್ ಬಾಯ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಲೈಕ್ ಕೊಡೋದಕ್ಕೆ ಥ್ಯಾಂಕ್ ಯು. ಈರದಾದ ಮಲ್ಪುನ್ ಯಾನಿಲ್ಲಡ ಹೌಸ್ ವೈಫ್. ಪ್ರಮೀಕ್ಷಾ ಶೆಟ್ಟಿ ಅವರು ಬಂದರು. ಹಾಯ್ ಪ್ರಮೀಕ್ಷಾ ಶೆಟ್ಟಿ ಅವರು, ವೆಲ್ಕಮ್. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಮೀಕ್ಷಾ ಅವರೇ, ಥ್ಯಾಂಕ್ ಯು. ಚಾನಲ್ ಇದೆಯಾ ಪ್ರಮೀಕ್ಷಾ ಅವರು? ಚಾನಲ್ ಇದೆಯಾ? ಚಾನಲ್ ಇದ್ರೆ ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ ಬನ್ನಿ ಆಯ್ತಾ. ನಮಸ್ಕಾರಗಳು ಶ್ರೀದುರ್ಗಾ ಮೇಡಮ್. ಮಹಾದೇವ್ ಅವರೇ ನಮಸ್ಕಾರ. ಮಹಾದೇವ್ ಅವರೇ, ನಾನೊಂದು ಕನ್ನಡದಲ್ಲಿ ವಿಡಿಯೋ ಹಾಕಿದ್ದೇನೆ, ಒಂದು ಬರ್ತ್ಡೇ ಪಾರ್ಟಿದ್ದು ನೋಡಿ. ಇವತ್ತು ಕನ್ನಡ ಹಾಕಿದ್ದೇನೆ, ನೀವು ಹೇಳಿದ್ರಲ್ಲ ಕನ್ನಡದಲ್ಲಿ ಮಾಡಿ ಅಂತ, ಅದಕ್ಕೊಂದು ಕನ್ನಡದಲ್ಲಿ ಹಾಕಿದ್ದೇನೆ ಬರ್ತ್ಡೇ ಪಾರ್ಟಿದು ವಿಡಿಯೋ ನೋಡಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಆಯ್ತಾ. ಮಜಾಮ ಅಂದರೆ ಮಜವಾಗಿದ್ದೇನೆ ಅಂತ ಅರ್ಥ ಅಲ್ಲವ? ಮಜಾಮ ಅಂದರೆ ಹುಷಾರಾಗಿದ್ದೇನೆ ಅಂತ ಅರ್ಥ. ನಾನು ಚೆನ್ನಾಗಿದ್ದೇನೆ, ಸೌಖ್ಯ ಹಾಗೆ. ಲೈಕ್ ಡ್ಯಾನ್ ಅಂತ. ಥ್ಯಾಂಕ್ ಯು. ಚಿನ್ಮಯ್ ಅವ್ರು ಬಂದರು. ಹಾಯ್ ಚಿನ್ಮಯ್, ವೆಲ್ಕಮ್. ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿಯಾ? ಚೆನ್ನಾಗಿದ್ದೀರಾ ಮೇಡಮ್? ಹೌದು ಚೆನ್ನಾಗಿದ್ದೇನೆ. ನಾನು ಚೆನ್ನಾಗಿದ್ದೇನೆ. ನೀವೇಗಿದ್ದೀರಾ? ಊಟ ಆಯ್ತಾ? ಮಹಾದೇವ್ ಅವರೇ ನಿಮ್ದು ಊಟ ಆಯ್ತಾ? ಚೆನ್ನಾಗಿದ್ದೇನೆ. ಸಾರುಚಿ ಅಂದ್ರೆ ಚೆನ್ನಾಗಿದ್ದೇನೆ. ಅದು ಕೂಡ ಅದುವೆಯಾ? ಈಗ ಅದು ಬೇಡವಾ ಸಂಗೀತ? ನೀನು ಸಪೋರ್ಟ್ ಹಾಕು, ಸಪೋರ್ಟ್ ಮೆಸೇಜ್ ಹಾಕು. ಈಗ ನನಗೆ ನನಗೆ ಗೊತ್ತಿಲ್ಲ ಗುಜರಾತಿ, ನಾನು ಹೀಗೆ ಮಾತಾಡೋದಕ್ಕೆ. ನಿನಗೆ ಗುಜರಾತಿ ಕಲಿಬೇಕಾ? ನನ್ನ ಹಸ್ಬೆಂಡಿಗೆ ಗೊತ್ತುಂಟು ಗುಜರಾತಿ ಎಲ್ಲ, ನಾನು ಅವ್ರ ಹತ್ರ ಕೇಳಿ ಹೇಳ್ತೇನೆ. ಈಗಿಲ್ಲ, ಅವರು ಅಲ್ಲಿ ಹೋಗಿದ್ದಾರೆ, ಕೆಲಸಕ್ಕೆ ಹೋಗಿದ್ದಾರೆ. ಮತ್ತೆ ಆನ್ ಡ್ಯೂಟಿ ಮೇಡಮ್. ಓಕೆ ಮಹಾದೇವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆನ್ ಡ್ಯೂಟಿಯಲ್ಲಿ ಕೂಡ ಬಂದು ನಮಗೆ ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ರಾಜ್ಪುರ ಕುಲಕರ್ಣಿ ಅವರೇ ಹಾಯ್. ರಾಜು ಅವರೇ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಊಟ ಆಯ್ತಾ? ಆಗಿದೆ. ನಿಮ್ಮ ಊರು ಯಾವುದು? ಮಂಗಳೂರು. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನಂದು ಊಟ ಆಯಿತು, ನಿಮ್ಮದು? ನಂದು ಆಗಿದೆ. ನನಗೆ ಫಿಶ್ ಫ್ರೈ. ನಿಮ್ಗೆ ಎಂತ ಸ್ಪೆಷಲ್ ಮಹಾದೇವ್ ಅವರೇ? ನೋಡಿ, ಪಿನ್ನಡಿಗೆ ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಒಮ್ಮೆ ಕನೆಕ್ಟ್ ಆಗಿ ಆಯ್ತಾ. ಅವರ ವಿಡಿಯೋಗೆ ಕಮೆಂಟ್ ಮಾಡಿ, ಮತ್ತೆ ನಿಮಗೆ ರಿಟರ್ನ್ ಗಿಫ್ಟ್ ಕೊಡ್ತಾರೆ ಅವರು. ಪ್ರಮೀಕ್ಷಾ ಸಿಸ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಎಂಚ ಉಲ್ಲಾರು ಯಾನು ಹುಷಾರುಲೇ ಪ್ರಮೀಕ್ಷಾ ಈರೆಂಚ ಉಲ್ಲಾರು.
ವನಸಾಂಡೆ ದಾದ ಸ್ಪೆಷಲ್ ಇನಿ ಲಂಚ್ಗೆ ದಾದ ಸ್ಪೆಷಲ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರು ಮಳೆ ಜಾಸ್ತಿ, ಹೌದೌದು ಮಳೆ ಈಗ ಈ ತಿಂಗಳು ಸ್ವಲ್ಪ ಕಡಿಮೆ ಉಂಟು ಮಳೆ. ಹೋದ ತಿಂಗಳು ತುಂಬ ಇತ್ತು ಮಳೆ. ದಾಯ ಸಂಗೀತ ಪೂರೈಕೆ ಏನು ಇತ್ತೆ ಅನಿರೆ ಕೊಡ್ತದ ಪ್ರಮೀಕ್ಷಾ ಸಿಸ್ನ ಕೇಳಿ ನಾನು ಹೇಗೆ ಅಂತ. ಸಿಸ್ ಇದು ಲೈವ್ ಉಂಟಾ? ಹಾಯ್ ಪ್ರಮೀಕ್ಷಾ ಶೆಟ್ಟಿ ಅಂತ ಹೇಳ್ತಾ ಇದ್ರೆ ಚಿನ್ಮಯ ಅವರು. ಯಾರೆಲ್ಲ ಲೈಕ್ ಕೊಡ್ಲಿಲ್ಲ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯ್ತಾ. ಟೆಂಪಲ್ ಪೋದಿತ್ತೆಯಾನು ಅಂದೆ ಟೆಂಪಲ್ ಪೋದಿತ್ತಾರೆ. ಓಕೆ ಓಕೆ ಒನ ಸೌಲ್ ಮಲ್ತಿನ ಟೆಂಪಲ್ಡ್ ಕೆಮ್ಮಲತಾ ಬ್ರಹ್ಮ ಎಂಕೆ ಕುಲದೈವೋ ಬ್ರಹ್ಮ ಕತ್ತಳೆ ಕಳೆದು ಸಾಧಿತೋ ಜಾನೆ ಕುಲದೈವೋ ಬ್ರಹ್ಮ. ಅಂಚ ರಜೆಯಾನಿ ಲೈವ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಓಕೆ ಓಕೆ ಇನಿ ಅಂತ ಹೇಳ್ತಾ ಇದ್ದಾರೆ. ಪ್ರಮೀಕ್ಷಾ ಸಿಸ್ ಚಾನಲ್ ಇದೆ ಅವರಿಗೆ, ಅವರು ಕೇಳಬೇಕಲ್ಲವಾ ಚಾನಲ್ ಉಂಟಂತ, ಅವರ ಹೇಳ್ಬೇಕು ಚಾನಲ್ ಉಂಟಂತ. ಅಂಬರ ಚುಂಬಿತ ಪ್ರೇಮ ಸಾಂಗ್ ಪಲ್ಲೆ ಹಿಂಗಾರ ಕಾದು ಅಂಬರ ಚುಂಬಿತ ಪ್ರೇಮ ಪ್ರೇಮ ನಿರ್ಮಲ ಮನಸ್ಸಿನ ಗಾಯನ ಇದು ಕವಿವಾಳಿಯೋ ಅದಷ್ಟೇ ಬರುದು ನನಗೆ. ಸ್ವಲ್ಪ ಸ್ವಲ್ಪ ಬರುದು ಅವಿನಾಶ್ ಅವರೇ ಪದ್ಯ. ಕಾರ್ತಿಕ್ ಬಳ್ಪ ಅವರು ಬಂದ್ರು. ಹಾಯ್ ಕಾರ್ತಿಕ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ. ಚಾನಲ್ ಉಂಟು. ಓಕೆ ಓಕೆ ಪ್ರಮೀಶ್ ಅವರೇ ಓಕೆ ಕೊಡ್ತೇನೆ. ನೋಡಿ ಇಲ್ಲಿ ಅನೀಶ್ ಇದ್ದಾರಲ್ಲ ಅವರಿಗೊಂದು ಗಿಫ್ಟ್ ಕೊಡಿ ಆಯ್ತಾ ಪ್ರಮೀಕ್ಷಾ ಅವರೇ. ಸಾಂಗ್ ಸೂಪರ್, ಥ್ಯಾಂಕ್ ಯು. ಅದು ನಾವು ಇವರು ಅವಿನಾಶ್ ಅವರು ಹಾಕಿದ್ದು ಸಾಂಗ್. ನಾನೊಂದು 2 ಲೈನ್ ಆಡಿದೆ ಅಷ್ಟೇ ಬರುದು ಮಾತ್ರ. ನಾನು ಲಿರಿಕ್ಸ್ ಹಾಕಿದ್ರೆ ಹಾಡ್ತೇನೆ, ನನಗೆ ಲಿರಿಕ್ಸ್ ನೆನಪಿರೋದಿಲ್ಲ ಅಷ್ಟೇ. ನನ್ನ ಮೆಸೇಜ್ ಓದಿ, ನಿನ್ನ ಮೆಸೇಜ್ ಎಲ್ಲಿ ಮಿಸ್ ಆಯ್ತು ಮಾರ್ರೆ. ಪ್ರಮೀಕ್ಷಾ ಸಿಸ್ ಚಾನಲ್ ಇದೆ ಅವರಿಗೆ ಕೊಡಿ ಅಂತ ಹೇಳಿದ್ರು, ಕೊಟ್ಟೆ. ಮತ್ತೆ ಎಲ್ಲಿ ಉಂಟು ನಿನ್ನ ಮೆಸೇಜ್? ಪ್ರಮೀಕ್ಷಾ ಸಿಸ್ನ ಕೇಳಿ ನಾನು ಹೇಗೆ ಅಂತ. ಅವರು ಹೇಗೆ ಪ್ರಮೀಕ್ಷಾ ಸಿಸ್ ಈರು ಒಂತೆ ಪಂಡು ಇಂಕ್ ಮೂಲು ಬಂಗ ಅಂದು ಈರು ಮಾಡ್ನಾಗ ಒಂದು ಜಾಸ್ತಿ 4 ಲೈನ್ ಹೆಚ್ಚ ಪಾಡೋಡು ಅಪ್ಪಗ ಏನು ಪಂಪೆ ಎಲ್ಲ ಮೆಸೇಜ್ ಸ್ಕಿಪ್ ಮಾಡ್ತಾ ಇದ್ದೀರಾ. ಹೌದಾ? ಈಗ ನೀನು ಇನ್ನೂ ಹೋಯ್ತು ಮಾರೆ, ಇನ್ನು ಪಿರ ಹೋಗ್ಲಿಕ್ಕೆ ಆಗುದಿಲ್ಲ. ಅದು ಸ್ವಲ್ಪ ಅಲ್ಲಿ ಎಳೆದಾಗಿ ಆಗ್ತದೆ ಮೆಸೇಜ್. ಹೌದು, ಸ್ವಲ್ಪ ಬರ್ತದೆ ಅವಿನಾಶ್ ಅವರೇ, ಅದೇ ಸ್ವಲ್ಪ ಕಷ್ಟ ಆಗುದು. ನಾನು ಎಕ್ಕಸಕ್ಕಾದರೆ ಹೇಳ್ತೇನೆ, ಫುಲ್ ಹೇಳ್ತೇನೆ ಎಕ್ಕಸಕ, ಅದು ಹೇಳ್ಬೇಕಾದ್ರೆ ಹೇಳ್ತೇನೆ. ಆದರೆ ಅದು ಕೂಡ ನೆನಪರತ್ತು ಹೋದರೆ ಗೊತ್ತಿಲ್ಲ, ಅರ್ಧ ಕಟ್ಟಾಗ್ತದೆ. ಎಕ್ಕಸಕ ಒಂದು ಬರ್ತದೆ ಸ್ವಲ್ಪ ಸರಿಯಾಗಿ, ಮತ್ತೆ ಯಾವುದು ಕೂಡ ಬರುವುದಿಲ್ಲ. ಮತ್ತೆ ಒಂದು ಬರ್ತದೆ ಯಾವುದು ಗೊತ್ತಾ? ಮುಗಿಲ ಬಾಣಗಳ ಓಲೆಯಲಿ ಹೃದಯ ಇಡುವೆ ನಾನಿಡುವೆ ಓದುವೆಯ ಓ ಗೆಳೆಯ ಈ ಬೆಳ್ಳನೆ ಓಲೆಯ ಹೇಗಿನ ಓದಲಿ ಇದು ಓದು ಮೊಲ್ಲೆ ಎಲ್ಲ ಬರೆದುಕೋ ನನ್ನ ಜೀವನಿನದೇ ಅಂದುಕೋ ನನ್ನ ಮನದ ಮನೆಗೆ ತಂದುಕೋ ಈ ಕಂಗಳ ಮುಂಬಾಗಿಲ ತೆರೆಯುವೆ ಬಂದು ನೀ ಸೇರಿಕೋ ಓ ಮೇಘವೇ ಹೋಗಿ ಬಾ. ಹೈಡ್ ಮಲ್ಪೇರ್ ಮೆಸೇಜ್ ಏನು ಬ್ಯಾಡ್ ಕಮೆಂಟ್ ಬಟ್ ಆರ್ನ ಗೊತ್ತಿಜ್ಜಿ. ಹೈಡ್ ಮಲ್ಪೇರ್ ಮೆಸೇಜ್ ಅಂದು ಹೈಡ್ ಮಲ್ಪೇರ್ ಅಂದು ಐಕ್ಯ ಕಡೆನ ಮುಂದೆತ್ತೀನಿ. ರಮೇಶ್ ಶೆಟ್ಟಿ ಇದಾದ ಗೊತ್ತೇನೆ ಸಂಗೀತ ಇರುತ್ತೆ ಆರು ಮೆಸೇಜ್ನ ಹೈಡ್ ಮಲ್ಪೇರು ಐಕ್ ಆರ್ನ ಬ್ಲೂ ದೆತ್ತಿರೆ ಕಡೆ ಅವಳು ಪ್ರೀತಿ ಸಿಸ್ನ ಅವಳು ಈ ತೆಂಡಕ್ಕೇನಿದೆ ಅನ್ ಕೊರಿಯ ಪಂಡೆ ನೀರು ಅವಳು ಮೆಸೇಜ್ ಮುಟ್ರೆ ಅಲ್ಲಿ ಪಂಡೆ ಅನ್ ಕಾರ್ಕಳ ದಕ್ಲೆಗ್ ಹೊರ ಹಾಯ್ ಪಲ್ಲೆ ಹಾಯ್ ಕಾರ್ಕಳ ಪನ್ಯ ಈ ಕಾರ್ಕಳದಾರ ಪನ್ಯ ಏರುಲ್ಲೇರು ಮಾರೆ ಕಾರ್ಕಳದ ಕೊಟ್ಪುರ ಈರೊಟ್ಟಿಗೂ ಮಸ್ತೇನೊಲ್ಲೇರ. ಹಾಯ್ ಕಾರ್ಕಳ. ಬ್ಯಾಡ್ ಕಮೆಂಟ್ ಮಾತ್ರ ಹೈಡ್ ಮಲ್ಪುನು ಅಂದಂದು ಬ್ಯಾಡ್ ಐ ಕ್ಯಾನ್ ಪಂಡೆ ಇರಿ ಅನ್ನಡಕ್ಕೆ ಏನಂದೆ ಅವಳು ಹೈಡ್ ಮಲ್ಪೊಚ್ಚಿ ಪಂಡೆ ಅನ್ನು ಇದು ಎಂಥ ಅವಸ್ಥೆ ಅಲ್ಲಲ್ಲ. ಬ್ಯಾಡ್ ಕಮೆಂಟ್ ಹೈಡ್ ಮಾಡಬೇಡಿ ಅಂತ ಹೇಳಿದಲ್ಲ,
ಹಾಗೆಲ್ಲ ನೀವು ಟೈಮ್ ಔಟ್ ಕೊಟ್ಟಿದ್ದಲ್ಲ ಆಗ, ಅದಕ್ಕೆ ನೀವು ಅದಕ್ಕೆ ಬ್ಯಾಡ್ ಕಮೆಂಟ್ ಹೈಡ್ ಮಾಡಬೇಕು, ಮಾಡಬಾರ್ದಂತಲ್ಲ ಸಂಗೀತ, ಹೈಡ್ ಮಾಡಬಾರ್ದಂತಲ್ಲ. ಅದು ಮತ್ತೆ ನೀವು ಎಂಥದ್ದು ಟೈಮ್ ಔಟ್ ಕೊಟ್ಟಿದ್ದೀರಂತೆಲ್ಲ ತುಂಬ ಸಲ, ಅದಕ್ಕೆ ಮಸ್ತ್ ಜನ ತಗೊಂದುಲ್ಲೇರಿ ಎನ್ನ ಫ್ರೆಂಡ್ಸ್ ನಕುಲು ಅಂದೆ ಅವಿನಾಶ್. ಓಕೆ ಓಕೆ, ಥ್ಯಾಂಕ್ ಯು ಪೂರೆಡೆಲ್ಲ ಒಂಜಿ ಲೈಕ್ ಕೊರಪಲ್ಲೆ ತುಕ ಮಾತೆಲ್ಲ ಮೊಬೈಲ್ ದೆತ್ತದು ಎಲ್ಲ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಲ್ಪಲೆ ಬಕ್ಕ ಲೈಕ್ ಕೊರಪಲೆ. ನಾನು ಮಾಡಲ್ಲ ಯಾವ ಮೆಸೇಜ್ ಅನ್ನ ಇದು. ಓಕೆ ಓಕೆ ಸಂಗೀತ, ಥ್ಯಾಂಕ್ ಯು ಸೋ ಮಚ್. ರೇಷ್ಮಾ ಸಿಸ್ ಲೈವ್ದು ಬರ್ಪೇರು ರೇಷ್ಮಾ ಸಿಸ್ನ ಲೈವ್ ವೈರಲ್ಲೇ ಪ್ರಮೀಕ್ಷಾ ಸಿಸ್ ಮತ್ತೆ ಮುರಣಿ ಏರ ಪಂಡೇರಿ ಎಂಕಾರನ ಟೈಮಿಂಗ್ಸ್ ಗೊತ್ತುಜ್ಜಿ. ಮುರಣಿ ಪ್ರೀತಿ ಸಿಸ್ನೆಟ್ ಟುಗೆದರ್ ಲೈವ್ ಬತ್ತಿತ್ತಿರತ್ತೆ ರೇಷ್ಮಾ ಆರತೆ ಆಂಡೆ ಆರ್ನ ಮೋನ ಆಂಡೆ 8 ಗಂಟೆ ಪಲ್ನೆಗೆ ಆರ್ನ ಲೈವ್ ರೇಷ್ಮಾ ಸಿಸ್ನ ಎಂಕಲ ಬರ್ರೆಂಡಿ ಆರ್ನ ಲೈವ್ಗು ಮುರಣಿ ಬಂದಿತ್ತೇರು ಸಪೋರ್ಟ್ ಮಲ್ಪ್ಲೆ ಎಂಕ ತಿಕ್ಕುಜಿ ಆರ್ನ ಲೈವ್ 8 ಗಂಟೆಗೆ ಗೊತ್ತು ಜವ್ವೆ ಮೋನು ಆತುಜಿ ಅಂದ್ 8 ಗಂಟೆ ಲೈವ್ 7:30. ಓಕೆ 7:30. ಹಾಂ ಡನ್ ಬರ್ಕ ಇರುಪ್ಪರತೆ ಅವಳು ಪ್ರಮೀಕ್ಷಾ ಈರೆನ್ನ ಲೈವ್ ಫಸ್ಟ್ ಬರ್ಪಿನ ಪ್ರಮೀಕ್ಷಾ ಲೈಕ್ ಕೊರ್ರೆಗ್ ಚಾರ್ಜ್ ಮಲ್ಪುನ ಬೊಡ್ಚಿ ಬಿಡ್ಲಿ, ಚಾರ್ಜ್ ಮಲ್ಪುನ ಬೊಡ್ಚಿ ಅಕ್ಕಳು ಮನಸ್ಸಿರ್ದು ಕೊರೋಡು ಲೈಕ್. ಅವಿನಾಶ್ ರಾಧ ಗೊತ್ತನೆ ಅಕ್ಕಳು ಮನಸ್ಸಿರ್ದು ಲೈಕ್ ಕೊರೋಡು ಬಕ್ಕ ಚಾರ್ಜ್ ಮಲ್ಪುನ ಬೊಡ್ಚೆಂಗ್ಲಿ ಎಂಗಲೇ ಚಾರ್ಜ್ ತಿಕ್ಕುಜಿ ಮೂರು ಬ್ಯಾಡ್ ಕಮೆಂಟ್ ಮಾತ್ರ ನಾನು ಟೈಮ್ ಔಟ್ ಕೊಟ್ಟಿದ್ದು ಪ್ರೀತಿಸಿದ್ದಲ್ಲ, ಅವ್ರು ಪ್ರೀತಿಸಿದ್ದಿತ್ತು ಬೇರೆಯವರು ಮಾತಿಲ್ಲ, ನಾನು ವ್ಯೂ ತೆಗ್ದದ್ದು ಅಲ್ಲ. ನಮಗೆ ಏನು ಗೊತ್ತಾ ಸಂಗೀತ, ಬೇರೆಯವ್ರು ಬಂದು ತುಂಬ ಮಂದಿ ಹೇಳ್ತಾರೆ ತೆಗೀರಿ ಅವ್ರದ್ದು ಬ್ಲೂ ತೆಗೀರಿ ಅಂತ. ಆಗ ನನಗೆ ತೆಗಿಲೇಬೇಕಾಗ್ತದೆ. ಆಗ ಅದು ಇದು ಹಿತ್ತಳೆ ಕಿವಿ ಅಲ್ಲ ನಮ್ಮದು. ಆಗ ನಾವು ಅವರ ಮಾತಿಗೆ ಕೇಳಲೇಬೇಕಾಗ್ತದೆ, ಯಾಕಂದರೆ ನಮಗೆ ಅವರ ಸಪೋರ್ಟ್ ಕೂಡ ಬೇಕಲ್ಲ. ಹಾಗೆ ಅವಿನಾಶ್ ತೆಡ್ತೊಂದಿಲ್ಲ ಫಸ್ಟ್ ಟೈಮ್. ಹೌದೌದು ಪ್ರಮೀಕ್ಷಾ ಅವ್ರು ಫಸ್ಟ್ ಟೈಮ್ ಬರೋದು. ಈಗ ಫಸ್ಟ್ ಟೈಮ್ ಬರ್ಬೋದು ಎನ್ನೊಂದು ವೀಡಿಯೋ ಒಂದು ಕಮೆಂಟ್ ಮಾಡಲೇವೆ ಎಂಕೆ ನೀನು ಚಾನಲ್ ತೂತು ಜೊತೆ ತೂಡತ್ತ ಎನ್ನ ಲೈವ್ ಒಟ್ರಾಸಿ ಟೈಮ್ಗೆ ನಾನು ಹೊರ ಕಾಂಡೆ ಎಣ್ಮಂಟೆ ಮಲ್ಪೆ, ಹೊರ ಕಾಂಡೆ 10 ಗಂಟೆ ಮಲ್ಪೆ, ಹೊರ ಬೈ 6 ಗಂಟೆ ಮಲ್ಪೆ ಆಂಡೆ ಅಂದು ತುಂಬದ ಟೈಮಿಂಗ್ಸ್ ಪಂಡೆ ಎನ್ನ ಕಾಂಡೆ ಎಣ್ಮಂಟೆಗೆ ಬರೋದಿತ್ತಾನೆ. ಎಣ್ಮಂಟೆ ಬರ್ಪೇನೆ ಲೈವ್ ಇತ್ತೆ ಹೊರ ರಾಪುಜಿ ಬರ್ರೆ ಅಳೆ ಎಲ್ಲ ಕೆಲವೊಂದ್ಸಲ ಬರ್ಪೆ ಎಣ್ಮಂಟೆ ಕಾಂಡೆ ಬಕ್ಕ ಬೈಯಡು ಹೊರ 4 ಕಿಜಿನ ರಡ್ಡೆ ಈಗ ಪೊರ್ತು ಬರ್ಪೆ. ಪ್ರಸಾದ್ ಮತ್ತೆ ಶಾಂತ ಸಿಸ್ ಹೇಳಿದ್ದು ಹೌದೌದು, ಅವರು ಹೇಳಿದ್ದು ಕೇಳಬೇಕಲ್ಲವಾ ಸಂಗೀತ. ನೀವು ಮತ್ತೆ ಬಂದದ ನಮಗೆ ಅವರೆಲ್ಲ ಮುಖ್ಯ ಅಂತಲ್ಲ, ನೀವು ಮುಖ್ಯ ಅಲ್ಲ ಅಂತೆಲ್ಲ, ನಮಗೆ ಅವರೆಲ್ಲ ಫಸ್ಟಿಂದ ಪರಿಚಯ. ಅವರು ಒಂದು 4 ಕಡೆಗೆ ಹೋಗ್ತಾರೆ, ಏನಾದರೂ ಆಗಿದ್ರೆ ಗೊತ್ತಿರ್ಬೋದಲ್ಲ, ಹಾಗೆ ನಾವು ಕೇಳಲೇಬೇಕಾಗ್ತದೆ. ಈಗ ನಾನು ನಿಮ್ಮ ಮಾತು ಕೇಳಿ ಕೊಡ್ಲಿಲ್ವಾ ಹಾಗೆ. ಯಾನ್ ಏರು ಗೊತ್ತಾಂಡು ಆನಿ ಬೈದಿ ತರತೆ ಎನ್ನ ಬರ್ತ್ಡೇ ಯಾನ್ ಪಂಡೈಕ್ ಹ್ಯಾಪಿ ಬರ್ತ್ಡೇ ಉಮೇಶ್ ಪಂಡೆ ಕೀರ್ ಪಂಡರ್ ಅವೇನ ಪಪ್ಪಾನ ಬುದಾರು ಪಂಡರತೆ ಆರೈತೆ. ಎಸ್ ಲೈಕ್ ಕೊರ್ಲೇವೆ ಸ್ಕ್ರೀನ್ ಒಂದು ಡಬಲ್ ಟ್ಯಾಪ್ ಮಾಡಿ ಲೈವ್ ನೋಡಿ. ಅವ್ರು ಯಾರ ಮಾತು ಕೇಳಾರ, ಅವರೇ ಹ್ಯಾಂಡಲ್ ಮಾಡ್ತಾರೆ ಅವರ ಲೈವ್. ಓಕೆ ಕೇಳುವ ಓಕೆ. ನಾವಂದರೆ ಇಲ್ಲಿ ಲೈವ್ಗೆ ಬಂದು ಕೂತ್ಕೊಳ್ಳೋಣ ಅಂತ ಕೆಲವರ ಮಾತು ಕೇಳಬೇಕಾಗ್ತದೆ. ಅವರು ಅಲ್ಲಿದ್ದ ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳುವಾಗ ಈಗ ಬ್ಯಾಡ್ ಕಮೆಂಟ್ಸ್ಗಳ ಸ್ವಲ್ಪ ಹಾವಳಿ ಜಾಸ್ತಿ ಅಲ್ಲ, ಮತ್ತು ಫೇಕ್ ಐಡಿ ಎಲ್ಲ ಬರೋದು ಜಾಸ್ತಿ ಅಲ್ಲ, ಅದಕ್ಕೆ ಸ್ವಲ್ಪ ಹೆದರಿಕೆ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಯಾರಾದರೂ ಹೇಳಿದರೆ ಕೇಳಬೇಕಾಗ್ತದೆ ನಾವು ಹಾಗೆ. ಬಿಸಿ ಇಪ್ಪೆ ಸ್ಕೂಲ್ ಉಪ್ಪುಳು ಅತ್ತೆ ಅಂದೆ. ಓಕೆ ಟೀಚರ್ ಇದು. ಹಾಂ ಉಮೇಶ್ ಅವರೇ ಒಂದು ಲೈಕ್ ಕೊಡಿ ಆಯ್ತು. ಸ್ಕ್ರೀನ್ ಡಬಲ್ ಮನ್ಪುವ ಚಾಂಡೆ ಚಾತುಜಿ ಅವಳು ಕೇಳಿ ಹೇಳಿದವರ ಮಾತು ಅಂತ ಹೇಳ್ತಾ ಇದ್ದಾರೆ. ಹಾಗೇನಿಲ್ಲವಾ ಸಂಗೀತ, ಹಾಗೇನಿಲ್ಲ. ಹೇಳಿದವರು ಮತ್ತು ಕೆಲವರದ್ದು ನಾವು ಕೇಳಬೇಕಾಗ್ತದೆ, ಹಾಗೆ ಎಲ್ಲವನ್ನು ನಾವು ಬಿಡ್ಲಿಕ್ಕೆ ಆಗುದಿಲ್ಲಲ್ಲ ಹಾಗೆ. ಜಾನ್ವಿ ಸಿಸ್ ವೆಲ್ಕಮ್. ಜಾನ್ವಿ ಸಿಸ್ ತುಂಬ ದಿನ ಆಯಿತು ಜಾನ್ವಿ ಸಿಸ್ ನಿಮ್ಮನ್ನು ನೋಡಿ ಮಾತಾಡಿ ಎಲ್ಲ. ಹೇಗಿದ್ದೀರಾ ನೀವು? ಮತ್ತು ಮಕ್ಕಳು ಹೇಗಿದ್ದಾರೆ? ಕಾಫಿ ಆಯ್ತಾ ಜಾನ್ವಿ ಸಿಸ್? ಅಂದು ಪನದೊಂದು ಎಂಕ್ಲೇನ ಇನಿ ಪೇರ್ ಮೈತೀನಿ ಇನಿಯೇ ಹೌದಾ? ನೀನು ಲೇಟ್ ಓಲ್ ಪಲ್ಲೆ ಮಿಜರ್ಡಾ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಪ್ರಮೀಕ್ಷಾ ಸಿಸ್. ಥ್ಯಾಂಕ್ ಯು. ಜಾನ್ವಿ ಸಿಸ್ ಹೌದು ಅಂತ ಹೇಳ್ತಾರೆ. ಹೌದು ಜಾನ್ವಿ ಸಿಸ್, ನನಗೆ ನಿಮ್ದು ಉಂಟಲ್ಲ ವಿಡಿಯೋ ಕೂಡ ಇಲ್ಲದಿದ್ದರೆ ನೀವು ಬೆಳಿಗ್ಗೆ ಉಂಟಲ್ಲ ನಾನು ಯೂಟ್ಯೂಬ್ ಓಪನ್ ಮಾಡ್ತೇನಲ್ಲ, ಆಗ ನಿಮ್ಮದು ವಿಡಿಯೋ ಬರ್ತದೆ ಯಾವಾಗಲೂ. ಈಗ ಬರುವುದಿಲ್ಲ ಅದು ಕೂಡ.
ನೀವು ನಿನ್ನೆ ನನಗೆ ಕಮೆಂಟ್ ಹಾಕಿದಿರಲ್ಲ, ಆಗ ನಂತರ ನನಗೆ ನಿಮ್ಮದು ವಿಡಿಯೋ ಸಿಕ್ಕಿತ್ತು. ಅದಕ್ಕೆ ರೇಷ್ಮಕ್ಕನ ಲೈವ್ ವೈರಲ್ ಆಗಿದ್ದು. ಅವರೇ ಹ್ಯಾಂಡಲ್ ಮಾಡ್ತಾರೆ ಅವರ. ಓಕೆ ಓಕೆ, ಪರವಾಗಿಲ್ಲ, ಮಾಡಲಿ. ನನಗೆ ನಾನಾದರೆ ಸ್ವಲ್ಪ ಅವ್ರ ಹತ್ರ ಬೇರೆ ಹತ್ರ ಕೇಳ್ತೇನೆ ಆಯ್ತಾ. ಕೇಳಿ ತಿಳಿದುಕೊಳ್ಳೋದು ಏನು ತಪ್ಪಲ್ಲ ಅಂತ ನನ್ನ ಅನಿಸಿಕೆ. ಅವರು ಅದು ರೇಷ್ಮಾ ಸಿಸ್ಟರ್ ಅವರಿಗೆ ಬಿಟ್ಟಿದ್ದು ಅಲ್ವಾ. ನಾವು ಅವರದೆಲ್ಲ ಇಲ್ಲಿ ಹೇಳ್ಬಾರ್ದು. ಪಾಪ ಅವರು ಕೂಡ ಲೈವ್ ಮಾಡ್ತಾರೆ ಹಾಗೆ. ಕೆಲವರದ್ದು ನಾವು ಇಲ್ಲಿ ಕೇಳಬೇಕಾಗ್ತದೆ. ಇಲ್ಲದಿದ್ದರೆ ನಾನು ಇಲ್ಲೇ ಈಗ ನೀವು ಈಗ ಕೇಳಿದ್ರಿ ಬ್ಲೂ ಬೇಕು ಅಂತ, ನಾನೀಗ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಇಷ್ಟದ ಪ್ರಕಾರ ನಾನು ಕೊಡುದಿಲ್ಲ ಅಂತ ಹೇಳ್ತೇನೆ. ನೀವು ಮತ್ತೆ ಕೂಡ ಚೊರೆ ಪಟ್ಟಾಗಿ ಹೇಳ್ತೀರಿ ಕೊಡಿ 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 ಅಂತ ಅಲ್ವಾ. ಹಾಗೆ ಅದು ನನ್ನ ಇಷ್ಟದ ಪ್ರಕಾರ ನನಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲದಿದ್ರು ನಾನು ಕೊಡ್ತಾ ಇದ್ದೇನೆ ಹಾಗೆ ಅಲ್ವಾ. ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು ಉಮೇಶ್ ಅವರು. ಪಂಚಮಿ ಅತ್ತೀನಿ ಅಂದು ಕೋಡೆ ಚೌತಿನಿ ಇನಿ ಕೋಡೆ ತದ್ದಿಗೆ ಅತ್ತೆ. ಕೋಡೆ ತದ್ದಿಗೆ ಇನಿ ಚೌತಿ ಆತ ಮಧ್ಯಾಹ್ನದ ಬಕ್ಕನ ಪಂಚಮಿ. ಅದು ಕಾಂಡೇನೆ ಪಂಚಮಿ ಸ್ಟಾರ್ಟ್ ಆತನ. ಹೌದಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು. ಸುರಕ್ಕಲ್ ಅಂತ ಹೇಳ್ತಾ ಇದ್ದಾರೆ. ದಿನೇಶ್ ಆಚಾರ್ಯ ಅವರು ಹಾಯ್ ಅಂತೇಳಿ. ಹಾಯ್ ದಿನೇಶ್ ಅವರೇ, ವೆಲ್ಕಮ್. ದಿನೇಶ್ ಅವರೇ, ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯ್ತಾ. ಕೇಳಿ ತಿಳಿದುಕೊಳ್ಳೋದು ಒಳ್ಳೇದಕ್ಕ. ಹೌದೌದು, ಇಲ್ಲಿ ನಾವೀಗ ಲೈವ್ಗೆ ಬಂದ ನಂತರ ಕೇಳಿ ತಿಳಿದುಕೊಳ್ಳೋದೇ ಒಳ್ಳೇದಂತ ನನ್ನ ಅನಿಸಿಕೆ ಅಲ್ವಾ ಜಾನ್ವಿ ಅವರೇ. ಪ್ರವೀಣ್ ಅವರು ಬಂದ್ರು. ಹಾಯ್ ಪ್ರವೀಣ್ ಅವರೇ, ವೆಲ್ಕಮ್. ಜೈ ಭೀಮ್ ಸಿಸ್ಟರ್. ಓಕೆ ಓಕೆ, ಒಂದು ಲೈಕ್ ಕೊಡಿ ಆಯ್ತಾ ಪ್ರವೀಣ್ ಅವರೇ. ಅವಿನಾಶ್ ಅವರು, ಪ್ರೇಮ ಕಾಶ್ಮೀರ ಸಾಂಗ್ ಪನ್ನೆ. ಓಹೋ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲೂರ ಬಾಲೆ, ಮೈಸೂರ ಮಮ್ಮೆ, ಈ ಪ್ರೇಮ ಕಾವ್ಯದ ತುಂಬ ಕಸ್ತೂರಿ ಕನ್ನಡದ ಇಂಪು, ಶೃಂಗಾರ ಸೀಮೆಯ ತುಂಬ ಗಂಧರ್ವ ಕೋಗಿಲೆ ಇಂಪು, ಈ ಸಂಗಮ ಹೃದಯಂಗಮ ನಾನೆಂದು ಮರೆಯಲಾರೆ. ಅದಷ್ಟೇ ಬರುದು, ಲಿರಿಕ್ಸ್ ಗೊತ್ತಿಲ್ಲ. ಲಚ್ಚಬ್ರೋ ಬರ್ತೇನೆ, ನನಗೂ ಬೇಕು ಮಾರ್ರೆ. ದಾದಿ ಬೋಡಿ ಲಚ್ಚಬ್ರೋ ಇರೆಗ ಚಾ ಬೋಡ ಮುಖ ದರ್ಶನ ಆಗಿದೆ ನಿಮ್ಮದು. ಥ್ಯಾಂಕ್ ಯು. ನೀವು ಬರಲೇ ಇಲ್ಲವಾ ಜಾನ್ವಿ. ನಾನು ಫೇಸ್ ಲೈವ್ ಮಾಡೋದಲ್ಲ, ನೀವು ಬರಲೇ ಇಲ್ಲ. ರವೀಕ್ಷಾ ಶೆಟ್ಟಿ ಅವರು ಸೂಪರ್ ಅಂತ ಹೇಳ್ತೆ. ಕೇಳಿ ತಿಳಿದುಕೊಳ್ಳಿ, ನಾನು ಎಲ್ಲಿಯಾದರೂ ತಪ್ಪಾಗಿ ಮಾತಾಡಿದ್ನಂತ. ಬೇಡವ ಸಂಗೀತ, ಯಾಕೆ ನೀನು ಅದನ್ನೇ ಹೇಳುದು ಮಾರ್ರೆ ಎಂತ. ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ರೆ. ಹಾಯ್ ಲಚ್ಚಬ್ರೋ, ವೆಲ್ಕಮ್. ಕಾಫಿ ಅಂಡಿ ಲಚ್ಚಬ್ರೋ. ಪ್ರೀತಿ ಸಿಸ್ ಬರ್ತೀರಾ. ಹಾಯ್ ಸಿಸ್ ಮನೊಂದುಲ್ಲೇರು. ಪ್ರೀತಿ ಸಿಸ್ ಕಾಫಿ ಪರಿಹಾರ, ಚಾ ಪರಿಹಾರ. ಲಚ್ಚು ಅಣ್ಣ ಹಾಯ್ ಅಂತ ಹೇಳ್ತಾರೆ ಪ್ರಮೀಕ್ಷಾ ಅವರು. ಹಾಯ್ ಲಚ್ಚು ಅಂತ ಹೇಳಿದ್ರೆ ಪ್ರೀತಿ ಸಿಸ್. ಮನಸಾರೆ ಅವರು ಬಂದರು. ಹಾಯ್ ಮನಸಾರೆ, ವೆಲ್ಕಮ್. ಮನಶ್ರೀ ವೆಲ್ಕಮ್. ನನಗೆ ಮನಸಾರೆ ಬರ್ತದೆ. ಮನಶ್ರೀ ಕಾಫಿ ಆಯಿತಾ. ಪ್ರೀತಿ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಪ್ರಮೀಕ್ಷಾ ಅವರು. ಮತ್ತೆ ವಿಶೇಷ ಹೇಳಬೇಕು ಜಾನ್ವಿ ಸಿಸ್. ಎಲ್ಲಿದ್ದೀರಾ ನೀವು? ಕಟೀಲಿಗೆ ಬಂದಿದ್ರಾ? ಅಲ್ಲ, ಧಾರವಾಡದಲ್ಲಿದ್ದೀರಾ? ಪ್ರೀತಿ ಲಾಗ್ ಅವರು ಹಾಯ್ ಪ್ರಮೀಕ್ಷಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದು ಅಂತ ಹೇಳ್ತಾ ಇದ್ದಾರೆ. ಕುಹು ಕೋಗಿಲೆ ಕೂಗಿದೆ. ಕುಹು ಕೋಗಿಲೆ ಕೂಗಿದೆಯ ಕಂತಿಯ, ನಿನ್ನ ಕೇಳಿದೆ ಏನಂತೀಯ, ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ, ನಿನ್ನ ಕೇಳಿದೆ ಏನಂತೀಯ. ಅಷ್ಟೇ ಬರುವುದು, ಅದಷ್ಟೇ. ಹಾಯ್ ಮನಶ್ರೀ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ದೀಕ್ಷಿತ್ ಅವ್ರು ಬಂದರು. ಹಾಯ್ ದೀಕ್ಷಿತ್, ಒಂದು ಲೈಕ್ ಕೊಡಿ. ಆ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಲೈಕ್ ಕೊಡೋದ್ರೆ ಲೈಕ್ ಕೊಡಿ ಆಯಿತಾ. ಪ್ರವೀಕ್ಷಾ ಸಿಸ್ಟರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಲಚ್ಚು ಬ್ರೋ. ನಿಮ್ಮದು ವಾಯ್ಸ್ ಸೂಪರ್. ಥ್ಯಾಂಕ್ ಯು ಜಾನ್ವಿ ಸಿಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಕೂಡ ವಾಯ್ಸ್ ಚಂದ ಉಂಟು ಜಾನ್ವಿ ಸಿಸ್. ಪ್ರಮೀಕ್ಷಾ ಅವರು ಸಿಸ್. ಸಂಗೀತ ಅವರು ಕೇಳ್ತಾ ಇದ್ದಾರೆ ಪ್ರಮೀಕ್ಷಾ ಸಿಸ್ ಊಟ ಆಯ್ತಾ ಅಂತ. ಲೈಕ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಪ್ರೀತಿ ಸಿಸ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಸಿಸ್ ಜೈಜರ. ಪ್ರೀತಿ ಮೇಡಮ್ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ಮನಶ್ರೀ. ದೀಕ್ಷಿತ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ದೀಕ್ಷಿತ್, ವೆಲ್ಕಮ್. ಊಟ ಆಯ್ತಾ ದೀಕ್ಷಿತ್? ಊಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮನಶ್ರೀ ಆಯ್ತು ನಿಮ್ದು ಅಂತ ಕೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಉದಯ್ ಬ್ರೋ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಲಚ್ಚು ಉದಯ್ ಏರುಳ್ಳೇರು, ಉದಯ್ ಓಲುಳ್ಳೇರು ಏರು ಉದಯ್ ಬರ್ತೀರ ಉದಯ್. ಪ್ರೀತಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪ್ರಮೀಕ್ಷಾ ಸಿಸ್ ನಾನ್ ವೆಜ್ ತಿನ್ನಲ್ಲ ಅಲ್ವಾ ಅಂತ ಹೇಳ್ತಾ ಇದ್ದಾರೆ.
ವನ ಸಾಂಡ್ ಪನೊಂದುಲ್ಲೇರು ಲಚ್ಚು ಬ್ರೋ. ಸಂಗೀತ ಹಾಯ್ ಪನೊಂದುಲ್ಲೇರು. ಜಾನ್ವಿ ಅವರು ಹೌದಕ್ಕ ನಾ ಬರದೆ ಸುಮಾರು ಸಮಯ ಆಯಿತು. ಹೌದಲ್ವಾ ಜಾನ್ವಿ ಸಿಸ್, ಎಂತ ಏನಾಯಿತು? ಪ್ರಾಬ್ಲಮ್ ಇದೆಯೇನಾದರೂ? ಪ್ರಾಬ್ಲಮ್ ಆಯಿತಾ? ವಿನೋದ್ ಪಿಲ್ಲರ್ ಅವರು ಬಂದರು. ಹಾಯ್ ವಿನೋದ್ ಅವರೇ, ವೆಲ್ಕಮ್. ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ವಿನೋದ್ ಅವರೇ. ಊಟ ಆಯಿತು ಅಂತ ಹೇಳಿದೆ, ಕಾಫಿ ಇನ್ನೂ ಇಲ್ಲ ಅಂತ ಹೇಳ್ತಾ ಇದ್ರೆ. ಕಟೀಲಿಗೆ ವರ್ಷಕ್ಕೊಮ್ಮೆ ಬರೋದು ನಾನು. ಹೌದಾ ಸಿಸ್, ವರ್ಷಕ್ಕೊಮ್ಮೆ ಬರೋದಾ? ಓಕೆ ಓಕೆ. ನಿಮ್ಮ ಮನೆಗೆ ಬರುವೆ ಅಂತೇಳಿ. ನಮ್ಮ ಮನೆಗೆಯಾ? ಓಕೆ ಓಕೆ, ಬನ್ನಿ ಬನ್ನಿ. ತಿನ್ನಲ್ಲ, ಟೆಂಪಲ್ಗೆ ಹೋಗಿದ್ದೆ ಸಂಗೀತ ಅವರೇ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಒಂದು ಹಕ್ಕಿ ಇದೆ. ಅದುವಾ? ಅದು ಕಕ್ಕೆ, ಕಾಗೆ ಅದು. ಸಂಗೀತ ಪಂಡ ಏರು ಮಾರ್ರೆ ಅಂದಿ ಏರನ್ನು ಗೊತ್ತು ಮಾತೆರೆಲ್ಲ ಗುರ್ತೊಂಡಿಗೆ ಮಾತೆರೆಲ್ಲ ಲೈವ್ ಪೋಪುಣಿಗೆ ಆಡಕ್ಕೆಲ್ಲೆ ಬೆಳಕೆಲ್ಲೆ ಮನ್ಪುಡವು ಎನ್ನ ಲೈಕ್ಲ ರಿಟರ್ನ್ಗೆ ಕಳೆತುಂಡು. ಏತು ಲೈಕ್ ದಿತ್ತುಂಡು, ಏತು ಲೈಕ್ ಪೋಂಡಿಯೇ ಜೆತ್ತು ಲಕ್ಕಿನಿ ಪನೊಂದುಲ್ಲೇರು. ಲಚ್ಚು ವನಸಾಂಡಕ್ಕೆ ಅನ್ನೋದಿಲ್ಲ. ಮಂದರ ಸಿಸ್ ಬಂದರು. ಹಾಯ್ ಮಂದರ ಸಿಸ್, ವೆಲ್ಕಮ್. ಕೋಡಿದಾನೆ ಮಂದರ ಸಿಸ್ ಲೈವ್ ಇತ್ತು ಜೀರ್ಣ. ಹಾಯ್ ಮಂದರ ಸಿಸ್ ಪನೊಂದುಲ್ಲೇರು. ಪ್ರೀತಿ ಸಿಸ್ ಹಾಯ್. ಮಂದರ ಮೇಡಮ್ ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ ಮನಶ್ರೀ ಅವರು. ಪ್ರೀತಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮಂದರ ಸಿಸ್ ಅಕ್ಕಿ ನೋಡಿ ಹಿಂದೆ ಗೋವು ಅಕ್ಕಿ ಮಾರ್ರೆ. ಅಕ್ಕಿ ಪಕ್ಕಿ ಪಕ್ಕಿ ಅವು ಉಪ್ಪುಡವಳು. ಮನಸಾರೆ ಅವರೇ ಪ್ರೀತಿ ಕಾಫಿ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಮೇಡಮ್ ಊಟ ಆಯ್ತು ಅಂತ ಕೇಳ್ತಾ. ಆತುಜಿ ಮಂದಾರ ಸಿಸ್ ಪನೊಂದುಲ್ಲೇರು. ಊಟ ಆಯ್ತಾ ಮನಸಾರೆ ನಿಮ್ದಂತ? ಕಾಗೆಯ ವಿಳಿಯಾಗಿದೆ ಅದು. ಕಾಗೆ ಉಂಟು, ಪಾರಿವಾಳ ಉಂಟು, 2 ಅಕ್ಕಿ ಉಂಟು. ಅದು ಮಂಗ ರಡ್ಡು ಚಾನಲ್ ಲೈವ್ ಇತ್ತುಂಡು. ಚಾದಿ ಮಂದಾರ ಸಿಸ್ ಎಂಕ ತಿಕ್ಕದಿಜ್ಜಿ ಲೈವ್ ಬತ್ತು ಬತ್ತು ತೂದು ಪೋಯ ಚಾನಲ್ಡ್ ಇತ್ತು 52 ಆಂಡು. ಓ ಅಂಚಾಂಡಿ ಮೂಜಿ ಲೆಸ್ ಆಂಡ ಅವು ಅಂಚಿನಿ ಲೆಸ್ ಆಪಿನಿ ಕರ್ಮ ಹೌದಾ? ಎಂಚ ಲೆಸ್ ಆಪಿನತಿ ನಮ್ಮವರ ವ್ಯೂಸ್ ಎಲ್ಲ ಲೆಸ್ ಆಪುಂಡು ಗೊತ್ತುಂಡೆ. ಲೈವ್ ಇತ್ತುಂಡು ದೊಡ್ಡ ಚಾನಲ್ ಲೈವ್ ಇತ್ತು. ಹೆಂಗೆ ಗೊತ್ತಿಜ್ಜಿ ಮಂದರ ಸಿಸಿ ಅಪ್ಪ ಕೋಡೆ ಕೋಡೆ ಅನ್ನು ಪ್ರೀತಿಸ್ರ ಬಂಡೆ ಹೆಂಗೆ ಮಂದರ ಸಿಸ್ನ ಲೈವ್ ಪೋರೆ ನಾನು ಪೋದು ಬರ್ಪೇನೆ ಅತಿ ಪ್ರೀತಿಸಿಸ್ ಅಣ್ಣ ಬತ್ತು ನಾ ಮಂದರ ಸಿಸ್ನ ಲೈವ್ ಇತ್ತುಜ್ಜಿ. ಚಾ ಅಂಡೇಕೇನೊಂದು ಲೇರ್ ಚಾ ಆತುಜ್ಜಿ. ಚಾ ಮಲ್ತದಿತ್ತೆ ಅಂಡ ಪರೋಡು ನನ್ನ ಸಂಗೀತಗ ಬ್ಲೂ ಗೆತ್ತು ಪಂದು ಬೆಚ್ಚ ಏನಡ ಅಂದಂದು ಬೆಚ್ಚ ಈ ಕೆಂಡ ಬಂಡೇರು ಕೊರ್ಲೆ ಇರಂದು ಎಂದಾಲ ಬ್ಯಾಡ್ ಕಮೆಂಟ್ಸ್ ಪಾಡುಜಿ ಬಕ ಬ್ಯಾಡ್ ಕಮೆಂಟ್ಸ್ ಐಡು ಬರ್ಬಜಿ ಬರ ಬಂಡೇರ ಐ ಕೊರಿಯೆ ತೂಕ ಮುರನಿಂಚ ಬರ್ಪುಡು ಎನ್ನ ಲೈವ್ಗೆ ಬಕ ಮಾತೆರಲ್ಲ ಎತ್ತಿದ ಪಾತೇಳು ಮಾತೆಲ್ಲ ಗುರ್ತೋಡು ತೋಜೋಡು ಬಕ ರೇಷ್ಮೆ ಲೈವ್ಗಳ ಪೋಪುಂಗೆ ನೈಟ್ ಇತ್ತುಂಡು ಪಲ್ಲ ವೀಡು ಅಂದು ಪಲ್ಲ ಪವಿಸಿಸ್ಕೊಡ್ದಿತ್ತಿರತ್ತೆ. ಉದಯ್ ಅಣ್ಣ, ಆದಿಪ್ಪು, ಸಂಗೀತ ಪಂಡ. ಉದಯ್ ಅಣ್ಣನ ಸಂಗೀತ ಪಂಡ ಮಂದು ಪ್ರೀತಿ ಮನಸ್ಸಲ್ಲಿ ನನ್ನ ಲೈವ್ ಇರ್ಲಿಲ್ವ ಹೇಳಿ? ನೀ ಪ್ರೀತಿಸಿಸು ಕೋಡೆ ಮಂದರಸಿನ ಲೈವ್ ಇತ್ತುಡಾ? ಇತ್ತು ಲೈವ್. ನೀ ಯಾನು ಪೋದುಲ ನಾಡ್ದು ಮತ್ತೆ ಲೈವ್ ಹೆಂಗೆ ತಿಕ್ಕಿಜ್ಜಿ? ರಡ್ಡೆಟ್ಲೆ ಇತ್ತುಂಡೆ. ಓ ದೇವಾ ಯಾನ್ ಬಕ್ಕ ಕೋಡೆ ಬೇಗ ಜಿ ಇದೆ ಆಣಲ ಪ್ರೀತಿ ಸಿಸ್ಟರ್ ಪಂದು ಪೋಯಾನು ಮಂದರ ಸಿಸ್ನ ಲೈವ್ ಪೋಪೆ ಅತಿ ಪ್ರೀತಿ ಸಿಸ್ ಮಂದರ ಸಿಸ್ನ ಲೈವ್ ಪೋಪೆ ಐತೆ ಮಂದರ ಸಿಸ್ ಕೊಂತೆ ಸಪೋರ್ಟ್ ಮನ್ ಪೆರೊಂಡು ಪನ್ನೆ ಅದೇ ಪ್ರೀತಿ ಸಿಸ್ ಎಂಕ ತಿಕ್ಕಜಿ ಅಂದ್ ಜೈದೆಯ ಅಂದೆ ಅದಾಗ ಜೈದೆ ಪುರುಷೋತ್ತಮ ಅವರು ಬಂದ್ರೆ. ಹಾಯ್ ಪುರುಷೋತ್ತಮ ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಲಚ್ಚು ಬ್ರೋ ಪೋಯರಾ? ಲಚ್ಚು ಅಣ್ಣ, ಉದಯ್ ಅಣ್ಣ ಪಂಡೇರು ಅಂದೆ ಮಂದಾರ ಉಲ್ಲೇರು ಯಾನ್ ಲೈವ್ ಮಲ್ದಜಿಯೇ ಕೋಡೆ ಅವು ಮುರಣಿ ಪನ್ನೀರೊಂಜಿ. ಹಾ ಮುರಣಿ ಪಣ್ಣಿ ಕೋಡೆ ವೈದ್ಯನಾ ಅಂಚನ ಕೋಡೆ ಇತ್ತಿನ ಮಂದಾರ ಸಿಸ್ ಅಂಜನೆ ನಾನು ಮುರಣಿ ನಾಡ್ದಿನ ಕೋಡೆ ಆಲ ಮಾತ್ರ ಜೈದಿನ ಅಂದಿಯೇ ಆದುಪ್ಪು ಮುರಣಿ. ಸರಿ ಸರಿ ಮುರಣಿ ಮುರಣಿ ಪೋತಿನತೆ ಮುರಣಿ ಇತ್ತು ಜಾ ಸರಿ ಕೋಡೆ ಅಂಜೆ ನಾನು ಎರಡ ಬನ್ನಿ. ನವೀನ್ ಬ್ರೋನವಲ್ ಪಂಡೆ ನಾನು ಮಂದರ ಸಿಸ್ನಾಳೆ ಪೋಯಾರೋಡು ನವೀನ್ ಬ್ರೋನವಲ್ ಕೋಡೆ ಐಕ್ 6 ಪಂಡೇರು ಪ್ರೀತಿ ಸಿಸ್ನಲ್ಲ ಮಂದರ ಸಿಸ್ನಲ್ಲಿ ಇಜ್ಜಿರ ಇಡೀ ಬಲೆ ಬಂತಿರಾರು ಯಾರು ಬಕ್ಕ ಪೋತು ಜದಂದು ನವೀನ್ ಬ್ರೋಡ ಪನ್ನಿ ಲೈಕ್ ಕೊಡ್ಪೆ ಬರೋದಿಲ್ಲ. ಓಕೆ ಥ್ಯಾಂಕ್ ಯು ಮಂದರ ಸಿಸ್ ಥ್ಯಾಂಕ್ ಯು. ಇನಿ ಬರ್ಪೆ. ನಿನ್ನೆ ಅವರು ಗುಡ್ಡದ ಮೇಲೆ ಲೈವ್ ಮಾಡಿದ ಅದಕ್ಕೆ ಸಿಕ್ಕಿಲ್ಲ ನಿಮಗೆ. ಹೌದೌದು ನಿನ್ನೆ ನೀವು ಹೋಗಿದ್ದಾ ಸಂಗೀತ? ನಾನು ಬರಲಿಲ್ಲ ಮಾರೆ ಮಲ್ಲೇಜಿ ಸಿಸ್. ಓಕೆ ಲೇದರ್ ಅತ್ತೆ ಉದಯಣ್ಣ ಅಂದು
ಅನ್ನಂದ್ರೆ ಇದೇರು ಉದಯಣ್ಣ ಉದಯ ಪ್ರೋಪ ಅಂದ್ರೆ ಎತ್ತೇರು ಅಂದರೆ ಸಂಗೀತ ಉದಯಣ್ಣನಾ. ಹೌದು ಮಂದಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಇರೀಗ ವೈರಲ್ ಬೋಡ ಇಜ್ಜಿ ಎನ್ನ ವೈರಲ್ ಓಲುಂಡು ವೈರಲ್ ಇಜ್ಜಿ ಎಂಕ್ ಒರರ ನಾಲ್ನದು ಗುಣ್ಣು ದಾಪಿನೇ ಬಾರಿ ಬಂಗ ಎನ್ನ ವೈರಲ್ ಪೋತುಂಡು ಗುಡ್ಡೆ ಪೋತುಂಡು ವೈರಲ್ ಅವು ಪೋತುಂಡು ಎಕ್ಕಡೆ ಕಾಲೆ ಬತ್ತೆ ಕಾಲಿ 15 ಜನ ಬತ್ತೇರು ಕಾಲಿ ಅಜಿಪತ್ತ ಮೂಜಿ ವ್ಯೂಸ್ ಆಕೆ ಇತ್ತೆ ನಾನು ಏತು ನನಗೆ ಗೊತ್ತುಜ್ಜಿ ಅನ ಬಾರಿ ಮೆಲ್ಲೋಡು ನಾಲ್ನು ದಾಪಿನೇ ಬಂಗಡ ಅಂದು ವೈರಲ್ ರಾಜ ಉಳ್ಳೇರು ಮುಲ್ಪ ಏರು ವೈರಲ್ ರಾಜೆ ಕುಕ್ಕಿಂಗ್ ಚಾನಲ್ ಅವ್ರು ಬಂದರು. ಹಾಯ್ ಕುಕ್ಕಿಂಗ್ ಚಾನಲ್ ವೆಲ್ಕಮ್. ಎಂಚ ಉಳ್ಳಾರು ಯಾನು ಹುಷಾರುಲ್ಲೇ ಈರೆಂಚ ಉಳ್ಳಾರು ಅನೀಶ್ ಪೋಯರ ಮಾರ್ರೆ ಅನೀಶ್ ವೈರಲ್ ರಾಜ ಉಳ್ಳೇರು ಮುಲ್ಪ ಏರವು ಮಂದಾರನ ಆಕೆನೊಂದುಲ್ಲೇರು ಸೂಪರ್ ಪನೊಂದುಲ್ಲೇರು ನಮ್ಮ ಪ್ರಮೀಕ್ಷಾ ಅವರು. ಹಾಯ್ ಲಚ್ಚು ಪನೊಂದುಲ್ಲೇರು ಮಂದಾರ ಸಿಸ್ ಆದಿಪ್ಪು ಬನ್ನಿರ ತುಕ್ಕ ನಾನು ಡೈಲಿ ಹೋಗ್ತೇನೆ ಅಲ್ಲಿ ನನಗೆ ಅವ್ರು ಮರ್ಯಾದೆ ಕೊಡಲ್ಲ. ಈ ಸಂಗೀತ ಆಯ್ದು ಮರ್ಯಾದೆ ಪಡ ಸಂಗೀತ ಅವರದಲ್ಲಿ ಅವೆಲ್ಲ ಬರ್ತೀನಿ ಮರ್ಯಾದೆ ಕೊರ್ಪಜೇರು ನಾನು ಒಂದಿಗೆ ಸನ್ಮಾನ ಮಲ್ಪಡ ಅಪ್ಪನ ಸಂಗೀತಾಗಿ ಯಾನು ಉದಯ್ ಯಾನೇ ಗೋಪಾಲ ಪನೊಂದುಲ್ಲೇರು ಸಂಗೀತ ಯಾನೇ ಉದಯ್ ಯಾನೇ ಗೋಪಾಲ ಮೂಜಿಲ ಅವೇ ಒಂಜೆ ಕುಪ್ಪನವರೇ ಒಂದು ಲೈಕ್ ಕೊಡಿ ಆ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಮಂದಾರ ಬತ್ತೀರಾ ಪನೊಂದು ಬೈದಿರು ನಾನು ಫಸ್ಟ್ ಮಂದಾರ ಮ್ಯಾಮ್ ಸೆಕೆಂಡ್ ದುರ್ಗಾ ಮ್ಯಾಮ್ ಥರ್ಡ್ ಪ್ರೀತಿ ಮ್ಯಾಮ್ ಚಾನಲ್ ಸಿಕ್ಕಿದ್ದು ನನಗೆ. ಹೌದೌದು ಮಂದಾರ ದುರ್ಗಾ ಮತ್ತು ಪ್ರೀತಿ ಅಲ್ವಾ ಹೌದೌದು. ವೈರಲ್ ರಾಜ ಮುಲ್ಪ ಉಳ್ಳೇರು ಮಂಡೆ ಬೆಚ್ಚ ಬೊಡ್ಚಿ ಬನದು ಏರಿಯೇ ವೈರಲ್ ರಾಜ ಚೂರು ರಕ್ಷಣಾ ಅಡೆ ಪೋದು ಬರ್ತು ಓಕೆ ಪೋದು ಬಲೆ ಪ್ರೀತಿಸಿಸಿ ಪೋಲೆ ಬಾರಿ ಎಡ್ಡೆ ಉಳ್ಳೆ ಏರಿಯೇ ಹಾಂ ಚಾಪರಿಯನ ಹಿಂಗನ ಬಿಸ್ಕಿಟ್ ಅವು ಏನು ಕೊಡ್ತೇವೆ ಪಕ್ಕ ಕಡಪುರುವೆ ಪಪ್ಪಡ ಕಡಪುರುವೆ ಅವ ಬಾರಿ ಎಡ್ಡೆ ಉಳ್ಳೆ ದೊಡ್ಡ ಕೊಟ್ಟು ಕೋಳಿ ತೆಗೊಂಡೋಗಿ ಆ ಕೋರಿ ಬರ್ತೇನೆ ಕೋರಿ ಲೈಕ್ ಕೊಡಿಯಾ ಲೈಕ್ ಮಾಡಿದವ್ರು ಲೈಕ್ ಕೊಡಿ ಆಯ್ತು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ವನಸಾಂಡಿ ಆಂಡ ವನಸಾಂಡಿಯೇ ಈರ್ನಾಂಡ ಕುಕ್ಕಿಂಗ್ ಚಾನಲ್ ದೊಡ್ಡ ಕೊಟ್ಟು ಕೋಳಿ ತಗೊಂಡು ಹೋಗಿ ನನಗೆ ಬೇಡ ದುಡ್ಡು ಕೊಟ್ಟಾದರೆ ನನಗೆ ಧರ್ಮಗೆ ಕೊಡೋದಾದ್ರೆ ಕೊಟ್ಟು ಹೋಗಿ ಈರ್ನ ಊರು ಹೋಲು ಸುರತ್ಕಲ್ ಮನಸಾರೆ ಥ್ಯಾಂಕ್ ಯು. ನಾನೇ ಮೊದಲು ಅಂತ ಹೇಳ್ತಾ ಇದ್ದಾರೆ ಅನ್ನೊಂದು ಈರೇ ಫಸ್ಟ್ ಮಂದರ ಸಿಸ್ ಆ ಮನಸಾರೆ ತಿಕ್ಕದಿನ್ನೆಂಕ್ಲ ಅವಳೆ ಈರ ಲೈವ್ಲೆ ದೊಡ್ಡ ಕೊಟ್ಟು ಕೋಳಿ ತಗೊಂಡೋಗಿ ಕೋರಿದ ಕಟ್ಟ ಬತ್ತನ್ನು ನನ್ನ ನಡಿಪುಲೆ ಯಾನು ಪೋಪೆ ಪೋದ್ಬಲೆ ಪ್ರೀತಿ ಸಿಸ್ ರಕ್ಷಾ ಸಿಸ್ ನಾನೇ ಪೋದ್ಬಲೆ ಏನು ಹೇಳ್ತಾ ಇದ್ದೀರಾ ಮಂದಾರ ಸಿಸ್ ಸಂಗೀತ ಯಾನೆ ಉದಯ್ ಸಂಗೀತ ಯಾನೆ ಗೋಪಾಲ ಸಂಗೀತ ಯಾನೆ ಗುಂಡಪ್ಪ ಏನು ಹೇಳ್ತೀರಾ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಸಿಂಗಾರೆ ಸಿರಿಯ ಸಾಂಗ್ ಪಾಲನೆ ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರ ಗೆವ ಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರ ಸೋಚಾಯೇ ಮಂದಹಾಸ ಆಹನನು ಮೇಯ ಶ್ರಾವಣ ಮಾಸ ಮಂದರ ಮಾಯಾಂಗೆ ಮೊಗದ ಸಾರಂಗೆ ಸೋಕಿದೆ ಮುಂಗುರುಳ ಸೋಗೆ ಕಣ್ಣಿಗೆ ಕಾಣುವ ಹೂವುಗಳೆಲ್ಲ ಏನೋ ಹೇಳುತ್ತಿವೆ. ಅಷ್ಟೇ ಬರುದು ಅದು ಕಲಿತೇನೆ ಆಯ್ತಾ ಕಲಿತು ಆಡ್ತೇನೆ ಆಯ್ತಾ. ಸಂಗೀತ ನಮಗೆ ಅರ್ಥ ಆಗಿದೆ ಸಾಕು ಅಂತ ಹೇಳ್ತಾ ಇದ್ದೆ. ಹೌದೌದು ನಮಗೆ ಅರ್ಥ ಆಗಿದೆ. ಪ್ರಮೀಕ್ಷಾ ಶೆಟ್ಟಿ ಅವರು ಸೂಪರ್ ಅಂತ ಹೇಳ್ತಾರೆ. ಏನು ಅರ್ಥ ಆಗಿದೆ ಎಲ್ಲ ಅರ್ಥ ಆಗಿದೆ ಸಂಗೀತ ನಮಗೆ. ಸುಮ್ಮನೆ ಇರು ಸಂಗೀತ. ಅಯ್ಯೋ ದೇವ ಸೂಪರ್ ಅಂತ ಹೇಳಿ ಓಕೆ ಬಾಯ್ ಸಂಗೀತ ಸಿಸ್ ನಾನು ಬ್ಲೂತಿಗೆ ನಿಮ್ಮ ಲೈವ್ಗೆ ವಿದಾಯ ಹೇಳ್ತಾ ಇದ್ದೇನೆ. ಅಯ್ಯೋ ಸಂಗೀತ ಏನಾಯಿತು ನಿನಗೆ ತೆಗಿಬೇಕಾ ತೆಗಿದ್ರೆ ನಾನು ಕೊಡಿ ಅಂತ ಹೇಳಿದಾಗೆ ಕೊಟ್ಟಿದ್ದೇನೆ ತೆಗಿ ಅಂತ ಹೇಳಿದ್ರೆ ತೆಗ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮಾತ್ರ ಸಂಗೀತ ನೀವು ಇಲ್ಲಿ ಬಂದು ನನಗೆ ಲೈಕ್ ಕೊಟ್ರಿ ಸಪೋರ್ಟ್ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಶಾಂತ ಸಿಸ್ ಬರ್ತೀರಾ ಆಯ್ ಶಾಂತ ಸಿಸ್ ವೆಲ್ಕಮ್ ಜೆತ್ತದು ಬರ್ತೀನಿ ಶಾಂತ ಸಿಸ್ ಒನಸಾಂಡ ಲೈಕ್ ಕೊಟ್ಟಿದ್ದೇನೆ ಅಂತೆ ಥ್ಯಾಂಕ್ ಯು ಮನಶ್ರೀ. ಶ್ರುತಿ ತೆಂಪೋ ಒಡೆ ಪೋಂಡು ಅವು ಶ್ರುತಿ ಪೂರ ಇಜ್ಜಂಗಲ್ಡ ಶ್ರುತಿ ಒಡೆ ಪೋಪುಂಡು ಮಾರ್ರೆ ಅವನ್ ಶ್ರುತಿನ ಪತ್ತೆರೆ ಆಪುಜ್ಜಿ ಐಕೆಗಳು ಪನ್ಪಿನಿ ಎಂಗಳು ಡೇ ಲೈನ್ ಪನ್ಪಿನಿ ಇಂದು ಅವ ಶ್ರುತಿ ಪೂರ ಬಲ್ತುಂಡು
ಶ್ರುತಿ ಶ್ರುತಿ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಆಯ್ತಾ. ನಾವು ಪದ್ಯ ಆಡುವಾಗ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಆಯ್ತಾ. ನಮಗೆ ಸ್ವಲ್ಪ ರಾಗ ಕಮ್ಮಿ, ಸ್ವರ ಕಮ್ಮಿ, ಮತ್ತೆ ಶ್ರುತಿ ಲಯ ಎಲ್ಲ ಸ್ವಲ್ಪ ಕಡಿಮೆ ಉಂಟು. ಇಲ್ಲದಿದ್ರೆ ನಾವು ಎಲ್ಲಿ ಇರ್ತಿರ್ಲಿಲ್ವಾ, ಇಲ್ಲಿರ್ತಿದ್ವಾ. ಶಾರದಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮನಶ್ರೀ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶಾಂತಸಿ ಸೂಪರ್, ವಂಡರ್ಫುಲ್, ಎಕ್ಸಲೆಂಟ್, ಬ್ಯೂಟಿಫುಲ್ ಎಲ್ಲ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಮನಶ್ರೀ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಬರೋರೆಲ್ಲ ಚಮಚಗಳು. ಅಯ್ಯೋ ಸಂಗೀತ, ಹೋಗುವಾಗ ಎಂತ ಬೈಯುವುದು ಗೊತ್ತುಂಟ ಈ ಸಂಗೀತ. ಎಲ್ಲಿಂದ ಕಲ್ತದ್ದು ಸಂಗೀತ ನೀನು ಇದೆಲ್ಲ ಬೈಯುವುದು? ಅಂದ್ಯ ಸಿಸ್ ಪನೊಂದುಲ್ಲೇರು ಗುಡ್ಡು ಪನೊಂದುಲ್ಲೇರು ಸಪೋರ್ಟ್ ದಾದಿ ಶಾಂತ ಸಿಸ್ ದಾದಿ ಅಂದು ಸಂಗೀತ ಬಾಯ್. ಓಕೆ ಥ್ಯಾಂಕ್ ಯು ಸಂಗೀತ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಾಗೆ. ಮತ್ತೆ ನಾಳೆ 8 ಗಂಟೆಗೆ ಲೈವ್ಗೆ ಬರ್ತೇನೆ ಬೆಳಿಗ್ಗೆ. ನೀನು ಬರಬೇಕಾಯ್ತಾ ಸಂಗೀತ, ನನಗೆ ಸಪೋರ್ಟ್ ಬೇಕು ನಿಂದು. ಪಾತಿರುಗ ಅಡ್ಡ ಬೋರಿಯೇ ಈರ್ನ ಪಾತಿರುಗ ಅಡ್ಡ ಬೋರಿಯೇ ನಮಸ್ತೆ. ಎಂಚಿನ ಅಡ್ಡ ಅತ್ತಿಯೇ ಪದ್ಯ ಪಂಡ ಪನ್ಪಾರು ಇಂಕ ರಾಗ ಬರ್ಪುಜಿ ಅನ್ ಬಕ್ಕಲ ಹೆಂಗೆ ಗೊತ್ತಿದ್ದೀನ 2 ಲೈನ್ ಪನ್ಪಿನ ಆತೆ. ನಂಬರ್ 1 ಕಿರೀಟನ್ ನೀವಿ. ಓ ದೇವ ಅಂದಿ ಸಂಗೀತ ಕಿರೀಟ ತಿಕ್ಕುತ್ತುಂಡಿಯೇ. ನಿಲ್ಲ ಸಂಗೀತ, ಕಿರೀಟ ಉಂಟಲ್ಲ, ನಿಲ್ಲು ಈಗ ಹೋಗ್ಬೇಡ. ಕಿರೀಟ ಉಂಟಲ್ಲ, ನಾನು ಲೈವ್ ಎಂಡ್ ಆದ ನಂತರ ಹೋಗಾಯ್ತಾ. ಇಲ್ಲದೆ ನನಗೆ ಲೆಸ್ ಆಗ್ತದೆ. ನೀವು ಕಿರೀಟದವರೆಲ್ಲ ಹೋಗ್ಬಾರ್ದು, ಲೆಸ್ ಆಗ್ತದೆ ನಮಗೆ. ಹಾಗೆ ನಾನು ಬತ್ತ ಐಕ್ ಬಲಿಪುನು ಪರದೊಳ್ಳಿರ ಇರೇಗು ಪೋಡಿನ ಹಂಚ ಪಾತ್ರ ಕಿರೀಟ ಎಲ್ಲ ಪತ್ತ ಪೋಪುಣ ಅಂದ್ ಮಾರ್ರೆ. ಕಿರೀಟ ನಾನು ಏರಿಗೂ ಕೊರ್ಪಿನಿ ಒಂಜೆತೆ ಏರ್ಲದೆ ತೊಂದು ಜೀರವೆನ್ನು ಕಿರೀಟ ಕಿರೀಟ ಏರಿಯಲ್ಲ ತಿಕ್ಕುಜಿ ಬಾರಿ ಬಂಗೋಡು ತಿಕ್ಕುನ ಸಂಗೀತ ತಿಕ್ಕುದನ್ನು ದಾನೆ ಸಂಗೀತ ಆಕೆನೊಂದು ಪೋದು ಎನ್ನನೆ ಪುದರ್ದೀತೀನಿ ತೂಲೆಗೆ ಎನ್ನನೆ ಪುದರ್ ಪತ್ತ ಬೈದೀನಿ ಹೆಂಗೆ ಅವೇ ಬೇಜಾರು. ಓ ಹುಲಿ ಶಾಂತ ವರದಲ್ಲೇರು ಕಿರೀಟನ್ ಪತೊಂದೆ ಪೋಪೆರ ಅಂದಿ ಕಿರೀಟ ಪತ ಪೋಪೆರ್ ಈರ್ದೆ ತೋಲೆ ಅವಿನಾಶ್ ಈರ್ದೆ ತೋಲೆ ಕಿರೀಟ ಮೂಲು ರಾ ವರದಲ್ಲಿ ದುಡ್ಡು ಕೊಟ್ಟು ಕೋಳಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹುಲಿ ಬಂತು ಹುಲಿ ಅಂತ ಹೇಳ್ತಾ ಇದ್ದಾರೆ. ನಿನ್ಗೆ ಎದಕ್ಕೆ ಆಗ್ತದಾ ಸಂಗೀತ? ಶಾಂತ ದಿವಸ ನೋಡಿಗೆ ಹಾಯ್ ಕೋರಿದ ಕಟ್ಟ ಅಂತ ಹೇಳ್ತದೆ. ಹೆಂಗ್ ಬೊಡ್ಚಪ್ಪ ಪನದಿಲ್ಲ ಅವಿನಾಶ್ ಅದಕ್ಕೆ ಅವಿನಾಶ್ 4 ಜನಕ್ಕೆ ಲೈಕ್ ಕೊರ್ಲಿ 4 ಲೈಕ್ ಇತ್ತನ ಕೊರ್ಲಿ ಅಲ್ಪ. ಎನ್ನ ಮೋಕಿದ ತಂಗಿ ಶಾಂತ. ಹೌದು ಇದ್ದಾರೆ ಶಾಂತ ಅವರಿದ್ದಾರೆ. ತುಕ ಎರೆಗೆ ಪೂರ ಧೈರ್ಯ ಉಂಡು. ಅವು ಸಂಗೀತನ ಒಂಜಿ ಕಿರೀಟಿದೆ ತೊಂದೆ ತುಕ ಸರಿ ಫಾಸ್ಟ್ ಪೂರ ಮೆಸೇಜ್ ಪಾಡ್ಲೆ ಎರೆಗೆ ಬರ್ಪುಂಡು ತುಕ ದಾನೆ ಮೇ ಮೂರು ಬಗುಲು ಹುಳಿಗೆ ಜಗಳ ಮಾಡೋದು ಬಿಟ್ಟಿರು ಮತ್ತೇನು ಗೊತ್ತಿಲ್ಲ ಬರೋದಿಲ್ಲ ಏರಿಗೆ ಶಾಂತಿಸು. ಲೈಕ್ ಕೊರಿ ಓ ದೇವ ಲೈಕ್ ಇತ್ತೆ ಕೊರ್ನಿ ಅವಿನಾಶ್ ಎಂದೆಗಳು ಪದ್ಯ ಪನ್ಪೈನೆ ಲೈಕ್ ಇತ್ತೆ ಕೊರ್ನಿ. ಥ್ಯಾಂಕ್ ಯು ಅವಿನಾಶ್, ಥ್ಯಾಂಕ್ ಯು ಸೋ ಮಚ್. ಮಲ್ಲೇಜಿ ಲೈಕ್ ಏಪಲ ಕೊರ್ನಲ್ಲ ಮಲ್ಲೇಜಿ ಥ್ಯಾಂಕ್ ಯು. ನೀವು ಮತ್ತೆ ಸಪೋರ್ಟ್ ಬಂದೊಂದು ಅವೇ ಮಸ್ತ್ ಖುಷಿ ಅನ್. ಪ್ರಸನ್ನ ಬರ್ತೀರಾ? ಹಾಯ್ ಪ್ರಸನ್ನ, ವೆಲ್ಕಮ್. ಹುಳಿ ಜಗಳ ಮಾಡೋದು ಬಿಟ್ರೆ ಮತ್ತೇನು ಗೊತ್ತಿಲ್ಲ ನಗ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ನಮ್ಮ ಚಾನಲ್ ಅನ್ನು. ದಾನೆ ಮೆಂಕ್ ಲಡೈ ಬೋರ್ಡು ದಾನೆ ಮೆಂಕ್ ಲಡೈ ಬೋರ್ಡು ಈಗ ನನ್ನ ಹೈಡ್ ಮಾಡುತ್ತೆ ಅಂತ ಡಿಲೀಟ್ ಮಾಡಿದವರ. ಮತ್ತೊಂದು ಹುಲಿ ಬಂತು ಹಾಯ್ ಶಾಂತಸಿಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಹುಲಿ ಬಂತು ಹಾಯ್ ಶಾಂತಸಿಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಯಾರದು ಬ್ಲೂ ಹೋಗಿದೆ, ಎಲ್ಲಿ ಯಾರದು ಮಂದರಸಿಸ್ ಉಲ್ಲೆ ಬರೋದಲ್ಲಿ ಮಂದರಸಿಸ್ ಬೇಲೆ ಆಂಡೆಯೇ ಬೈದರಿಲ್ಲಡೆ. ಶಾಂತಸಿಸ್ ಸುಮ್ಮನೆ ಇಲ್ಲಾಂದ್ರೆ ಬಿಡಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ. ಹೋಗ್ತೀಯಾ? ಇಲ್ಲದಿದ್ರೆ ಸುಮ್ಮನೆ ಬಿಡಲ್ಲ ನಾನು. ಕಾಲ್ ಬತ್ತಂಡರಿಗೆ ಲೈವ್ ಚಾಟ್ ಕಟ್ಟಾಂಡ್ ಹಸ್ಬೆಂಡ್ ನೆರಡೆ ಉಂಡು ಮೆರೆಗೆಂಚ ಗೊತ್ತಾ ಹಸ್ಬೆಂಡ್ ನೆರಡಿಜ್ಜ ಹಸ್ಬೆಂಡ್ ಕಾಲ್ ಬರ್ತೀನಿ ಪಾತೆದ್ದು ಬರ್ತೀನಿ ಅಂತ. ಹಾಯ್ ಮಂದಾರ ಸಿಸ್ ಪನೊಂದುಲ್ಲೇರು ಕೇಂಡ ಹಸ್ಬೆಂಡ್ ಪಾತೇರ್ನ ಅಪುರ ಕೇಂದ್ರಲ್ಲಿ ಪ್ರಸದನೆ ಸಪೋರ್ಟಿಂಗ್ ನಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸದನ, ಥ್ಯಾಂಕ್ ಯು ಸೋ ಮಚ್. ಶಾಂತ ಸಿಸ್ಮಾ ಅಂತ ಕರಿತಾ ಇದ್ದಾರೆ. ಪೋಯಿರಾನ್ ಸಂಗೀತ ಪೋಯಿರ್ತು ರಡ್ಜರಂತು ಅದೇ ಬ್ಲೂ ಹೋಗಿಲ್ಲ ಪ್ರಸಾದ್, ನಾನೇ ತೆಗಿಯೋಕ್ಕೆ ಕೇಳಿದ್ದು. ಆರು ಅಲ್ಲ ಚಾಲ್ದಾರಿಯ ಸಂಗೀತ ನಾನು ಗೊತ್ತಂಡೆ ನಿಖುಲ್ ಬತ್ತಂಡ ನನ್ನ ಬ್ಲೂ ದೆಪ್ಪರ ಪನ್ಪ ಅಂದು ಎಣ್ಣೆ ತುಂಬಿ ಬ್ಲೂ ದೆಪ್ಪರ ಅಂತೀನಿ. ಗಮ್ಮತ್ತೆ ಪವಿ ಹಾಯ್ ಪನದೊಲ್ಲೇರು ಬೇಲೆ ಆಂಡ ಮಂದರ ಸಿಸ್ಗೆ ಅನ್ನೋದೊಲ್ಲೇರು. ಪ್ರಸಾದ್ ಹಾಯ್ ಪನದೊಲ್ಲೇರು ಮಂದರ ಸಿಸ್. ಪ್ರಸಾದ್ ಹಾಯ್ ಪನದೊಲ್ಲೇರು.
ದಾಯ ಆಯಗ್ ಬ್ಲೂ ಕೊರ್ನಿಸಿಸ್ ದಾಲ ಮಲ್ದಿದೆ ಮನೆ ಪಂದ ಪಾತೆರ ಒಂದು ಇತ್ತೆ ದಾಲ ಒಂದು ಮಲ್ದಿದೆ ನನ್ನ ಲೈವಲ್ಲಿ ಕಲರ್ ಇದೆ ಸಂಗೀತಗೆ ಅನ್ನಂದು ಎಂಕ್ಲೆಗ್ ಗೊತ್ತಾಪುಂಡು ವಿದೈ ಪೂರ ಬಲ್ಲಿ ಸಾಸ್ತಾನೋಡ್ದು ವಿದೈ ಪೋರೆ ಬಲ್ಲಿ ಹಾ ಹಾ ಅಂಚ ಅಂಚ ರಶ್ಮಿ ದೀಪಕ್ ಅವ್ರು ಬಂದರು. ಹಾಯ್ ರಶ್ಮಿ ಸಿಸ್, ನಮಸ್ತೆ, ವೆಲ್ಕಮ್. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಿಸ್, ವೆಲ್ಕಮ್. ಅಯ್ಯೋ ಹಾಗೇನಿಲ್ಲ, ಅವ್ರು ಬಂದರೆ ನನ್ನ ಬ್ಲೂ ತೆಗಿ ಹೇಳ್ತಾರೆ ಅಂತ. ಹಾ 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 ಹೇಮಂತ್ ಬೈ ಜಿತೆ ಸಂಗೀತದ ಆದ ಗೊತ್ತುಂಡೆ, ಸಂಗೀತದ ಬುಡ್ದು ಪೋಪುಜಿ ಒಂಜಿ ನಂಬರ್ ಕಿರೀಟ ಉಂಡು ಸಂಗೀತದ ಐಕಿತ್ತ ಪೋಪುಜಿ ಕಿರೀಟ ಹೇಮಂತ್ ಬೈಜ್ಜಿ ಹೇಮಂತ್ ಕೋಪ ತೆಂಡ ಹೇಮಂತ್ ಬೈದಿನ ಇಜ್ಜಿ ಹೇಮಂತ್ ಕೋಪ ಮಾಡ ಭಯಂಕರ ಕೋಪ ಬೈದಿನ ಹೇಮಂತ್ ಬತ್ತನ ಕೂಡ ಅವು ಒಂದು ಬರ್ಪುಂಡು ಫೇಕ್ ಐಡಿ ಬರ್ಪುಂಡು ಸಂಸ್ಥಾನನಾ ಏನ್ ಕಾಳು ಸಂಸ್ಥಾನ ಅಂದು ಯಾನು ಈರು ಶಾಸ್ತಾನಲ್ಲರ ನೆನ್ನೆ ಕಲರ್ ನೀವೇ ತಕೊಂಡು ಹೋಗಿ ಪವಿ ಅಂತ ಹೇಳ್ತಾ ಇದ್ದಾರೆ ಹೇಮಂತ್ ವೈಜ್ ಸಂಸ್ಥಾನ. ಓಕೆ 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 ಮಂದರ ಸಿಸ್, ನಿಮ್ಮ ಲೈವ್ಗೆ ಬರ್ತೇನೆ ಈಗ, ಇಲ್ಲಿಂದ ವಿದಾಯ ಹೇಳ್ತೇನೆ. ಓಕೆ ಓಕೆ ಬಾಯ್ ಸಂಗೀತ, ಥ್ಯಾಂಕ್ ಯು ಸೋ ಮಚ್. ಆಯ್ತಾ ಪ್ರಸಾದ್ ಅವ್ರು ಸ್ವಲ್ಪ ಕಿರೀಟ ನೀವೇ ಇಟ್ಕೊಳ್ಳಿ. ಓಕೆ ಕೊಟ್ಟು ಕಿರೀಟ ಯಾರಿಗಾದ್ರೂ ಈಗ ಯಾರ ತಲೆಗಾದ್ರೂ ಬರ್ತದೆ ಅದು ಕಿರೀಟ. ಶಾಂತ ಯಾಕೆ ಹೋಗೋದು ನಿಲ್ಲು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೋಗೋದಂತೆ, ನಿಲ್ಬೇಕಂತೆ, ತುಂಬ ಲೈವ್ ಇದೆ ಸಪೋರ್ಟ್ ಮಾಡೋಕೆ ಅಂತ ಹೇಳ್ತಾ ಇದ್ದಾರೆ. ಹೋದರೆ ಅಟ್ಟಿಸಿ ಹೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಟ್ಟಿಸಿ ಹೊಡಿತಾರೆ ಅಂತೆ. ಅವ್ರದ್ದು ನಿಂದು ರೂಪ ನೋಡಲಿಲ್ಲ ಸಂಗೀತ, ಶಾಂತ ಸಿಸ್ ಇನ್ನೊಂದು ರೂಪ ನೀನು ನೋಡಲಿಲ್ಲ, ನೋಡಿ ಬರ್ತೇನೆ. ಮಲ್ಲಿಕಾ ಸಿಸ್ ಬರ್ತೀರಾ? ಹಾಯ್ ಸಿಸ್ಟರ್ ಮಾಡೋದಿಲ್ಲ. ಹಾಯ್ ಮಲ್ಲಿಕಾ ಸಿಸ್, ವೆಲ್ಕಮ್. ಎಂಚೊಲ್ಲರಿಯೇ ಲೈಕ್ ಅಂತ ಹೇಳಿ ಥ್ಯಾಂಕ್ ಯು. ಪ್ರಸಾದ್ ಅವರು ಶಾಂತ ಸಿಸ್ಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ಗೆ ಜೈಗೆ. ಈಗ ಒಂದು ಪ್ರಸಾದನ್ನ ಮಲ್ಲಿಕಾ ಸಿಸ್ ಶಾಂತ ಸಿಸ್ಗೆ ಜೈ. ಈಗ ಒಂದು ಸಾಂಗ್ ಎಕ್ಕಸಕ ಸಾಂಗ್ ಮಸ್ತ್ ಪನ್ಪೆ. ಎಕ್ಕಸಕ ಎಕ್ಕಸಕ್ಕಲ ಅಕ್ಕ ಪಂಡದು ಲೆಪ್ಪುನ ಕುಲು ಬತ್ತೆರಿತ್ತಲ, ಅಕ್ಕ ಪಂಡದು ಲೆಪ್ಪುನ ಕುಲು ಬತ್ತೆರಿತ್ತಲ, ಎಕ್ಕಸಕ ಎಕ್ಕಸಕ್ಕಲ. ಓ ರಾಮ ಓ ಧೂಮ ರಾಮ ಧೂಮ ಸೋಮ ಅವನು ಏರು ಮುಲ್ಲರಿಯ ಮಲ್ಲ ಮಲ್ಲ ಬೊಂಡ ಕೆತ್ತದ ಕೊರ್ಲೆಯ ಮಂಡೆ ನಿಲಿಕೆ ನೀರು ಕುಟುದು ಬೆಂದರ ಕೈಪೊಡು ಕೋಟಿ ಚೆನ್ನಯ್ಯ ಎಣ್ಣೆ ಪಾಡ್ದು ಪೊರ್ಲು ಮೀಯೊಡು ಎಕ್ಕಸಕ ಎಕ್ಕಸಕ್ಕಲ ಅಕ್ಕ ಪಂಡದು ಲೆಪ್ಪುನ ಕುಲು ಬತ್ತೆರಿತ್ತಲ. ಓ ಗಂಗೆ ಓ ಗೌರಿ ಓ ಗಂಗೆ ಗೌರಿ ಕಾಳಿ ಮುಳ್ಳಿ ಇಂಚಿ ಬಲೆದೆ ಚೊಂಬು ಮುಟ್ಟ ಮಂದ ಪೇರು ಕೊರಡು ಶಾರದೆ ಓಲ ಎತ್ತಿ ನೆಲ್ಲಿಕಾಯಿ ಉಪ್ಪು ಸೇರುಡು ಬದುಕು ಪನ್ಪಿ ಉಯ್ಯಾಲಿಗ ನಮ ಕುಲ್ಲೆಕ ಎಕ್ಕಸಕ ಎಕ್ಕಸಕ್ಕಲ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ ಅವರು. ಥ್ಯಾಂಕ್ ಯು ಪಾರಿವಾಳ. ಕಾಫಿ ಆಯ್ತಾ? ಇನ್ಮೇಲೆ ನಿಮ್ಮ ಲೈವ್ಗೆ ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ನಾಲ್ ಕೊರ್ಲಿ ಅಂಚೆನೆ ಬರೋದಿಲ್ಲ. ಸೂಪರ್ ಅಂತ ಹೇಳ್ತಾರೆ. ಅಭಿಸುವರ್ಣ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಒಡೆ ಪೋಯಿ ನಂದಿ ಸಂಗೀತಕ್ಕೆ ಒಂಜಿ ನಮಸ್ಕಾರ ಮಲ್ಪಲಿ ಪ್ಲೀಸ್. ಎರೆಗ್ ನಮಸ್ಕಾರ ದಾದಾಣು ದಾದಿ ಸೂಪರ್ ಲೈವ್ ಒಂದೊಂದು ಪ್ರಸ್ತುತನೇ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಏನು ಕೇಂಡಿನ ಪೂರ ಸಾಂಗ್ ಪಂಡಿನ ಕೇಂಡಿನ ಪೂರ ಸಾಂಗ್ ಪಂಡಿನೈಕ್ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಕೊಡ್ತು ಸಪೋರ್ಟ್ ಮಾಡ್ತಾರತ್ತೆ ಅವೇ ಮಸ್ತ್ ಮಲ್ಲ ವಿಷಯ. ಇರಿಗ್ಲ ನಮಸ್ಕಾರ ಅವೇ. ಥ್ಯಾಂಕ್ ಯು. ಪ್ರಸ್ತುತನ್ನೇ ಹೋ ಶಾಂತ ಸಿಸ್ ಪನೊಂದುಲ್ಲೇರು, ಓ ಪ್ರೀತಿ ಅವರೇ ಪನೊಂದುಲ್ಲೇರು, ಎಲ್ಲರಿಗೂ ಕೂಡ ಆಟು ಕೊಡ್ತಾ ಇದ್ದಾರೆ. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು. ಶಾಂತ ಸಿಸ್ ತೆಲ್ತೊಂದುಲ್ಲೇರು. ಹೋ ಸಂಗೀತ ಅಕ್ಕ ಪನೊಂದುಲ್ಲೇರು. ಹಾ ಆಯ್ತಾ ಎಕ್ಕಸಕದ. ಓ ಶಾಂತಕ್ಕ, ಓ ಸಂಗೀತ ಅಕ್ಕ, ಓ ಪ್ರೀತಿ ಅಕ್ಕ. ಹೇಮಂತ್ ಬರ್ತೀನಿ ಅಲಿ ಚಾಂಡ್ ಹಾಕಿರೋದು. ಹೇಮಂತ್ ಚಾಂಡಿ
ಹೇಮಂತ್ ಚಾಪರಿ ಅರೆ ಎನ್ನ ಆತುಜಿ ನನ್ನ ಪರೋಡು ಲೈಕ್ ಕೊರ್ಲಿ ತುಕ ಸಕ್ಕ ನಮಸ್ಕಾರ ಬ್ಲೂ ಎಲ್ದವರಿಗೆ ಅಂತ ದಾದಿ ಪ್ರಸದಾನ తెలుతుందిలేరు ಹೇಮಂತ್ ಇಜ್ಜಿ ಪನದುಲ್ಲೇರು ಲೈಕ್ ಕೊರ್ಪಿ నాకు ಪೂರ ಲೈಕ್ ಕೊರ್ಲೆ ಯಾನು ಪೋಪುನು ಬರ್ಪುನು ಕೂಡ ಪೋಪುನು ದಾಯ ಹೇಮಂತ್ ಬರ್ಪುನು ದಾಯ ಪೋಪುನು ದಾಯ ಒಂತೆ ಬರ್ತು ಉಂತೊಚ್ಚ ಇದನ್ನ ಲೆಸ್ ಅಪ್ಪುನ ಹಿಂಗಲ್ಲ ಅವಳು ಲೈಕ್ ಕೊರ್ನೆ ಇರಿಗೆನ್ನ ಲೈವ್ ತಿಕ್ಕಂಡ ಹೇಮಂತ್ ಲೈವ್ ತಿಕ್ಕಣೆನ್ನ ನಾನು ಸುರು ಪಾತಿರ್ಲೆ ನನ್ನ ಸುರು ಪಾತಿರ್ಲೆ ಶಾಂತ ಸಿಸ್ ಪನಂದಲ್ಲಿ ಬರ್ಪುಜಿ ಪಂಡಿನಿ ಹೇಮಂತ್ ಅಂದ್ ಹೇಮಂತ್ ಬರ್ಪುಜಿ ಪನ್ನಿ ಹೇಮಂತ್ ಬತ್ತಿನ ಬಗ್ಗೆ ಯಾನ್ ಕೋಪೆಜ್ಜತಿ ಯಾನ್ ಏಡೆಲ್ಲ ಕೋಪೆಜ್ಜಿ ನಾನು ಪೂರೆಡೆಲ್ಲ ರಾಜಿ ನನ್ನ ಸುರು ಪಾತಿರ್ಲೆ ಶಾಂತ ಸಿಸ್ ದಾದಿ ಪ್ರಸಾದನ್ನ ದಾದಾಂಡ್ ಪ್ರಸಾದ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ನನಗೆ 10 ನಿಮಿಷ ಒಳ್ಳೆ ಬಕ್ಕ ಪೋಪಿನಿ ಬಕ್ಕ ಎಂಡ್ ಲೈವ್ ಸ್ವಾತಿ ಅವ್ರು ಬಂದರು ಹಾಯ್ ಸ್ವಾತಿ ವೆಲ್ಕಮ್ ಒಂದು ಲೈಕ್ ಕೊಡಿಯ ಸ್ವಾತಿ ಲೈಕ್ ಡನ್ ಥ್ಯಾಂಕ್ ಯು ಸ್ವಾತಿ ಥ್ಯಾಂಕ್ ಯು ಸೋ ಮಚ್ ಬೊಕ್ಕ ದಾದ ಈರಿ ಏರ್ನ ಪುದ ದಾದ ಬರ್ಪುನು ಅವು ಪುರ ಹೋಗೋ ಯಾಕಡೆ ದಾತನೆ ಮಂತ ಅದೆಲ್ಲ ಬೇಡ ಈಗ ಎಂಚ ಉಳ್ಳಾರು ಅಕ್ಕ ಪನಂದ್ರೆ ನಾನು ಹುಷಾರುಲೇ ಸ್ವಾತಿ ಈರೆಂಚ ಉಳ್ಳಾರು ಸ್ವಾತಿ ಹಾಯ್ ಪನಂದುಲ್ಲೇರು ಸ್ವಾತಿ ಕಾಫಿ ಪರಿಯಾರ ಚಾಂಡ ಸ್ವಾತಿ ಹಾಯ್ ಚಾಂಡ ಕಿರಂದ್ರಿ ಸ್ವಾತಿ ಚಾಪರ್ ಪುಜಿರು ಎಂಕಿತ್ತೇನೆ ಪೈನ್ ಸ್ವಾತಿ ಚಾಪರ್ ಪುಜಿರತೆ ಹಾಯ್ ಪ್ರಸಾದ್ ಪನಂದುಲ್ಲೇರು ಹಾಯ್ ಹೇಮಂತ್ ಪನಂದುಲ್ಲೇರು ಯಾನು ಬರ್ಪುಜಿ ಯಾನ ಪರ್ಪುಜಿ ಯಾನು ಪರ್ಪುಜಿ ಅಂದ್ ಗೊತ್ತಾಂಡು ಹೆಂಗ್ ಗೊತ್ತಾಂಡು ಈ ಪರ್ಪುಜರ್ ಸ್ವಾತಿ ಎರಡೆ ಪಾತೆರ್ನ ಬೊಡ್ಚಿ ಓಕೆನಾ ಪನಂದುಲ್ಲೇರು ಸ್ವಾತಿ ಅಲ್ಪ ವರ್ಕ್ ಮನ್ಪುನು ಅವಕೇನ್ರಿಜ್ಜಿ ಏರು ಅಲ್ಪ ವರ್ಕ್ ಮನ್ಪುನು ಅವಕೇನ್ರಿಜ್ಜಿ ಅವು ಪಂಡ್ರಿಜ್ಜಿ ಹಾಯ್ ಸ್ವಾತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ದಾಯ ಹೇಮಂತಕ್ಕೆ ಏನೊಂದುಲ್ಲೇರು ಬಲ್ವಾ ಒಲ್ಪ ವರ್ಕ್ ಮನ್ಪುನು ದಾಯ ಪ್ರಸಾದ್ ಪಾತೆರ್ನ ಬೊಡ್ಚಿ ದಾಯಿಗ್ ಒಲ್ಪ ವರ್ಕ್ ಮನ್ಪುನು ಪನಂದುಲ್ಲೇರು ಸ್ವಾತಿ KMC ವರ್ಕ್ ಮಲ್ಪುನು ಪನಂದುಲ್ಲೇರು ಪ್ರಸಾದ್ ಬ್ರೋ KMC ಬತ್ತಿನ ಒಂದು ಇಂಜೆಕ್ಷನ್ ಕೊಡ್ದು ಬಿಡು ಮೊದಲ ಮಳೆಯಂತೆ ಮೇನ್ ಫಿಲ್ಮ್ದ ಸಾಂಗ್ ಪಲ್ಲೆ ಅವು ಗೊತ್ತುಜ್ಜಿ ಮೊದಲ ಮಳೆಯಂತೆ ಭೂಮಿಗೆ ನೀ ಬಂದೆ ಮೆಲ್ಲಗೆ ತಾಕಿದ ಕೈಗೆ ಆಕಾಶ ಬೇತಾಗಿದೆ ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ ಹೌದಾದು ಗೊತ್ತನೆ ಮೊದಲ ಮಳೆ ಅಂತ ಆಯ್ತಾ ಲಿರಿಕ್ಸ್ ನಡು ತಪ್ಪಾಂಡು ಅಂಚಾಯ್ತ ಲಿರಿಕ್ಸ್ ನೆನೆಪಿಜ್ಜಿಯೇ ಗಂಗಾದವರು ಬಂದ್ರು ಹಾಯ್ ಗಂಗಾದವರು ವೆಲ್ಕಮ್ ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿಯ ಗಂಗಾದವರೇ ಬೇರೆ ಕಡೆ ಸೂಪರ್ ಲೈವ್ ಆಗ್ತಾ ಇದೆ ಅಲ್ಲಿದ್ದೀನಿ ಓಕೆ ಸಂಗೀತ ಮಾತ್ರ ನಿಮ್ಮ ಕಿರೀಟ ಮಾತ್ರ ನಿಮ್ಮನ್ನು ಬಿಟ್ಟು ಹೋಗ್ಲಿಲ್ಲ ಮಾರ್ರೆ ಸಂಗೀತ ಗ್ರೇಟ್ ನೀವು ರಕ್ಷ ಅಕ್ಕ ಉಲ್ಲೇರು ಮನನುಲ್ಲೇರು ಅನ್ನಂದು ರಕ್ಷಕ ಲೈವ್ ಉಲ್ಲೇರು ಆರ್ನಲ್ಲ ವೈರಲ್ ಇವತ್ತೆ ರಾಕ್ಷಸಿಸ್ ಲೈವ್ ಸೂಪರ್ ಅಂತ ಹೇಳ್ತಾ ಇದ್ರು ಹೌದೌದು ಖಂಡಿತ ರಾಕ್ಷಸಿಸ್ ಲೈವ್ ತುಂಬ ಸೂಪರ್ ಚಂದ ಮಾಡಿ ಹಾಡಾಡ್ತಾರೆ ಅವರು ನನಗಿಂತ ಚಂದ ಅಂದರೆ ಸ್ವೀಟ್ ವಾಯ್ಸ್ ಅವರದು ರಾಕ್ಷಸಿಸ್ ಇದು ಅವಿನಾಶ್ ರಾಕ್ಷಸಿಸ್ನ ಲೈವ್ ಒಂದು ಉಂಡಿಯೇ ಆರಿನಿ ಬೈಜೆ ರಿಜಿನೀರೆಗ ಆರ್ನ ಪದ್ಯ ಶೋಕ್ ಮನ್ಪಿರಾರ್ ಪದ್ಯ ಗಂಗಾದವರೇ ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಈನ ಒಂಜಿ ಸಾಂಗ್ ಡಾಯಿಜಿ ಬರೋದಲ್ಲಿ ನೋಡಿಲ್ಲ ಹೇಳಲಿಕ್ಕೆ ಬಂದಿದ್ದು ನೋಡಿಲ್ಲ ಹೇಳಕ್ಕೆ ಬಂದದ್ದ ಓಕೆ ನೀನು ಕಿರೀಟ ಉಂಟಾ ಇಲ್ವಾ ಅಂತ ನೋಡ್ಲಿಕ್ಕೆ ಬಂದದಲ್ಲ ಪುನಃ ನನಗೆ ಗೊತ್ತಾಯ್ತು ಪ್ರಸಾದ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಶಾಂತ ಸಿಸ್ಸು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅರೆಗೂ ಹುಷಾರಿಜ್ಜಿ ಅಂದರೆ ಅತ್ತು ಲೈವ್ ಉಂಡು ಮೇಲೆ ಪ್ರೀತಿಸಿಸ್ ಬಂದಿರಿ ಶಾಂತ ಸಿಸ್ ಲೈವ್ ಉಂಡು ನಾನು ಕೂಡ ಒಳ್ಳೆ ಹಾಡ್ತೇನೆ ಸಂಗೀತಕ್ಕೆ ಹೌದೌದು ನಾನು ಕೇಳಿದ್ದೇನೆ ನಿಮ್ಮ ಹಾಡು ಚಂದ ಹಾಡ್ತೀರ ನೀವು ಪ್ರಸನ್ನ
ರಕ್ಷಾ ಅರ್ನಾಡ್ ಯೂಟ್ಯೂಬ್ ಚಾನಲ್ ಪುದರ್ದಾದೆ ರಕ್ಷ ಚಾನಲ್ ರಕ್ಷ ಕಿಚ್ಚನ ನಿಂಚಿನುಂಡು ರಕ್ಷ ಚಾನಲ್. ಗೀತಾ ಸಿಸ್ ಬಂದರು. ಹಾಯ್ ಗೀತಾ ಸಿಸ್, ವೆಲ್ಕಮ್. ಗೀತಾ ಸಿಸ್ ಕಾಫಿ ಆಯ್ತಾ? ಆಂಡ್ ಪೋದು ಬತ್ತೆ ಪನೊಂದುಲ್ಲೆರ್ ಆಂಡ ಏತು ಗಂಟೆ ಸ್ಟಾರ್ಟ್ ಆತಂದು. ಹೇಗಿದ್ದೀರಾ ಸಿಸ್ ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೇನೆ ಗೀತಾ ಸಿಸ್, ನೀವು ಹೇಗಿದ್ದೀರಾ? ಈಗಲ ನೈಟ್ ಲೈವ್ ಮಾತ್ರವ ನಿಮ್ಮದು? ಕಾಫಿ ಆಯ್ತಾ ಸಿಸ್? ಕಾಫಿ ಆಗಿಲ್ಲ ಸಿಸ್, ಮಾಡಿಟ್ಟಿದ್ದೇನೆ ಮಕ್ಕಳಿಗೆ. ಆದರೆ ನಾನು ಇನ್ನು ಕುಡಿಬೇಕಷ್ಟೇ. ಕಿರೀಟ ಬಿಟ್ಟು ಹೋಗಿಲ್ಲ ಅಂದರೆ ಇವತ್ತಿನ ಟಾಪ್ ಮೆಸೇಜ್ ನಾನು 10 ನಿಮಿಷಕ್ಕೊಮ್ಮೆ ನಾನು ಮೆಸೇಜ್ ಮಾಡೋದಲ್ಲ ಶಾಂತ ಸಿಸ್ ಥರ ಅಂತ ಹೇಳಿ. ಶಾಂತ ಸಿಸ್ ಒಳ್ಳೆ ಸಪೋರ್ಟರ್ಯಾ ಸಂಗೀತ. ಶಾಂತ ಸಿಸ್ ಇದ್ದಾರೆ, ತುಂಬ ಒಳ್ಳೆ ಸಪೋರ್ಟರ್ ಅವರು ಕೂಡ. ಗೀತಾ ಲೈಫ್ ಸ್ಟೈಲ್ ಶಾಂತಿ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮೋನೋರಾಣಿ ಗೀತಾ ಇದ್ದಾರೆ. ಹೌದೌದು, ಮೋನೋರಾಣಿ ನಮ್ದು ಗೀತಾ ರಾಣಿ ಅವರು. ಇಲ್ಲ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಮೋನೋರಾಣಿ ಗೀತಾ ಅವರಿಗೆ ಜೈ ಅಂತೆ, ಲೈಕ್ ಡನ್ ಅಂತೇಳಿ. ಥ್ಯಾಂಕ್ ಯು. ಮೋನೋರಾಣಿ ಗೀತಾ ಅವರಿಗೆ ಜೈ ಜೈ ಜೈ. ಹೋಗಿ ನೀವು ಅಂತ ಹೇಳ್ತಾ ಇದ್ದಾರೆ. ಕಾಫಿ ಆಯ್ತಾ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಆತಜಿ ಸಿಸ್ ಅವೊಂದುಂಡು ಅಂತ ಹೇಳ್ತಾ ಇದ್ದಾರೆ. ಮೋನೋರಾಣಿಗೆ ರಕ್ಷಾ, ಅಯ್ಯೋ ಇದೆಂತದ? ಆಯಿತು ಗೀತಾ ಸಿಸ್ ಅಂತ ಹೇಳ್ತಾರೆ. ಪ್ರಕಾಶ್ ಅವ್ರು ಬಂದರು. ಪ್ರಕಾಶ್ ಅವರೇ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಪ್ರಕಾಶ್ ಅವರ ನಿದ್ದೆ ಬರೋದಿಲ್ಲ ಮಾಡಿ, ಅದು ಡಾಕ್ಟರ್ ನಂದು ಕನ್ಸಲ್ಟ್ ಮಾಡಬೇಕು. ಪ್ರಕಾಶ್ ಅವರೇ ಡಾಕ್ಟ್ರಲ್ಲಿಗೆ ಹೋಗ್ಬೇಕು, ನಾವು ಡಾಕ್ಟ್ರ್ ಅಲ್ಲ ಮಾರ್ರೆ. ನಿಮ್ಮದು ಆಯ್ತಾ ಗೀತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ್ ಅವರೇ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಲೈಕ್ ಕೊಡದವ್ರು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಪ್ರಕಾಶ್ ಅವರೇ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ. ಪ್ರಸಾದ್ ಅವರೇ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ತೆಲ್ತೊಂದುಲ್ಲೆ ರಂದಿ ಅವು ಡಾಕ್ಟರ್ ನಡೆ ಪೋಡತ್ತೆ, ಅವು ನಮ್ಮ ಕೇಸ್ ಆಗ್ತಾವು, ಅವು ಡಾಕ್ಟರ್ನ ಕೇಸು, ಅವು ತತ್ತುಟ್ಟು ಬೈದಿನ ಅಂದ್ ಡೌಟ್ ಎಂಟು ಇಲ್ಲ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ವಾಡಿ ನಾ ತಿಕ್ಕಟ್ಟೆ ಬಸಮ್ಮ ಬಂದು ಮಾತಿಕ್ಕಟ್ಟೆ ಆತು ಲಾಸ್ಟಿಗೆ ಒಂದು ಡ್ಯಾನ್ಸ್ ಮಲ್ಪದ ಅವು ಬರ್ಪುಜಿ ಅವು ಆತೆ ಬರ್ತೀನಿ ಸಾಂಗ್, ಅವು ಬಂಗೊಂಡು ಸಾಂಗು. ಶಾಂತ ಸಿಸ್ ಆಯ್ಗ 4 ಕೊರ್ದೇನಿ ಅಂದಿ ಅವು ತಪ್ಪದು ಬೈದೀನಿ, ಅವು ಮುಲ್ತಕ್ಕೆ ಸತ್ತವು, ಅವು ಡಾಕ್ಟರ್ ನಡೆ ಪೋಡವು. ಡಾಕ್ಟರ್ ನಡೆ ಅತ್ತ ಅರಿಗೂ ಎಂದಾಣ ಅಂದು ಒಂದು ಕನ್ಫ್ಯೂಸ್ ಆಣ ಅಂದು ಡಾಕ್ಟರ್ ಅಂದು ಎಂದದು ಬೈದೇರ ಮಾರ್ರೆ, ಎನ್ನ ಸ್ಟೆಥೋಸ್ಕೋಪ್ ರೆಜ್ಜಿ ಮಾರ್ರೆ. ಚೆನ್ನಾಗಿದೆ ಜೀವನ ಅಂತ ಹೇಳ್ತಾರೆ. ಶಾಂತ ಸಿಸ್ ಸೂಪರ್ ಅಂತ ಹೇಳ್ತಾರೆ. ಪ್ರಸಾದ್ ಬ್ರೋ ಅಂತ ಕರಿತಾ ಇದ್ದಾರೆ. ಸೂಪರ್ ಅಂತ ಹೇಳಿದ್ರೆ ಹುಡುಗಿ ಹಿಂದೆ ಬಿದ್ದು ಚೆನ್ನಾಗಿದೆ ಜೀವನ. ಇವರಿಲ್ಲಿಗೆ ಬಂದದ್ದು ಮಾರ್ರೆ. ಪ್ರಕಾಶ್ ಅವರೇ ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಗೀತಾ ಸಿಸ್ ಕಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಜೀವನ ಎಲ್ಲ ನಶ್ವರ ಅಂತ ಹೇಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲ ಕುಣಿಯುವ ನರ್ತನ ಶಾಲೆ, ಉಯ್ಯಾಲೆ ಓ ಜಂಪಾಲೆ. ಯಶವಂತ್ ಪೂಜಾರಿ ಅವ್ರು ಬಂದು. ಹಾಯ್ ಯಶವಂತ್ ಅವರೇ ವೆಲ್ಕಮ್. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಸಾಂಗ್ ಹಾಡಿ ಸಿಸ್, ಯಾವುದು ಬೇಕು ಗೀತಾ ಸಿಸ್ ನಿಮಗೆ ಹೇಳಿ. ನೀವು ಸಾಂಗ್ ಹೇಳುವುದು ಹೆಚ್ಚ, ನಾವು ಆಡುವುದು ಹೆಚ್ಚ. ಬಂದರೆ ಖಂಡಿತ ಆಡ್ತೇವೆ, ನೀವು ಹೇಳಬೇಕು ಅಟ್ರಾಸಿ ಸಾಂಗ್ ಯಾವುದಂತ. ಸಾಂಗ್ ಯಾವುದು ಬೇಕು ಅಂತ ಹೇಳಬೇಕು ನೀವು, ನನಗೆ ಗೊತ್ತಿದ್ದರೆ ಖಂಡಿತ ಆಡ್ತೇನೆ. ನಂದು ಪೂರ ಓಲ್ಡ್ ಸಾಂಗ್ ಆಡ್ತೇನೆ ನಾನು. ಹೌದಾ ಅಂತ ಹೇಳ್ತಾ ಇದ್ದಾರೆ. ಕನಸನು ನೀನೆ ಮನಸನು ನೀನೆ ನನ್ನಾಣೆ. ಪ್ರೀತಿ ಪ್ರೇಮ ಎಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ. ಅದು ಯಾರು ಹೇಳಿದ್ದು ಹೇಳಿ ಆ ಡೈಲಾಗ್? ನೈಸ್ ಲೈವ್ ಅಂತ ಹೇಳ್ತಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಆಭರಣದ ಅಂಗಡಿಗೆ ಹೋಗೋಣ ಬಾನವಿಲೆ, ಸಿಂಗಾರ ಮಾಡಲು ನಿನ್ನಂತೆ ನನ್ನನು. ಓ ಜಿಂಕೆ ನಿನ್ನ ಮೈಯ ಮೇಲೆ ಯಾರೇ ಬರೆದೋರು ಚುಕ್ಕಿ ಇಟ್ಟ ರಂಗೋಲೆ, ಬಾನಿಗೆ ತಂಪ
ಹೇಳಿದ್ರೆ ಮೈಕ್ ಕೊಡ್ತಾ ಇದೆ. ನಾಗರಾಜ್ ಅವರು ಬಂದು, ಹಾಯ್ ನಾಗರಾಜ್ ಅವರು, ವೆಲ್ಕಮ್. ನಾಗರಾಜ್ ಅವರೇ ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿಯಾ. ಶಾಂತ ಸಿಸ್ ಥ್ಯಾಂಕ್ ಯು. ಮತ್ತೆ ನಮ್ಮ ಗೀತಾ ಸಿಸ್ ಥ್ಯಾಂಕ್ ಯು. ಹಾಯ್ ನಮಸ್ತೆ ಅಂತೇಳಿ ಮಧು ಅವರೇ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಲೈಕ್ ಎಲ್ಲ ಅಲ್ಲಿಗೆ ಸ್ಟಾಪ್ ಆಗಿದೆ ಮಾರ್ರೆ, ಯಾಕೆ ಲೈಕ್ ಕೊಡುದಿಲ್ಲ ಯಾರು ಕೂಡ? ಹೇಗೆ ನಾವು ಒಂದೇ ವಾರಗೆ ಹುಕ್ಕಿತೆ ಹೋಗಿದೆ. ಗೆಳತಿ ನಾವಿಬ್ಬರು ಒಂದೇ ವಾರಗೆ ಹೊಕ್ಕಿದ್ದು ಎಂತದ? ಪ್ರಕಾಶ್ ಅವರೇ ಸಪೋರ್ಟಿಂಗ್ ಮೆಸೇಜಾ? ಗೀತಾ ಸಿಸ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಥ್ಯಾಂಕ್ ಯು ಗೀತಾ ಸಿಸ್. ಪ್ರಶಾಂತ್ ರೋಷನ್ ಅವರು ಬಂದ್ರು, ಹಾಯ್ ಪ್ರಶಾಂತ್ ಅವರು, ವೆಲ್ಕಮ್. ಪ್ರಶಾಂತ್ ಅವರೇ ಲೈಕ್ ಕೊಡದಿದ್ರೆ ಲೈಕ್ ಕೊಡಿ ಆಯ್ತಾ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈಕ್ ಕೊಡ್ಲಿ ಆಯ್ತಾ. ನಾನು 2 ಲೈಕ್ ಕೊಟ್ಟೆ, ಥ್ಯಾಂಕ್ ಯು ಪ್ರಶಾಂತ್ ಅವರೇ, ಥ್ಯಾಂಕ್ ಯು. ಫಸ್ಟಿಗೆ ನೀವೇ ಅಲ್ಲ ಬಂದದ್ದು ಲೈಕ್, ಲೈಕ್ ಕೊಟ್ಟದ್ದು ಪ್ರಶಾಂತ್ ಅವರೇ. ಆಯಿತು ಮಾರ್ರೆ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಟ್ರಾ? ಓಕೆ. ಗೀತಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ಕೊಡುವ ಅಂತೆ, ಕೊಡಿ ಲೈಕ್ ಕೊಡಿ. ಥ್ಯಾಂಕ್ ಯು ಲೈಕ್ ಕೊಟ್ಟ ಎಲ್ಲರಿಗೂ ಕೂಡ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭಕರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀಗಲ್ಲೆಂದರೆ, ಸಂಗೀತವೇ ನಿನ್ನದ ಗಾನ ನಿಮ್ಮದ ಮಾ. ಉಂಡೆ ಬರ್ಪಿನ 17ಕ್ಕೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮನೋರಂಜನೆ ಕ್ರೀಡಾಕೂಟ ಹಾಗೂ ಮುದ್ದು ಕೃಷ್ಣ ಸ್ಪರ್ಧೆ ಸ್ಟಾರ್ ಗುಂಡೆಡ್ಕ ಗೆಳೆಯರ ಬಳಗ ಮೊಕ್ಕಲಿನ ಮುತಾಲಿಕಿಡು ನಡಪೆರೆ ಉಂಡು ಪಂದು ಪಲ್ಲೆ. ಮುಂದೆ ಬರ್ಪಿನ 17 ಆಗಸ್ಟ್ಗೆ ಕೃಷ್ಣ ಜನ್ಮಾಷ್ಟಮಿದ ಪ್ರಯುಕ್ತ ಮನೋರಂಜನಾ ಕ್ರೀಡಾಕೂಟ ಬೊಕ್ಕ ಮುದ್ದು ಕೃಷ್ಣ ಸ್ಪರ್ಧೆ ಸ್ಟಾರ್ ಗುಂಡೆಡ್ಕ ಗೆಳೆಯರ ಬಳಗ ಮೊಕ್ಲೇನ ಮುತಾಲಿಕಿಡು ನಡಪೆರುಂಡು. ಅಂಚ ಮಾತಿರ್ಲ ಪೋದು ಪಾರ್ಟಿಸಿಪೇಟ್ ಮಲ್ಪೊಡು ಬಕ ಒಂಜಿ ಸಮಾರಂಭಡು ಭಾಗವಹಿಸಲು ಪಂದು ನಿಕಡೆ ಪೂರೆಡಲಕ್ಕೆ ಏನೊಂದುಲ್ಲ ಎಂಕುಲು. ಮತ್ತು ಅವಿನಾಶ್ ಅಲ್ಪ ಅವಿನಾಶ್ ಉಳ್ಳೇರು ಅರೇನು ಪೋದು ಮೀಟ್ ಮಲ್ಪ್ಲೇವೆ. ಈಗ ದಾದಾಂಡ್ಲ ಆಯ್ತ ಬಗ್ಗೆ ವಿವರ ಪುರ ಬೋಡಿತ್ತಂಡ ಅವಿನಾಶ್ ಅವರನ್ನು ಸಂಪರ್ಕಿಸಿ. ನೈಸ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್, ಎಕ್ಸಲೆಂಟ್ ಅಂತ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ನನ್ನ ಸಕ್ಕರೆ ಗೊಂಬೆ, ನನ್ನ ಬೆಲ್ಲದ ಗೊಂಬೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಸಪೋರ್ಟ್ ಮೆಸೇಜ್ಗೆ ಆ್ಯಡ್ ಮಾಡ್ತಾ ಇದ್ದೇವೆ ನಾವು ಪ್ರಕಾಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಶಾಂತ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ನನ್ನ ಹಾಫ್ ಸೆಂಚುರಿ 57 ಹೌದೌದು ನಾಟ್ ಔಟ್. ಥ್ಯಾಂಕ್ ಯು ಸೋ ಮಚ್. ಓಕೆ ಅವಿನಾಶ್, ಥ್ಯಾಂಕ್ ಯು. ನಿಮಗೆ ಕೂಡ ಥ್ಯಾಂಕ್ ಯು, ವೆಲ್ಕಮ್ ಎಲ್ಲ. ಓಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಇನ್ನು 2 ಲೈಕ್ ಆಗ್ದ ಇಲ್ಲ ಅಂತ ಗೊತ್ತಿಲ್ಲ, ಆಗ್ಲಿಕ್ಕಿಲ್ಲ ಮನೇಲಿ. ನಾನು ಎಂಡ್ ಮಾಡೋದು ಒಳ್ಳೇದೀಗ, ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. 2 ಲೈಕ್ ಆವಾ ಅದು ಪೂರ ಪೋಯಿರಾನ್. ಬಾಯ್ ಸಿಸ್. ಓಕೆ ಶಾಂತ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದಿನೇಕ ಮಾತಿರಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಮತ್ತೆ ನಾಳೆ ಭೇಟಿ ಆಗುವ, ಮತ್ತೆ ನಿಮ್ಮ ಭೇಟಿ ನಾಳೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಆಲ್, ಸಿ ಯು, ಬಾಯ್, ಟೇಕ್ ಕೇರ್.